number 2 Ahmad Musafa. ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ದಶಮಾನೋತ್ಸವದ ಸಭೆ ನೆನಪಿಗಾಗಿ ರಾಜ್ಯದಲ್ಲಿ ವಿನೂತನ ಯೋಜನೆಯನ್ನು ಹಮ್ಮಿಕೊಂಡಿರುವಂತಹ ಕ್ಲಾಸ್ ಆನ್ ವೀಲ್ಸ್ ಈಗಾಗಲೇ ವಿನೂತನ ಮಾದರಿಯಲ್ಲಿ ನಿರ್ಮಾಣಗೊಂಡಂತಹ ಡಿಜಿಬಸ್ ನಮ್ಮ ಈ ಒಂದು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಕಂಪ್ಯೂಟರ್ ಸಾಕ್ಷರತೆಯ ಡಿಜಿಟಲ್ ಬಸ್ನ ಉದ್ಘಾಟನಾ ಸಮಾರಂಭ ನಮ್ಮ ನಿರೀಕ್ಷಿತ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಈಗಾಗಲೇ ಗೌರವಾನ್ವಿತ ಮುಖ್ಯ ಅತಿಥಿಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಎಂ ಫ್ರೆಂಡ್ಸಿನ ಸರ್ವ ಪದಾಧಿಕಾರಿಗಳು ಕೂಡ ಈ ಒಂದು ಸುಂದರ
ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಒಂದು ನಿರೀಕ್ಷಿತವಾದಂತಹ ಯೋಜನೆ ಲೋಕಾರ್ಪಣೆಗೊಳ್ಳಲಿದೆ. ಮಂಗಳೂರಿನಲ್ಲಿಂದು ಬೆಳಿಗ್ಗೆ ಗೌರವಾನ್ವಿತ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಸಾಹೇಬರ ಉಪಸ್ಥಿತಿಯಲ್ಲಿ ಗೌರವಾನ್ವಿತ ಮಂಗಳೂರು ಮಹಾನಗರದ ಪ್ರಥಮ ಪ್ರಜೆ ಮೇಯರ್ ಶ್ರೀ ಸುಧೀರ್ ಕಣ್ಣೂರು ಹಾಗೂ ಜಿಲ್ಲಾ ಡೆಪ್ಯೂಟಿ ಕಮಿಷನರ್ ಆಫ್ ದಕ್ಷಿಣ ಕನ್ನಡ ಶ್ರೀ ಮುಲ್ಲೈ ಮುಗಿಲನ್ ಅವರ ಒಂದು ಉಪಸ್ಥಿತಿಯಲ್ಲಿ ಒಂದು ಬಸ್ಸಿಗೆ ಆರಂಭಕ್ಕೆ ಹಸಿರು ನಿಶಾನೆಯನ್ನು ತೋರಿಸಲಾಗಿದೆ. ಇನ್ನು ಈ ಒಂದು ಸುಂದರ ಕ್ಯಾಂಪಸ್ನಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಈ ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಒಂದು ನಿರೀಕ್ಷಿತ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ನೀನೊಮ್ಮೆ ಬಂದೆ ಹಿತವಾಗಿ ಹಾಡಲು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕಾಣಿಸದೆ
ಹಂಪೆಯ ಗುಡಿ ವೈಭವದ ತವರ ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಹಲೋ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕನ್ನಡ ರೋಮಾಂಚನವಿ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆಬೀಡು ಕೆಡಿಸದಿರು ಈ ಹೆಸರ ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಹಲೋ ಹಲೋ
ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಅದಕ್ಕೂ ಮೊದಲು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಪ್ರಸ್ತುತಪಡಿಸ್ತಾ ಇದೆ ಈ ಒಂದು ಡಿಜಿ ಬಸ್ನ ಉದ್ಘಾಟನೆಗೂ ಮೊದಲು ಒಂದು ಸಾಕ್ಷ್ಯಚಿತ್ರ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದೆ. ಈ ಒಂದು ಸುಂದರವಾದಂತಹ ಸಾಕ್ಷ್ಯಚಿತ್ರವನ್ನು ನೀವೆಲ್ಲರ ವೀಕ್ಷಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಲೋಕೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು ಬಟನ್ ಅದುಮುವ ಮೂಲಕ ಇದಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ದಶಮಾನೋತ್ಸವದ ಸವಿ ನೆನಪಿಗಾಗಿ ಈ ಒಂದು ಡಿಜಿ ಕಂಪ್ಯೂಟರ್ ಸಾಕ್ಷರತೆಗಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ದಯಮಾಡಿ ನಮ್ಮ ನೆಚ್ಚಿನ ಶ್ರೀ ಲೋಕೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು ಈ ಒಂದು ಸಾಕ್ಷ್ಯ ಚಿತ್ರವನ್ನು ಎಲ್ಲರೂ ವೀಕ್ಷಿಸಬೇಕು. ಮಹಿಳೆಯರೇ, ಮಹನೀಯರೇ, ಮಕ್ಕಳೇ, ಈ ಎಂ ಫ್ರೆಂಡ್ಸ್ ಪ್ರಸ್ತುತಪಡಿಸ್ತಾ ಇದೆ. ಗೌರವಾನ್ವಿತ ಶ್ರೀ ಲೋಕೇಶ್ ಅವರು ಬಟನ್ ಅದುಮುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದಾರೆ. ಎಂ ಫ್ರೆಂಡ್ಸ್ನ ಅಧ್ಯಕ್ಷರಾದ ಹನೀಫಾಜಿ, ಪ್ರಧಾನ ಕಾರ್ಯದರ್ಶಿ ರಶೀದ್ ಬಿಟ್ಲಾ ಇವರು ಗೌರವಾನ್ವಿತ ಶ್ರೀ ಲೋಕೇಶ್ ಅವರಿಗೆ ಈ ಒಂದು ಎಂ ಫ್ರೆಂಡ್ಸ್ ಪ್ರಸ್ತುತಪಡಿಸುವಂತಹ ಡಿಜಿ ಬಸ್ನ ಪ್ರಾತ್ಯಕ್ಷಿಕೆಯನ್ನು ಸಾಕ್ಷ್ಯಚಿತ್ರವನ್ನು ಉದ್ಘಾಟಿಸ್ತಾ ಇದ್ದಾರೆ ಶಿಕ್ಷಣಾಧಿಕಾರಿಗಳಂತ ಶ್ರೀ ಲೋಕೇಶ್ ಅವರು. ಶಿಲೆಗಳು ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ ಕನ್ನಡ ರೋಮಾಂಚನದಿ ಕನ್ನಡ ಆಡಿಸು, ಕೇಳಿಸು, ಪ್ರೀತಿಸು ಕನ್ನಡ ಮಣ್ಣನ್ನು ಮರಿಬೇಡು ಓ ಅಭಿಮಾನಿ. ಎಲ್ಲರೂ ಈ ಒಂದು ಸಾಕ್ಷ್ಯ ಚಿತ್ರವನ್ನು ವೀಕ್ಷಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶಿಕ್ಷಣದಲ್ಲಿ ನವಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಕಲಿಯಲು ಪ್ರಾಥಮಿಕ ಹಂತದಲ್ಲೇ ಕಂಪ್ಯೂಟರ್ ಕಲಿಕೆಯು ಪ್ರಸ್ತುತ ಕಾಲಘಟ್ಟದ ಅನಿವಾರ್ಯತೆಯಾಗಿದೆ. ಗ್ರಾಮೀಣ ಮತ್ತು ಹಳ್ಳಿಗಾಡು ಪ್ರದೇಶದ ಮಕ್ಕಳು, ಅದರಲ್ಲೂ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಕಂಪ್ಯೂಟರ್ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಇದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಮಂಗಳೂರಿನ ಪ್ರಸಿದ್ಧ ಸೇವಾ ಸಂಸ್ಥೆಯಾದ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ತನ್ನ ದಶಮಾನೋತ್ಸವದ ಸ್ಮರಣಾರ್ಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿ ನೂತನ ತಂತ್ರಜ್ಞಾನದ ಡಿಜಿಟಲ್ ಬಸ್ ಒಂದನ್ನು ನಿರ್ಮಿಸಿ ಲೋಕಾರ್ಪಣೆಗೊಳಿಸುತ್ತಿದೆ. ಕ್ಲಾಸ್ ಆನ್ ವೀಲ್ಸ್ ಎಂಬ ಹೆಸರಲ್ಲಿ ಐಷಾರಾಮಿ ಹವಾನಿಯಂತ್ರಿತ ಬಸ್ ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಉಚಿತ ಸೇವೆಯೊಂದಿಗೆ ಕಾರ್ಯಾಚರಿಸಲಿದೆ. ವಾರ್ಷಿಕ 5,000 ಮಕ್ಕಳಿಗೆ ಕಂಪ್ಯೂಟರ್ನ ಮೂಲಭೂತ ಶಿಕ್ಷಣ ನೀಡುವ ಗುರಿ ಮತ್ತು ಅದಮ್ಯವಾದ ಬಯಕೆಯನ್ನು ಈ ಡಿಜಿಟಲ್ ಬಸ್ ಹೊಂದಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಮತ್ತು ಖಾಸಗಿ ಶಾಲೆಯಲ್ಲಿ ಕಲಿತಿರುವಂತಹ ಪಟ್ಟಣದ ಮಕ್ಕಳು
ಅವರಲ್ಲಿ ಕಂಪ್ಯೂಟರ್ ಕಲಿಕೆಯಲ್ಲಿ ತುಂಬಾ ವ್ಯತ್ಯಾಸ ಇರ್ತದೆ. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಂಪ್ಯೂಟರ್ ಸಾಕ್ಷರತೆ ಇರುವುದಿಲ್ಲ. ಹಾಗೆ ಖಾಸಗಿ ಶಾಲೆಯಲ್ಲಿ ಅದರ ಎಲ್ಲ ವ್ಯವಸ್ಥೆಗಳಿರ್ತದೆ. ಅವರಿಬ್ಬರು ಆ ವಿದ್ಯಾರ್ಥಿಗಳು ಒಂದಾಗುವುದು ಪ್ರೌಢಶಾಲೆಗಳಲ್ಲಿ. ಆವಾಗ ಅವರಲ್ಲಿ ಈ ಒಂದು ಕಲಿಕೆಯ ವ್ಯತ್ಯಾಸ ಇರ್ತದೆ. ಅದಕ್ಕೋಸ್ಕರ ನಾವು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಯೋಜನೆಯನ್ನು ಗ್ರಾಮೀಣ ಪ್ರದೇಶ, ಅದು ಕೂಡ ಪುತ್ತೂರು ತಾಲೂಕಿನ ಆಯ್ದ ಕೆಲವು ಶಾಲೆಯಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲು ನಾವು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಬಸ್ನಲ್ಲಿ ಏನೇನಿದೆ ಗೊತ್ತಾ? ಕಂಪ್ಯೂಟರ್ ಬಸ್ ಅನ್ನು ಸಂಪೂರ್ಣ ಕ್ಲಾಸ್ ರೂಮ್ ಆಗಿ ಪರಿವರ್ತಿಸಲಾಗಿದೆ. ತರಗತಿಯೊಳಗೆ 1 ಟನ್ನಿನ 2 AC ಅಳವಡಿಸಲಾಗಿದೆ. ಏಕಕಾಲದಲ್ಲಿ 16 ಅಥವಾ 32 ವಿದ್ಯಾರ್ಥಿಗಳು ಕಲಿಯಲು 16 ಲ್ಯಾಪ್ಟಾಪ್ ಕಂಪ್ಯೂಟರ್, ಕೀಪ್ಯಾಡ್, ಮೌಸ್, ಚಾರ್ಜರ್ಸ್, ಕೂರಲು 16 ರಿವಾಲ್ವಿಂಗ್ ಚೇರ್ಸ್, 16 ಮಡಚುವ ಸಂವಿಧಾನವಿರುವ ಡೆಸ್ಕ್ ಇದೆ. ಶಿಕ್ಷಕರಿಗೆ ಪ್ರತ್ಯೇಕ ಕಂಪ್ಯೂಟರ್, ಚೇರ್, ಡೆಸ್ಕ್ ನಿರ್ಮಿಸಲಾಗಿದೆ. ಕಾನ್ಫರೆನ್ಸ್ಗೆ ಪ್ರಾಜೆಕ್ಟರ್, ಪ್ರೆಸೆಂಟೇಷನ್ಗೆ ಟಿವಿ, ಮ್ಯೂಸಿಕ್ ಸಿಸ್ಟಮ್ ವ್ಯವಸ್ಥೆ, ಮೈಕ್ ಸೌಂಡ್ ಸಿಸ್ಟಮ್, ಲೈಟಿಂಗ್ಸ್, LED ಡಿಜಿಟಲ್ ಬೋರ್ಡ್ ಅಳವಡಿಸಲಾಗಿದೆ. ಅಂತರ್ಜಾಲದ ವಿದ್ಯೆಗಾಗಿ ವೈಫೈ, ಇಂಟರ್ನೆಟ್ ಅನ್ನು ಒಳಗೊಂಡಿದೆ. ಅವಶ್ಯಕತೆಗಾಗಿ ಕಲರ್ ಪ್ರಿಂಟರ್, ಫೋಟೋಕಾಪಿ ಮತ್ತು ಸ್ಕ್ಯಾನರ್ ಇದೆ. ವಿದ್ಯಾರ್ಥಿಗಳ ಶಿಕ್ಷಕರ ಹಾಜರಾತಿಗೆ ಬಸ್ ಬಾಗಿಲ ಬಳಿ ಅತ್ಯಾಧುನಿಕ ಬಯೋಮೆಟ್ರಿಕ್ ಡಿವೈಸ್ ಅನ್ನು ಸ್ಥಾಪಿಸಲಾಗಿದೆ. ಇತರೆ ಸಮಯಗಳಲ್ಲಿ 25 ಜನರ ಸಭೆ ಸಮಾರಂಭಗಳನ್ನು ಬಸ್ನೊಳಗೆ ಎಲ್ಲಿ ಬೇಕಾದರೂ ಮಾಡುವಂತಹ ಮಲ್ಟಿ ಸ್ಪೆಷಾಲಿಟಿ ವ್ಯವಸ್ಥೆ ಇದೆ. ನನ್ನ ಹೆಸರು ಶ್ರಾವ್ಯ, 7ನೇ ತರಗತಿ. ಇಂದು ನನಗೆ ತುಂಬಾ ಖುಷಿಯಾಗುತ್ತಿದೆ. ನಮ್ಮ ಶಾಲೆಗೆ ಕಂಪ್ಯೂಟರ್ ಬಸ್ನಲ್ಲೇ ಕಲಿಯುವ ಯೋಗ ಬಂದಿದೆ. ಕಂಪ್ಯೂಟರ್ ಸಾಕ್ಷರತೆಯನ್ನು ಫ್ರೆಂಡ್ಸ್ನವರು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲರೂ ಚಿರಋಣಿಗಳು. ಈ ಭಾಗ್ಯವನ್ನು ಒದಗಿಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ನನಗೆ ಕಂಪ್ಯೂಟರ್ ಕಲಿಯುವ ಆಸೆ ಇತ್ತು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಅವಕಾಶವನ್ನು ಒದಗಿಸಿಕೊಟ್ಟವರಿಗೆ ಧನ್ಯವಾದಗಳು. ತರಗತಿ ಒಳ ಹೋಗಲು 3 ಪ್ರವೇಶ ದ್ವಾರಗಳಿವೆ. ಮಕ್ಕಳ ಸುರಕ್ಷತೆಗಾಗಿ CCTV ಕ್ಯಾಮೆರಾ ಅಳವಡಿಸಲಾಗಿದೆ. ಸ್ವಂತ ವಿದ್ಯುತ್ ಸಂಚಲನಕ್ಕಾಗಿ 6.8 KVಯ ಅತ್ಯಾಧುನಿಕ ಜನರೇಟರ್, ಹೊರಗಿನ ವಿದ್ಯುತ್ ಸಂಪರ್ಕದ ಸೌಲಭ್ಯದ ಪಾಯಿಂಟ್, ಕೈ ಮುಖ ತೊಳೆಯಲು ಬಸ್ ಸ್ಟಾಪ್ ಅಲ್ಲಿ 200 ಲೀಟರಿನ ನೀರಿನ ಟ್ಯಾಂಕ್, ವಾಶ್ ಬೇಸಿನ್, 40 ಲೀಟರಿನ ಕುಡಿಯುವ ನೀರಿನ ಸೌಲಭ್ಯ, 2 AC ಔಟ್ಡೋರ್ ಯೂನಿಟ್, ಬ್ಯಾಟರಿ ಬಾಕ್ಸ್, ಟೂಲ್ ಬಾಕ್ಸ್, ಪವರ್ ಪಾಯಿಂಟ್ ಮೊದಲಾದವನ್ನ ಬಸ್ ಹೊಂದಿದೆ. UAE ಅಬುದಾಬಿ ಸಂಸ್ಥೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಸುಮಾರು ನಿಮಗೆ ಒಂದು ಉತ್ತಮವಾದಂತಹ ಒಂದು ಮೊತ್ತವನ್ನು ನೀಡಿದ್ರೆ ನೀವು ಏನು ಮಾಡುತ್ತೀರಿ ಅಂತ ಹೇಳುವಂತಹ ಒಂದು ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ಅನೀಫ್ ಪುತ್ತೂರ್ ಅವರು ಭಾಗವಹಿಸಿ ತನಗೆ ಒಂದು ಮೊತ್ತ ಸಿಕ್ಕಿದರೆ ಆ ಮೊತ್ತವನ್ನು ನಾನು ಗ್ರಾಮೀಣ ಪ್ರದೇಶದಲ್ಲಿ ಕಂಪ್ಯೂಟರ್ ಕಲಿಕೆಗಾಗಿ ಕಂಪ್ಯೂಟರ್ ಬಸ್ ಅನ್ನು, ಡಿಜಿಟಲ್ ಬಸ್ ಅನ್ನು ಸ್ಥಾಪಿಸ್ತೇನೆ ಅಂತ ಹೇಳಿದರು. ಅದರಲ್ಲಿ ಅನೀಫ್ ಪುತ್ತೂರ್ ಅವರು ವಿಜೇತರಾದರು. ಸುಮಾರು 50 ಲಕ್ಷ ರೂಪಾಯಿ ಬಹುಮಾನ ಅವರಿಗೆ ಸಿಕ್ಕಿತ್ತು. ಈ ಬಸ್ ಒಟ್ಟು 60 ಲಕ್ಷದ ಪ್ರಾಜೆಕ್ಟ್. ಅದರಲ್ಲಿ ಉಳಿದಂತಹ ಮೊತ್ತವನ್ನ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಭರಿಸಿದೆ. ಹಾಗೂ ಪ್ರತಿ ವರ್ಷ ಈ ಒಂದು ಬಸ್ಸಿನ ನಿರ್ವಹಣೆಗೆ 10 ಲಕ್ಷ ರೂಪಾಯಿ ಖರ್ಚು ಕೂಡ ಇದೆ. ಕಂಪ್ಯೂಟರ್ ಸಾಕ್ಷರತೆ ಅಂತ ಹೇಳುವಂತಹ ಈ ಡಿಜಿ ಬಸ್ ಈಗ ಪ್ರಥಮ ಹಂತದಲ್ಲಿ ಪುತ್ತೂರು ತಾಲೂಕಿನಾದ್ಯಂತ ಓಡಾಡಲಿದೆ. ಆ ನಂತರ ನಾವು ಬೇರೆ ಬೇರೆ ತಾಲೂಕುಗಳಿಗೆ ಇದನ್ನು ವಿಸ್ತರಿಸಲಿದ್ದೇವೆ. ಪ್ರಾರಂಭ ಎಲ್ಲಿಂದ? ಹನೀಫ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಣ ಪಡೆದ ಕುಂಜೂರು ಪಂಚಶಾಲೆಯಿಂದಲೇ ಈ ಡಿಜಿ ಬಸ್ ಪ್ರಾರಂಭವಾಗಲಿದ್ದು, ತಾನು ಉನ್ನತ ಹುದ್ದೆಗೇರಿದಾಗ ಕಲಿತ ಶಾಲೆಯನ್ನು ಮರೆತು ಬಿಡುವವರಿಗೆ ಇದೊಂದು ಪ್ರೇರಣಾ ಶಕ್ತಿಯಾಗಿ ಕಲಿತ ಶಾಲೆಗೂ ಊರಿಗೂ ಹೆಮ್ಮೆಯ ಪ್ರತೀಕವಾಗಲಿದೆ. I want to win Dear Big Ticket because I am planning to set up a mobile bus which will have all the technological advanced things so that I can give access to these poor kids and bring them into the mainstream. ಫ್ರೆಂಡ್ಸ್ ನ ಈ ಕಂಪ್ಯೂಟರ್ ಬಸ್ ರಾಜ್ಯಕ್ಕೆ ಹೊಸ ಯೋಜನೆಯಾಗಿದೆ. ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ತನ್ನ ದಶಮಾನೋತ್ಸವದ ಸವಿ ನೆನಪಿಗಾಗಿ ಈ ವಿದ್ಯಾ ಯೋಜನೆಯನ್ನ ಬಿಡುಗಡೆಗೊಳಿಸಿದೆ.
2013ರಲ್ಲಿ ವಾಟ್ಸ್ಆಪ್ ಗ್ರೂಪ್ ಮೂಲಕ ಪ್ರಾರಂಭವಾದ ಎಂ ಫ್ರೆಂಡ್ಸ್ ತಂಡ ಇಂದು ಪ್ರಸಿದ್ಧ ಚಾರಿಟಿ ಟ್ರಸ್ಟ್ ಆಗಿ ಪರಿವರ್ತನೆಗೊಂಡಿದೆ. ಎಂ ಫ್ರೆಂಡ್ಸ್ ಅಂದ್ರೆ ಇದೊಂದು ವಾಟ್ಸಪ್ ಗ್ರೂಪ್ ಆಗಿ ಪ್ರಾರಂಭಿಸಿದಂತ ಸಂಸ್ಥೆ. ನಮ್ಮ ಆತ್ಮೀಯರಾದಂತ ಇವರು ರಶೀದ್ ವಿಟ್ಲರ್ ಅವರು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಮ್ಮನ್ನೆಲ್ಲ ಸೇರಿಸಿದ್ರು. ಅದರಲ್ಲಿ ನಾವು ಹೀಗೆ ಚಾಟ್ ಮಾಡ್ತಾ ಇದ್ದೆವು. ಆಗ ಇದು ಏನಾದರೂ ಒಂದು ಜನೋಪಯೋಗಿ ಒಂದು ಕಾರ್ಯಕ್ರಮವನ್ನು ಮಾಡುವ ಎಂಬ ಒಂದು ಸಲಹೆ ಪ್ರಕಾರ ಇದನ್ನು ನಾವೊಂದು ಕೆಲವೊಂದು ಪ್ರಾಥಮಿಕ ಹಂತದಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 10 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಯಿಸಿ ಹಲವಾರು ಸೇವಾ ಯೋಜನೆಗಳ ಮೂಲಕ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದೆ. ಅನಾರೋಗ್ಯ ಪೀಡಿತರ ಸೇವೆ ಮೂಲಕ ಪ್ರಾರಂಭವಾದ ಟ್ರಸ್ಟ್ನ ಸೇವೆ ಜಿಲ್ಲೆಯ 8 ಕುಗ್ರಾಮಗಳನ್ನು ಸಮೀಕ್ಷೆ ಮಾಡಿ ಅಲ್ಲಿನ ಮೂಲಭೂತ ಸೌಕರ್ಯ, ವಿದ್ಯಾಭ್ಯಾಸ, ಆರೋಗ್ಯಕ್ಕೆ ದೊಡ್ಡ ಕೊಡುಗೆ ನೀಡಿದೆ. ಅನ್ನದಾನದ ಮಹತ್ವವನ್ನ ಅರಿತು ಕಳೆದ 6 ವರ್ಷಗಳಿಂದ ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಸಹವರ್ತಿಗಳಿಗೆ ದಿನನಿತ್ಯ ಸುಮಾರು 500 ಬಡ ಮತ್ತು ಅಶಕ್ತರಿಗೆ ರಾತ್ರಿಯ ಭೋಜನವನ್ನ ಉಚಿತವಾಗಿ ವಿತರಿಸುತ್ತಿದೆ. ಇದೀಗ ಕಂಪ್ಯೂಟರ್ ಡಿಜಿಟಲ್ ಬಸ್ಸಿನ ಹೊಸ ಯೋಜನೆ ಸಹಸ್ರಾರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವರದಾನವಾಗಲಿದೆ. ನಾವೊಂದು 10 ಶಾಲೆಗಳನ್ನ ಅವ್ರಿಗೆ ಕೊಟ್ಟಿದ್ದೀವಿ. ಆ 10 ಶಾಲೆಗಳ ಬಳಿನೇ ಹೋಗಿ ಬಸ್ ನಿಲ್ತದೆ. ಅಲ್ಲಿ ನಮಗೆ 7ನೇ ತರಗತಿ ಮತ್ತು 6ನೇ ತರಗತಿ ಇರುವ ಮಕ್ಕಳಿಗೆ ವಿಶೇಷವಾಗಿ ಒಮ್ಮೆಲೆ ಒಂದು 16 ಮಕ್ಕಳು ಪೂರ್ವ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವ್ರಿಗೆ ಒಂದು ಟೈಮ್ ಟೇಬಲ್ ಹಾಕಿ ಒಂದು 10-15 ಕ್ಲಾಸ್ ದೊರೆಯೋ ರೀತಿಯಲ್ಲಿ 10 ಶಾಲೆ ರಿಪೀಟ್ ಆಗ್ತಾ ಇರುತ್ತೆ. ಬಸ್ ಅಲ್ಲೇ ನಿಲ್ಲುತ್ತೆ. ಬಸ್ ಅಲ್ಲೇ ನಿಂತಾಗ ಅಲ್ಲೇ ಬಸ್ ಒಳಗಡೆ ತರಗತಿಗಳು ಪ್ರಾರಂಭ ಆಗ್ತದೆ. ಅದಕ್ಕೆಲ್ಲ ರೀತಿಯ ತುಂಬ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಶಾಲೆಯಿಂದಲೇ ಅವರ ಒಂದು ಕನಸಿನ ಒಂದು ಕಂಪ್ಯೂಟರ್ ಶಾಲೆಯನ್ನು ಬಸ್ಸಿನಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಯುವಂತ ಕಂಪ್ಯೂಟರ್ ಸಾಕ್ಷರತಾ ವೀಲ್ಸ್ ಅಂತ ಹೇಳುವಂತ ಕ್ಲಾಸ್ ಆನ್ ವೀಲ್ಸ್ ಅಂತ ಹೇಳುವಂತ ಒಂದು ಬಸ್ಸನ್ನು ತೆಗೆದುಕೊಂಡು ಬಂದು ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಕ್ಲಾಸ್ ಆನ್ ವೀಲ್ಸ್ ಕಂಪ್ಯೂಟರ್ ಸಾಕ್ಷರತಾ ಡಿಜಿ ಬಸ್ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ಸಂಪರ್ಕ ಸಂಖ್ಯೆ 9019111177. ಆತ್ಮೀಯ ಕುಂಜೂರು ಪಂಜಾ ಈ ಒಂದು ಸುಂದರ ಗ್ರಾಮೀಣ ಪ್ರದೇಶದ ನಾಗರಿಕರೇ, ಇದೀಗ ನಮ್ಮ ಡಿಜಿ ಬಸ್ ಕಂಪ್ಯೂಟರ್ ಸಾಕ್ಷರತಾ ಬಸ್ ಇದರ ಉದ್ಘಾಟನೆ ನಡೆಯಲಿಕ್ಕಿದೆ. ಗೌರವಾನ್ವಿತ ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಗಿರೀಶ್ ನಂದನ್ ಅವರ ಹಾಗೂ ಮುಖ್ಯ ಅತಿಥಿಗಳು, ದಯವಿಟ್ಟು ಎಲ್ಲರಲ್ಲಿ ಒಂದು ವಿನಂತಿ, ದಯಮಾಡಿ ನೀವೆಲ್ಲ ತಮ್ಮ ಆಸನದಲ್ಲೇ ಕೂತ್ಕೊಳ್ಳಿ. ಅವರು ಉದ್ಘಾಟನೆ ಮಾಡಿ ಇದೇ ವೇದಿಕೆಗೆ ಬರ್ತಾ ಇದ್ದಾರೆ. ಯಾರು ಎದ್ದೇಳಬೇಡಿ. ಎಲ್ಲ ನಮ್ಮ ಊರಿನ ನಾಗರಿಕರು, ಗಣ್ಯರು ದಯಮಾಡಿ ಈ ಒಂದು ತಮ್ಮ ಆಸೀನದಲ್ಲೇ ಕುಳಿತುಕೊಳ್ಬೇಕಾಗಿ ವಿನಂತಿ. ಈ ಒಂದು ಬಸ್ ಉದ್ಘಾಟನೆ ಆಗಿ ಮತ್ತೆ ಸಮಾರಂಭದ ನಂತರ ಈ ಒಂದು ಬಸ್ಸಿನ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗುವುದು. ಎಲ್ಲರಲ್ಲಿ ವಿನಂತಿ. ಗೌರವಾನ್ವಿತ ಶ್ರೀ ಗಿರೀಶ್ ನಂದನ್ ಸಹಾಯಕ ಆಯುಕ್ತರು ಪುತ್ತೂರು ಉಪ ವಿಭಾಗ ಇವರು ರಿಬನ್ ಕಟ್ ಮಾಡುವುದರ ಮೂಲಕ ಈ ಒಂದು ಸುಂದರವಾದಂತಹ ಕ್ಲಾಸ್ ಆನ್ ವೀಲ್ಸ್ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಕಂಪ್ಯೂಟರ್ ಸಾಕ್ಷರತೆಯ ಡಿಜಿಟಲ್ ಬಸ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಜೊತೆಗೆ ಶ್ರೀ ಲೋಕೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು, ಡಾಕ್ಟರ್ UP ಶಿವಾನಂದ ವ್ಯವಸ್ಥಾಪಕ ನಿರ್ದೇಶಕರ ಸುದ್ದಿ ಸಮೂಹ ಸಂಸ್ಥೆ, ಶ್ರೀಮತಿ ಗೀತಾ ಸಾಮೆತ್ತಡ್ಕ ಅಧ್ಯಕ್ಷರು ಆರ್ಯಾಪು ಗ್ರಾಮ ಪಂಚಾಯತ್, ಶ್ರೀಮತಿ ಇಂದಿರಾ ಮುಖ್ಯ ಶಿಕ್ಷಕರು, ಜೊತೆಯಲ್ಲಿ ವಂದನೀಯ ಅಶೋಕ್ ರಾಯನ್ ಕ್ರಾಸ್ಟ್ ಪ್ರಾಂಶುಪಾಲರು ಸೈಂಟ್ ಫಿಲೋಮಿನಾ PU ಕಾಲೇಜ್ ಪುತ್ತೂರು. ಈ ಒಂದು ಕಂಪ್ಯೂಟರ್ ಬಸ್ಸಿನ ಕನಸಿನ ಯೋಜನೆಯ ಸರದಾರ ಶ್ರೀ ಅನಿ ಪುತ್ತೂರ್ ಅವರ ಪಿತಾಜಿ ತಂದೆಯವರು ಆದಂತಹ ಶ್ರೀ ಅಬ್ಬಾಸ್ ಆಜಿ ಬಲ್ಲೇರಿ, ಶ್ರೀ ಶ್ರೀಧರ್ ನಾಯಕ್ ಅಧ್ಯಕ್ಷರು SDMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಜೂರು, ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಒಂದು ಸುಂದರವಾದಂತಹ ವಿನೂತನ ಶೈಲಿಯ ಬಸ್ಸನ್ನು ಇದೀಗ ಗೌರವಾನ್ವಿತ ಅಸಿಸ್ಟೆಂಟ್ ಕಮಿಷನರ್ ಪುತ್ತೂರು ಡಿವಿಷನ್ ಶ್ರೀ ಗಿರೀಶ್ ನಂದನ್ ಅವರು ಲೋಕಾರ್ಪಣೆ ಮಾಡುತ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಶ್ರೀ UT ಖಾದರ್ ಅವರು ಹಸಿರು ನಿಶಾನೆಯನ್ನು ತೋರುವುದರ ಮೂಲಕ
ಈ ಒಂದು ಬಸ್ಸಿನ ಆರಂಭಕ್ಕೆ ಚಾಲನೆಯನ್ನು ನೀಡಿರುತ್ತಾರೆ ಮಂಗಳೂರಿನಲ್ಲಿ. ಇದು ತೆಗೀರಿ, ಇದು ನಮ್ದಲ್ಲ, ಇದು ತೆಗೀರಿ, ಇದನ್ನ ಹಾಕ್ತೀರಾ? ಉಂಟಾ? ತಿರುಗಿ ಹಾಕ್ತಾರೆ. ಕುಂಜೂರು ಪಂಜ ಸರ್ಕಾರಿ ಶಾಲೆಯ ಸಮವಸ್ತ್ರ ವಿದ್ಯಾರ್ಥಿಗಳು ಅತಿಥಿಗಳಾದಂತಹ ಶ್ರೀ ಗಿರೀಶ್ ನಂದನ್ ಸಹಾಯಕ ಆಯುಕ್ತರು ವಿಭಾಗ ಇವರ ದಿವ್ಯ ಹಸ್ತದೊಂದಿಗೆ ಗೌರವಾನ್ವಿತ ಗಣ್ಯ ಅತಿಥಿಗಳ ಸಮಕ್ಷಮದಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಒಂದು ಸುಂದರವಾಗಿ ವಿನೂತನವಾಗಿ ವಿನ್ಯಾಸಗೊಳಿಸಿದಂತಹ ಡಿಜಿಟಲ್ ಬಸ್ ಅನ್ನು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಲೋಕಾರ್ಪಣೆ ಮಾಡಿರುತ್ತಾರೆ. ವಂದನೆಗಳು ಶ್ರೀ ಗಿರೀಶ್ ನಂದನ್ ಸರ್. ಅಂಡ್ ವಿ ಇನ್ವೈಟ್ ಯು ಇನ್ ಫ್ರಂಟ್ ಆಫ್ ದ ಡಯಸ್. ಎಲ್ಲರೂ ಬಂದು ತಮ್ಮ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಗೌರವಾನ್ವಿತ ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಆಹ್ವಾನಿತರು. 2013ರಲ್ಲಿ ವಾಟ್ಸಪ್ ಗ್ರೂಪ್ ಮೂಲಕ ಪ್ರಾರಂಭವಾದ ಎಂ ಫ್ರೆಂಡ್ಸ್ ತಂಡ ಇಂದು ಪ್ರಸಿದ್ಧ ಚಾರಿಟೇಬಲ್ ಟ್ರಸ್ಟ್ ಆಗಿ ಪರಿವರ್ತನೆಗೊಂಡಿದೆ. ಕಳೆದ 10 ವರ್ಷಗಳಲ್ಲಿ ಹಲವಾರು ಸೇವಾ ಯೋಜನೆಗಳ ಮೂಲಕ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದೆ. ಇದೀಗ ವಿನೂತನ ಶೈಲಿಯ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಎಂ ಫ್ರೆಂಡ್ಸ್ ಚಾಲನೆಯನ್ನು ನೀಡ್ತಾ ಇದೆ. ಕ್ಲಾಸ್ ಆನ್ ವೀಲ್ಸ್ ಎಂಬ ಹೆಸರಲ್ಲಿ ಐಷಾರಾಮಿ ಹವಾನಿಯಂತ್ರಿತ ಬಸ್ ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಉಚಿತ ಸೇವೆಯೊಂದಿಗೆ ಕಾರ್ಯಾಚರಿಸಲಿದೆ. ವಾರ್ಷಿಕ 5,000 ಮಕ್ಕಳಿಗೆ ಕಂಪ್ಯೂಟರ್ ಮೂಲಭೂತ ಶಿಕ್ಷಣ ನೀಡುವ ಗುರಿಯನ್ನು ಈ ಡಿಜಿಟಲ್ ಬಸ್ ಹೊಂದಿರುತ್ತದೆ. ಕಾರುಣ್ಯ ಯೋಜನೆಯ ಮೂಲಕ ಗುರುತಿಸಿಕೊಂಡಿರುವ ಎಂ ಫ್ರೆಂಡ್ಸ್ ಸಂಸ್ಥೆಯು ಇದೀಗ ಕಂಪ್ಯೂಟರ್ ಶಿಕ್ಷಣದತ್ತ ಹೆಜ್ಜೆ ಇಡುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಕ್ರಾಂತಿಕಾರಿ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಇದೊಂದು ಸುಂದರವಾದ ಹಚ್ಚ ಹಸುರಿನಿಂದ ಕೂಡಿದಂತಹ ಕಂಗು ತೆಂಗುಗಳಿಂದ ಹಾಗೂ ಹಚ್ಚ ಹಸುರಿನಿಂದ ಕೂಡಿದಂತಹ ಈ ಒಂದು ಸುಂದರ ಕುಂಜೂರು ಪಂಜದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಂದಿನ ವರ್ಷ 1949ರಲ್ಲಿ ಆರಂಭಗೊಂಡಿದ್ದು ಮುಂದಿನ ವರ್ಷ ಇನ್ನೇನು ಅಮೃತ ಮಹೋತ್ಸವ ಆಚರಣೆಗೆ ಸಜ್ಜಾಗಿ ನಿಂತಿದೆ. ಇದೇ ಸಂದರ್ಭದಲ್ಲಿ ಎಂ ಫ್ರೆಂಡ್ಸ್ ದಶಮಾನೋತ್ಸವವನ್ನು ಕೂಡ ಆಚರಿಸ್ತಾ ಇದೆ. ಸಂಸ್ಕೃತಿ ಮತ್ತು ಸಾಧನೆಗಳ ವೈಭವಯುತ ಇತಿಹಾಸವನ್ನು ಆಚರಿಸಲು ಈ ಕುಂಜೂರು ಸರ್ಕಾರಿ ಶಾಲೆ ಸಜ್ಜಾಗಿ ನಿಂತಿರುತ್ತದೆ. ಇದೀಗ ಈ ಒಂದು ಕ್ಲಾಸ್ ಆನ್ ವೀಲ್ಸ್ ಡಿಜಿಟಲ್ ಬಸ್ನ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲಾಗಿ ನಿರಂತರ ದನಿವರಿಯದೆ ದುಡಿಯುತ್ತಿರುವಂತಹ ಎಂ ಫ್ರೆಂಡ್ಸ್ನ ಅಧ್ಯಕ್ಷರಾದಂತಹ ಹಾಜಿ ಮೊಹಮ್ಮದ್ ಹನೀಫ್ ಹಾಗೂ ಎಂ ಫ್ರೆಂಡ್ಸ್ನ ಸಂಸ್ಥಾಪಕ ಎಂ ಫ್ರೆಂಡ್ಸ್ ಅನ್ನು ಹುಟ್ಟುಹಾಕಿದಂತಹ ಉದಯೋನ್ಮುಖ ಬರಹಗಾರ ರಶೀದ್ ವಿಟ್ಲ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಡ್ವೊಕೇಟ್ ಕೋಶಾಧಿಕಾರಿ ನೋಟರಿ ಶ್ರೀ ಕೆ ಅಬೂಬಕರ್ ಇವರುಗಳು ಗೌರವಾನ್ವಿತ ಅತಿಥಿಗಳಾದಂತಹ ಶ್ರೀ ಗಿರೀಶ್ ನಂದನ್ ಸಹಾಯಕ ಆಯುಕ್ತರು ಪುತ್ತೂರು ವಿಭಾಗ, ಶ್ರೀ ಲೋಕೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು, ವಂದನೀಯ ಅಶೋಕ್ ರಾಯನ್ ಕ್ರಾಸ್ಟ ಪ್ರಾಂಶುಪಾಲರು ಸಂತ ಫಿಲೋಮಿನಾ ಕಾಲೇಜ್ ಪುತ್ತೂರು, ಜನಾಬ್ ಹನೀಫ್ ಅವರ ಪಿತಾಜಿಯವರಾದಂತಹ ಶ್ರೀ ಅಬ್ಬಾಸ್ ಹಾಜಿ ಬಲ್ಲೇರಿ,
ಶ್ರೀಧರ್ ನಾಯಕ್ ಅಧ್ಯಕ್ಷರು SDMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಜೂರು ಪಂಜ, ಡಾಕ್ಟರ್ UP ಶಿವಾನಂದ ವ್ಯವಸ್ಥಾಪಕ ನಿರ್ದೇಶಕರು ಸುದ್ದಿ ಸಮೂಹ ಸಂಸ್ಥೆಗಳು ಪುತ್ತೂರು, ಶ್ರೀಮತಿ ಗೀತಾ ಸಾಮೆತ್ತಡ್ಕ ಅಧ್ಯಕ್ಷರು ಆರ್ಯಾಪು ಗ್ರಾಮ ಪಂಚಾಯತ್, ಈ ಪಂಚಾಯತ್ನ ಪ್ರಥಮ ಪ್ರಜೆ, ಹಾಗೂ ಶ್ರೀಮತಿ ಇಂದಿರಾ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಜೂರು ಪಂಜ, ಇವರ ಜೊತೆಗೆ ಗೌರವಾನ್ವಿತ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಮಾಜಿ ಸಂಚಾಲಕರು ಹಾಗೂ ಹಾಲಿ ವಿವೇಕಾನಂದ ಕಾಲೇಜಿನ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಾವುಗಳು ಕೂಡ ವೇದಿಕೆಗೆ ಬರಬೇಕು. ಹಾಗೂ ಇವರೆಲ್ಲರ ಜೊತೆಗೆ ನಮ್ಮ ನೆಚ್ಚಿನ ನಾಯಕ ಗೌರವಾನ್ವಿತ MS ಮೊಹಮ್ಮದ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಕೂಡ ವೇದಿಕೆಗೆ ಬಂದು ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕು. ಫ್ರೆಂಡ್ಸ್ ಅಧ್ಯಕ್ಷರು ಸಭಾಧ್ಯಕ್ಷರಾಗಿ ಹಾಜಿ ಮೊಹಮ್ಮದ್ ಹನೀಫ್ ಅವರು ನೆರವೇರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಮಾಜಿ ಸೈನಿಕರು, ನಿವೃತ್ತ ಸೈನ್ಯಾಧಿಕಾರಿ ರೊಟೇರಿಯನ್ ಚಂದಪ್ಪ ಮೂಲ್ಯ, ಮಾಜಿ ಝೋನಲ್ ಲೆಫ್ಟಿನೆಂಟ್, ತಾವು ಕೂಡ ವೇದಿಕೆಗೆ ಬರಬೇಕು. ಹಾಗೂ ನಮ್ಮ ಫ್ರೆಂಡ್ಸ್ನ ಅನಿವಾಸಿ ಸದಸ್ಯ NRI ಶ್ರೀ ಮೊಹಮ್ಮದ್ ಫಾರೂಕ್ ಜುಬೈಲ್, ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಅಧ್ಯಕ್ಷರ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ಈ ಒಂದು ಸುಂದರ ವಿನೂತನವಾಗಿ ವಿನ್ಯಾಸಗೊಳಿಸಿದಂತಹ ಸಂಚಾರಿ ಡಿಜಿ ಬಸ್ ಗೌರವಾನ್ವಿತ ತಾಲೂಕು ಉಪ ವಿಭಾಗಾಧಿಕಾರಿಯಾದಂತಹ ಶ್ರೀ ಗಿರೀಶ್ ನಂದನ್ ಅವರು ವಿದ್ಯುಕ್ತವಾಗಿ ಉದ್ಘಾಟನೆಗೊಳಿಸಿರುತ್ತಾರೆ, ಲೋಕಾರ್ಪಣೆ ಮಾಡಿರುತ್ತಾರೆ. ಇದೀಗ ಕಾರ್ಯಕ್ರಮದ ಆರಂಭಕ್ಕೆ ಭಗವಂತನನ್ನು ಸ್ಮರಿಸುವುದಕ್ಕಾಗಿ ಕುಂಜೂರು ಪಂಚಶಾಲಾ ವಿದ್ಯಾರ್ಥಿನಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ವಂದನೆಗಳು. ಪ್ರಾರ್ಥನೆಯನ್ನು ಉದ್ಘೋಷಿಸಿದಂತಹ ವಿದ್ಯಾರ್ಥಿನಿಗಳಿಗೆ ವಂದನೆಗಳು. ಒಂದು ಪ್ರಕಟಣೆ, ಅಲ್ಲಿ ಬಸ್ಸಿನ ಬಾಗಿಲನ್ನು ದಯಮಾಡಿ ಮುಚ್ಚಬೇಕು. ಈ ಒಂದು ಕಾರ್ಯಕ್ರಮ ಆದಮೇಲೆ ವೀಕ್ಷಣೆಗೆ ಅವಕಾಶ ಇದೆ. ಬಸ್ಸಿನ ಬಾಗಿಲನ್ನು ದಯಮಾಡಿ ಮುಚ್ಚಬೇಕು. ನಿರ್ವಾಹಕರು ದಯಮಾಡಿ ಎಲ್ಲ ಆಹ್ವಾನಿತ ಬಂಧುಗಳು ಈ ಒಂದು ಸಭಾಂಗಣದ ಮುಂದೆ ಹಾಜರಿರಬೇಕು. ಈಗ ಗೌರವಾನ್ವಿತ ಮುಖ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಆಮೇಲೆ ನಿಮಗೆ ಬಸ್ ವೀಕ್ಷಣೆ ಮಾಡುವುದಕ್ಕೆ ಅವಕಾಶ ಇದೆ. ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಫ್ರೆಂಡ್ಸ್ ಸಂಸ್ಥಾಪಕರು, ಫ್ರೆಂಡ್ಸ್ ಅನ್ನು ಹುಟ್ಟುಹಾಕಿದಂತಹ ಉದಯೋನ್ಮುಖ ಬರಹಗಾರರು, ಉತ್ತಮ ಮಾತುಗಾರರು ಆದಂತಹ ರಶೀದ್ ವಿಟ್ಲಾ ಅವರು ಪ್ರಾಸ್ತಾವಿಕ ಮತ್ತು ಸ್ವಾಗತದ ನುಡಿಗಳಿಗಾಗಿ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಸ್ಸನ್ನು ವೀಕ್ಷಿಸುವವರಿಗೆ ಅವಕಾಶ ಇದೆ. ನಮ್ಮ ಸಭಾ ಕಾರ್ಯಕ್ರಮದ ಬಳಿಕ ಎಲ್ರಿಗೂ ಅವಕಾಶ ಕೊಡ್ತೇವೆ. ದಯವಿಟ್ಟು ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಅಲ್ಲಿ ನಿಂತುಕೊಂಡಿದ್ದಾರೆ, ಇಲ್ಲಿ ಚೇರ್ ಇದೆ, ಖಾಲಿದೆ, ಬನ್ನಿ, ಬಂದು ದಯವಿಟ್ಟು ಕುಳಿತುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರೂ ಬನ್ನಿ, ಎಲ್ಲರೂ. ಅಲ್ಲಿ ಮಹಿಳೆಯರು, ವಿದ್ಯಾರ್ಥಿನಿಯರೆಲ್ಲ ನಿಂತಿದ್ದಾರಲ್ಲ, ಎಲ್ಲರೂ ಬಂದು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ನೋಡಿ, ಸೈಡಲ್ಲಿ ನಿಂತವರು ಕೂಡ ದಯವಿಟ್ಟು ಎಲ್ಲರೂ ಬಂದು ಕುಳಿತುಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಸುಂದರವಾದಂತಹ ಸಮಾರಂಭದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆಹ್ವಾನಿತರೇ, ವಿದ್ಯಾರ್ಥಿನಿಯರೇ, ಮಹನೀಯರೇ, ಮಹಿಳೆಯರೇ, ಪತ್ರಕರ್ತ ಮಿತ್ರರೇ, ಫ್ರೆಂಡ್ಸ್, ಕೆಲವರಿಗೆ ಅಂತ ಹೇಳಿದರೆ ಏನು ಅಂತ ಹೇಳಿ ಕೆಲವರು ಕೇಳ್ತಾ ಇರೋದು. ಅಂದರೆ ಮರ್ಸಿ ಅಂದರೆ ಕರುಣೆ, ಕಾರುಣ್ಯದ ಗೆಳೆಯರು. ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಇದರ ದಶಮಾನೋತ್ಸವ 2013ರಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಆಗಿ ಹುಟ್ಟಿಕೊಂಡಂತಹ ಸಂಸ್ಥೆ. ಆವಾಗ ಎಲ್ಲರಲ್ಲೂ ವಾಟ್ಸಪ್ ಇರಲಿಲ್ಲ. ವಾಟ್ಸಪ್ ಇಲ್ಲದ ಸಂದರ್ಭದಲ್ಲಿ 5-6 ಮಂದಿ ಸದಸ್ಯರನ್ನು ಕೂಡಿಸಿಕೊಂಡು ಮಾಡಿದಂತಹ ಒಂದು ಫ್ರೆಂಡ್ಸ್ ಅಂತ ಹೇಳುವಂತಹ ಗುಂಪು ಇವಾಗ 2023ರಲ್ಲಿ ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ. ಫ್ರೆಂಡ್ಸ್ ಗ್ರೂಪ್ ಆದದ್ದು ಈಗ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಆಗಿ ಪರಿವರ್ತನೆಗೊಂಡಿದೆ. ಬಹಳಷ್ಟು ಸಮಾಜ ಸೇವಾ ಕಾರ್ಯವನ್ನು ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಗುರುತಿಸಿಕೊಂಡಿರುವಂತಹ ಒಂದು ಪುಟ್ಟದಾದಂತಹ ಒಂದು ಸಂಸ್ಥೆ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್. ಇದರ ದಶಮಾನೋತ್ಸವದ ಪ್ರಯುಕ್ತ ಇಂದು ಈ ಕುಂಜೂರು ಪಂಜದ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಾವು ಒಂದು ಕಂಪ್ಯೂಟರ್ ಸಾಕ್ಷರತೆಯ ಬಸ್ಸನ್ನು, ಡಿಜಿಟಲ್ ಬಸ್ಸನ್ನು ಉದ್ಘಾಟಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಈ ಸರಕಾರಿ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಪ್ರಸ್ತುತ ದುಬೈಯ ಸರಕಾರಿ ಸಂಸ್ಥೆಯಾದಂತಹ ಇಲ್ಲಿ ಏನು ಇಸ್ರೋ ಇದೆ, ಅದೇ ಥರದ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಟೆಕ್ನಿಷಿಯನ್ ಆಗಿ ಅದರ ಹೆಡ್ ಆಗಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಫ್ರೆಂಡ್ಸ್ನ NRI ಸದಸ್ಯರಾಗಿರುವಂತಹ ಅನೀಫ್ ಪುತ್ತೂರವರು ಕಲಿತಂತಹ ಕುಂಜೂರು ಪಂಜ ಶಾಲೆಯಲ್ಲೇ ಇದನ್ನು ನಾವು ಪ್ರಾರಂಭಿಸಿದ್ದೇವೆ. ಕಾರಣ ಏನಂದರೆ, ಈ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಈ ಒಂದು ಕಂಪ್ಯೂಟರ್ ಡಿಜಿಟಲ್ ಬಸ್ಸನ್ನು ಕರ್ನಾಟಕ ರಾಜ್ಯದಲ್ಲೇ ಒಂದು ವಿನೂತನವಾದಂತಹ ಯೋಜನೆ, ಈ ಯೋಜನೆಯನ್ನು ಪ್ರಾರಂಭಿಸಲಿಕ್ಕೆ ಇದರ ಕನಸು ಕಂಡವರು ಅನೀಫ್ ಪುತ್ತೂರವರು. ಅವರು ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಾಗಿ ನಿನ್ನೆ ಫ್ಲೈಟ್ ಟಿಕೆಟ್ ಕೂಡ ತೆಗೆದಿದ್ರು. ಇವತ್ತು ಬೆಳಗ್ಗೆ 6 ಗಂಟೆಗೆ ಅವರು ಇಲ್ಲಿಗೆ ಆಗಮಿಸಬೇಕಿತ್ತು, ತಲುಪಬೇಕಿತ್ತು. ಆದರೆ ನಿನ್ನೆ ವಿಪರೀತವಾದಂತಹ ಮಳೆಯ ಕಾರಣದಿಂದಾಗಿ ಫ್ಲೈಟ್ ಕ್ಯಾನ್ಸಲ್ ಆಗಿ ಅವರಿಗೆ ಬರಲಿಕ್ಕಾಗಲಿಲ್ಲ. ಅವರನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಕೈ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಅನೀಫ್ ಪುತ್ತೂರವರು UAEಯ ಸಂಸ್ಥೆಯೊಂದು ನಡೆಸಿರುವಂತಹ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರು.
ಒಂದು ಹ್ಯೂಜ್ ಅಮೌಂಟ್ ಅಥವಾ ಒಂದು ಉತ್ತಮವಾದಂತಹ ಒಂದು ಮೊತ್ತ ನಿಮ್ಮ ಕೈಗೆ ಸಿಕ್ಕಿದ್ರೆ ನೀವು ಏನು ಮಾಡುವಿರಿ ಅಂತ ಸಾವಿರಾರು ಜನ ಅದರಲ್ಲಿ ಭಾಗವಹಿಸಿದ್ರು. ಅನೀಫ್ ಪುತ್ತೂರು ಏನು ಹೇಳಿದ್ರಂದ್ರೆ ಅಂತ ಒಂದು ಉತ್ತಮವಾದಂತಹ ಮೊತ್ತ ಸಿಕ್ಕಿದ್ರೆ ಡಿಜಿಟಲ್ ಬಸ್ಸನ್ನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಕಂಪ್ಯೂಟರ್ ಕಲಿಕೆಗಾಗಿ ನಾನು ವಿನಿಯೋಗಿಸ್ತೇನೆ, ಯೋಜನೆಯನ್ನು ರೂಪಿಸ್ತೇನೆ ಅಂತ ಹೇಳಿದರು. ಕೆಲವರು ನಾನು ದೊಡ್ಡ ಬಂಗಲೆಯನ್ನು ಕಟ್ತೇನೆ, ಮನೆಯನ್ನು ಕಟ್ತೇನೆ, ಕೆಲವರು ಕಾರು ಖರೀದಿಸ್ತೇನೆ, ಇನ್ನು ಹಲವಾರು ಜನರು ಹಲವಾರು ರೀತಿಯ ಯೋಜನೆಗಳನ್ನು ಹೇಳಿದರು. ಆದರೆ ಅನೀಫ್ ಪುತ್ತೂರವರು ಸಾಮಾಜಿಕ ಕಳಕಳಿಯಿಂದ ನಾನು ಕಲಿತಂತಹ ಊರಲ್ಲಿ ನನ್ನ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಂಪ್ಯೂಟರ್ ಕಲಿಬೇಕು ಅಂತ ಉದ್ದೇಶದಿಂದ ಈ ಯೋಜನೆಯನ್ನು ಆ ಸ್ಪರ್ಧೆಯ ಮುಂದಿಟ್ಟರು. ಆವಾಗ ಆ ಸ್ಪರ್ಧೆಯಲ್ಲಿ ಟಾಪ್ 100 ಮೆಂಬರ್ಸ್ 100 ಮಂದಿಯನ್ನು ಆಯ್ಕೆ ಮಾಡಿದರು. ಸಾವಿರಾರು ಮಂದಿ ಭಾಗವಹಿಸಿದ್ರು, 100 ಮಂದಿಯನ್ನು ಆಯ್ಕೆ ಮಾಡಿದರು. ಆ 100 ಮಂದಿಯಲ್ಲಿ ವೋಟಿಂಗ್ ಮಾಡಲಿಕ್ಕೆ ಲಕ್ಷಾಂತರ ಮಂದಿಗೆ ವೋಟಿಂಗ್ ಮಾಡುವಂತಹ ಅವಕಾಶ ಕೊಟ್ಟರು. ಆ 100 ಮಂದಿಯಲ್ಲಿ ಅನೀಫ್ ಪುತ್ತೂರು ಕೂಡ ಇದ್ದರು. ಕೊನೆಗೆ ಅದು ಟಾಪ್ 5ಗೆ ಬಂತು. ಟಾಪ್ 5ಯಲ್ಲಿ ಕೂಡ ಅನೀಫ್ ಪುತ್ತೂರು ಅವರಿದ್ದರು. ಕೊನೆಗೆ ಅನೀಫ್ ಪುತ್ತೂರವರಿಗೆ ಈ ಒಂದು ಸಂಸ್ಥೆ 50 ಲಕ್ಷ ರೂಪಾಯಿಯನ್ನು ನೀಡಿತು. ಆ 50 ಲಕ್ಷವನ್ನು ನೀವು ಈ ಯೋಜನೆಗೆ ಖರ್ಚು ಮಾಡಬೇಕು ಅಂತ ಹೇಳಿ ಆ ಸಂಸ್ಥೆ ಕಂಡೀಷನ್ ಹಾಕಿಲ್ಲ. ಅವರು ಖಾಸಗಿಯಾಗಿ ಕೂಡ ಅದನ್ನು ಉಪಯೋಗಿಸಬೇಕಿತ್ತು, ಅವರ ಮನೆಯವರಿಗೆ ಕೊಡಬಹುದಿತ್ತು, ಅವರ ಕುಟುಂಬಕ್ಕೆ ಅದನ್ನು ವಿನಿಯೋಗಿಸಬಹುದಿತ್ತು. ಆದರೆ ಅನೀಫ್ ಪುತ್ತೂರು ಹಾಗೆ ಮಾಡಿಲ್ಲ. ಈ ಯೋಜನೆ ನನ್ನ ಊರಲ್ಲಿ ಕಾರ್ಯಗತವಾಗಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅವರು ಕ್ಲಾಸ್ ಆನ್ ವೀಲ್ಸ್ ಅಂತ ಹೇಳುವಂತಹ ಈ ಒಂದು ಬಸ್ಸನ್ನು ಸ್ಥಾಪಿಸಲಿಕ್ಕೆ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟಿಗೆ ಆ 50 ಲಕ್ಷ ರೂಪಾಯಿಯ ಮೊತ್ತವನ್ನು ಕೂಡ ನೀಡಿದರು. ಇದು ಸುಮಾರು 60 ಲಕ್ಷದ ಯೋಜನೆ. ಇದನ್ನು 10 ಲಕ್ಷ ರೂಪಾಯಿ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಭರಿಸಿದೆ. ಇನ್ನು ವಾರ್ಷಿಕವಾಗಿ ನಮಗೆ ಇದಕ್ಕೆ 10 ಲಕ್ಷ ರೂಪಾಯಿ ಖರ್ಚು ಕೂಡ ಇದೆ ಇದನ್ನು ನಿರ್ವಹಣೆ ಮಾಡಲಿಕ್ಕೆ. ಇಂತಹ ಈ ಸಂದರ್ಭದಲ್ಲಿ ಈ ಬಸ್ಸಿನಲ್ಲಿ ಏನೇನಿದೆ, ಯಾವ ರೀತಿ ಅದು ಕಾರ್ಯಾಚರಿಸುತ್ತದೆ ಅಂತ ಹೇಳುವುದನ್ನು ನೀವು ಈಗಾಗಲೇ ಒಂದು ನಮ್ಮ ವಿಡಿಯೋ ತುಣುಕು ಮೂಲಕ ನೋಡಿದ್ದೀರಾ. ಈಗಾಗಲೇ ನಮ್ಮ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಶ್ರೀಯುತ ಲೋಕೇಶ್ ರವರಿಗೆ ಇದರ ಬಗ್ಗೆ ಎಲ್ಲವನ್ನು ಮನವರಿಕೆ ಮಾಡಿದಾಗ ಲೋಕೇಶ್ ರವರು ನಾನು ಕೂಡ ಒಬ್ಬ ಎಂ ಫ್ರೆಂಡ್ಸ್ ಸದಸ್ಯ ಅಂತ ಹೇಳುವಂಥ ಅದೇ ಒಂದು ಹುರುಪನ್ನು ಇಟ್ಟುಕೊಂಡು ನಮಗೆ ಇಲ್ಲಿಗೆ ಇದಕ್ಕೆ ಬೇಕಾದಂತಹ ವ್ಯವಸ್ಥೆ ಯಾವ ಯಾವ ಶಾಲೆಗೆ ಹೇಗೆ ಹೋಗಬೇಕು ಅಂತ ಹೇಳೋದನ್ನು ಸಂಪೂರ್ಣವಾದಂತಹ ಒಂದು ಚಿತ್ರಣವನ್ನು ನಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಲೋಕೇಶ್ ರವರು ನೀಡಿದರು. ಆವಾಗ ಮೀಟಿಂಗ್ ಮಾಡಿದರು. 10 ಶಾಲೆಗಳನ್ನು ಪ್ರಾಥಮಿಕ ಹಂತದಲ್ಲಿ ಆಯ್ಕೆ ಮಾಡಿದರು. ಆ 10 ಶಾಲೆಗಳ ಮುಖ್ಯೋಪಾಧ್ಯಾಯರನ್ನು ಕರೆದು ಇದೇ ಬಸ್ಸಿನ ಒಳಗೆ ನಾವು ಮೀಟಿಂಗನ್ನು ಕೂಡ ಮಾಡಿದ್ದೇವೆ. ಈ ಬಸ್ಸನ್ನು ನಮಗೆ ಮೀಟಿಂಗ್ ಆಗಲಿ ಅಥವಾ ಈ ಎಲ್ಲ ವಿಚಾರಗಳಲ್ಲಿ ಅಥವಾ ಟೀಚರ್ಸ್ ಇಂಟರ್ವ್ಯೂ ಆಗಲಿ ನಮ್ಮ ಸಭೆಗಳು ಎಲ್ಲವೂ ಬಸ್ಸಲ್ಲಿ ನಡೆಯಿತು. ಸಂತ ಫಿಲೋಮಿನಾ ಕಾಲೇಜಿನೆಲ್ಲ ಆ ಒಂದು ಪಾರ್ಕಿಂಗಲ್ಲಿ ನಿಲ್ಲಿಸಿ ನಮಗೆ ವ್ಯವಸ್ಥೆ ಮಾಡಲಿಕ್ಕೆ ಅಲ್ಲಿನ ಪ್ರಾಂಶುಪಾಲರಾದಂಥ ಅಶೋಕ್ ರಾಯನ್ ಕ್ರಾಸರ್ ಅವರು ಕೂಡ ಅನುವು ಮಾಡಿಕೊಟ್ರು. ಭಾಳಷ್ಟು ಚೆನ್ನಾಗಿ ಎಲ್ಲವನ್ನು ನಾವು ಸುಸಜ್ಜಿತವಾಗಿ ಮಾಡಿದ್ದೇವೆ. ಆದ್ದರಿಂದ ಈ ಬಸ್ಸು ಇವತ್ತು ಇಲ್ಲಿ ನಿಲ್ಲಲಿಕ್ಕೆ ಇದರ ಹಿಂದೆ ತುಂಬ ಶ್ರಮ ಇದೆ. BO ಅವರ ಶ್ರಮವನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಲೇಬೇಕಾಗ್ತದೆ. ಈ ಒಂದು ಬಸ್ಸಲ್ಲಿ ಏನೇನಿದೆ, ಯಾವ ರೀತಿ ಇದೆ ಅಂತೇಳಿ ಈಗಾಗಲೇ ಅತಿಥಿಗಳು ನೋಡಿದ್ದಾರೆ. ಇನ್ನು ಮುಂದಿನ ಸಮಯದಲ್ಲಿ ನಿಮಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತೇವೆ. ಈ ಬಸ್ಸು ಒಂದು ಶಾಲೆಗೆ 15 ವಾರಗಳ ಕಾಲ ಹೋಗ್ತದೆ. ಒಂದು ದಿನದಲ್ಲಿ 1 ಗಂಟೆಯ ಒಂದು ಕ್ಲಾಸನ್ನು ನಾವು ಈ ಬಸ್ಸಲ್ಲಿ ನೀಡುತ್ತೇವೆ. ನಾವು ಇದಕ್ಕಾಗಿ ಒಂದು ಪ್ರತ್ಯೇಕ ಸಿಲೆಬಸ್ಸನ್ನು ಕೂಡ ರೆಡಿ ಮಾಡಿದ್ದೇವೆ. ಹೀಗೆ ಒಂದು ದಿವಸದಲ್ಲಿ 3 ಶಾಲೆಗಳಿಗೆ ಹೋಗ್ತದೆ. ಒಂದು ವಾರದಲ್ಲಿ 15ರಿಂದ 20 ಶಾಲೆಗಳನ್ನು ಕವರ್ ಮಾಡ್ತದೆ. ಒಂದು ವರ್ಷದಲ್ಲಿ 5,000 ವಿದ್ಯಾರ್ಥಿಗಳಿಗೆ 15 ಗಂಟೆಗಳ ಕಾಲದ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಕೊಡುವಂಥ ಯೋಜನೆ ಉದ್ದೇಶ ಕ್ಲಾಸ್ ಆನ್ ವೀಲ್ಸ್ ಅದು. ಸೊ ಈ ಒಂದು ಕಂಪ್ಯೂಟರ್ ಸಾಕ್ಷರತೆಯ ಕ್ಲಾಸ್ ಆನ್ ವೀಲ್ಸ್ ಅಂತ ಹೇಳುವುದನ್ನು ಕ್ಲಾಸ್ ON ಹಾಗೆ ವೀಲ್ಸ್ W ಅಂದರೆ ಅದರ ಶಾರ್ಟ್ ಫಾರ್ಮ್ ಕೌ ಅಂತೇಳಿ. ಕೌ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರ್ಬೋದು, ದನ. ಅದೊಂದು ನಮ್ಮ ಮಾತೃ ಸಮಾನವಾದಂತಹ ಒಂದು ಪ್ರಾಣಿ. ಆ ದನದ ಹೆಸರು ಕೂಡ ಈ ಕೌ ಅಂತ ಹೇಳೋದನ್ನು ಅದಕ್ಕೆ ಕೂಡ ಹೋಲಿಕೆ ಮಾಡಬಹುದು. ದನವನ್ನು ನಾವು ಹಟ್ಟಿಯಲ್ಲಿಟ್ಟು ಅದಕ್ಕೆ ಹುಲ್ಲು ನೀಡಿ, ಅದಕ್ಕೆ ತಿಂಡಿ ನೀಡಿ, ಎಲ್ಲವನ್ನು ನೀಡಿ ನಾವು ಸಾಕಿ ಸಲಹುತ್ತೇವೆ. ಕೊನೆಗೆ ಅದು ನಮಗೆ ರಿಸಲ್ಟ್ ಆಗಿ ಹಾಲನ್ನು ನೀಡುತ್ತದೆ, ತುಪ್ಪವನ್ನು ನೀಡುತ್ತದೆ, ಎಲ್ಲವನ್ನು ಸೆಗಣಿಯನ್ನು ನೀಡುತ್ತದೆ, ಎಲ್ಲವನ್ನು ನೀಡುತ್ತದೆ.
ದನಕ್ಕೆ ನಾವು ಏನು ಹಾಕ್ತೇವೆ ಅದೇ ರೀತಿಯಲ್ಲಿ ಈ ಕಂಪ್ಯೂಟರ್ ಬಸ್ಸಿಗೆ ನಾವು ಈಗ ವ್ಯಯಿಸಿದ್ದೇವೆ. ಅದಕ್ಕೆ ತುಂಬ ಖರ್ಚು ಮಾಡ್ತೇವೆ. ನಮಗೆ ಒಂದು ಪೈಸೆಯ ಇದರಲ್ಲಿ ಯಾವುದೇ ಲಾಭ ಇಲ್ಲ, ಎಲ್ಲವನ್ನೂ ಉಚಿತವಾಗಿ ನೀಡ್ತದೆ. ನಮಗೆ ದನ ಹೇಗೆ ಹಾಲು ಕೊಡುತ್ತದೋ ಅದೇ ರೀತಿ ವಿದ್ಯಾರ್ಥಿಗಳು ಕಲಿತು ಉತ್ತಮ ಕಂಪ್ಯೂಟರ್ ಕಲಿಕೆಯಿಂದ ಅವರೊಂದು ಉನ್ನತ ಹುದ್ದೆಗೆ ಏಳಿದರೆ ಅದೇ ನಮಗೆ ಹಾಲು ಅಂತ ಹೇಳೋದನ್ನು ಇಲ್ಲಿ ನಾವು ವಿವರಿಸಬಹುದಾಗಿದೆ. ಅಂತಹ ಒಂದು ಕ್ಲಾಸ್ ಆನ್ ವೀಲ್ಸ್ನ ಕಂಪ್ಯೂಟರ್ ಬಸ್ಸನ್ನು ನಾವು ಇಲ್ಲಿ ಮಾಡಿದ್ದೇವೆ. ಇವತ್ತು ಬೆಳಗ್ಗೆ ನಾವು ಮಂಗಳೂರಲ್ಲಿ ಇದಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ನಮ್ಮ ರಾಜ್ಯದ ಸ್ಪೀಕರ್ ಆಗಿರುವಂತಹ ಶ್ರೀಯುತ UT ಖಾದರ್ ಅವರು ಇದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿ ಅವರು ಭಾಗವಹಿಸಿದ್ದಾರೆ, ಮೇಯರ್ ಅವರು ಭಾಗವಹಿಸಿದ್ದಾರೆ, MLA ಅವರು, ಹೀಗೆ ಎಲ್ಲರೂ ಭಾಗವಹಿಸಿ ತುಂಬು ಹೃದಯದಿಂದ ಇದಕ್ಕೆ ಹಾರೈಕೆಯನ್ನು ಶುಭ ಹಾರೈಸಿದ್ದಾರೆ. ಈ ಬಸ್ಸನ್ನು ಮಂಗಳೂರಲ್ಲಿ ನೋಡಿಕೊಂಡೇ ನಮ್ಮ 4 ಮಂದಿ ದಾನಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇದಕ್ಕೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಖರ್ಚಿದೆ. ಹಾಗೆ ನಮ್ಮ ರೋಹನ್ ಕಾರ್ಪೊರೇಷನ್ ಮಂಗಳೂರಿನ ರೋಹನ್ ಮಂತೇರವರು ನಮ್ಮ ಇವತ್ತಿನ ಅತಿಥಿಯಾಗಿದ್ದರು. ಅವರು ಇದಕ್ಕೆ 6 ತಿಂಗಳು 6 ಲಕ್ಷ ರೂಪಾಯಿಯ ಸ್ಪಾನ್ಸರ್ಶಿಪ್ಪನ್ನು ನೀಡಿದ್ದಾರೆ. ಹಾಗೆ ನಮ್ಮ ಹನೀಫ್ ಹಾಜಿಯವರ ಬೀಗರಾದಂತಹ ಮೊಯ್ದುನ್ ಕುಂಜಿ ನಾಟಕಲ್ ಅವರು 1 ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ. ನಮ್ಮ ಸದಸ್ಯರಾಗಿರುವಂತಹ ಮುಜೀಬ್ರವರು ಕೂಡ 1 ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ. ಹಾಗೆ ನಮ್ಮ ಸುಲ್ತಾನ್ ಗೋಲ್ಡ್ ಇನ್ನು ಪುತ್ತೂರಿಗೆ ಬರಲಿಕ್ಕಿದೆ, ಅವರು ಕೂಡ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಅದೇ ರೀತಿಯಲ್ಲಿ ಎಲ್ಲ ಗಣ್ಯರು ಭಾಗವಹಿಸಿ ಇದನ್ನು ನೋಡಿ ಸಂತೋಷಪಟ್ಟಿದ್ದಾರೆ. ಇವತ್ತು ಈಗ ಪುತ್ತೂರಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹಾಯಕ ಆಯುಕ್ತರಾದಂತಹ ಶ್ರೀಯುತ ಗಿರೀಶ್ ನಂದನ್ ರವರು ಇಲ್ಲಿ ಉದ್ಘಾಟಿಸಿದ್ದಾರೆ. ಈ ಬಸ್ಸನ್ನು ಉದ್ಘಾಟಿಸಿ ಎಲ್ಲವನ್ನು ವೀಕ್ಷಿಸಿದ್ದಾರೆ, ಎಲ್ಲವನ್ನು ಕೇಳಿದ್ದಾರೆ. ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಮೊನ್ನೆಯಿಂದ ನಮ್ಮ ಸಹಾಯಕ ಆಯುಕ್ತರಾದಂತಹ ಗಿರೀಶ್ ನಂದನ್ ರವರನ್ನು ನಾವು ಫಾಲೋಅಪ್ ಮಾಡ್ತಾನೇ ಇದ್ದೆವು, ಅವರನ್ನು ಸಂಪರ್ಕಿಸ್ತಾನೇ ಇದ್ದೆವು. ಇವತ್ತು ಖಂಡಿತ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ, ಬಂದಿದ್ದಾರೆ, ನಮ್ಮ ಜೊತೆಗೆ ಇಲ್ಲಿ ಕೂತಿದ್ದಾರೆ. ನಮಗೆ ಬಹಳಷ್ಟು ಖುಷಿಯಾಗಿದೆ. ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಶ್ರೀಯುತ ಗಿರೀಶ್ ನಂದನ್ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ, ಅವರನ್ನು ನಿಮ್ಮ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಅಬೂಬಕರ್ ಪುತ್ತು ಅವರು ಒಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಬಗ್ಗೆ ಈಗಾಗಲೇ ಹೇಳಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ನಮಗೆ ಇಲ್ಲಿ ಸಹಕಾರ ನೀಡದಿದ್ದರೆ ನಾವು ಪುತ್ತೂರಲ್ಲಿ ಈ ಬಸ್ಸನ್ನು ಆರಂಭಿಸಲಿಕ್ಕೆ ಇರಲಿಲ್ಲ. ಯಾಕಂದರೆ ಪ್ರಾರಂಭದಿಂದ ಸುಮಾರು 6-7 ತಿಂಗಳ ಹಿಂದೆ ಅವರಲ್ಲಿ ಇದರ ಬಗ್ಗೆ ಚರ್ಚಿಸಿ ಅದಕ್ಕೆ ಯಾವ ರೀತಿ ಕಾರ್ಯರೂಪವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ವಿಧದಲ್ಲಿ ನಮಗೆ ಸಹಕಾರ ನೀಡಿ ಇಲ್ಲಿನ ಎಲ್ಲ ಶಾಲೆಯ ಶಿಕ್ಷಕರನ್ನು ಸಂಪರ್ಕಿಸಿ ನಮಗೆ ಸಹಕಾರ ನೀಡಿದವರು ಲೋಕೇಶ್ರವರು. ಅವರು ಇವತ್ತಿನ ಕಾರ್ಯಕ್ರಮ 3 ಗಂಟೆ ಅಂತ ಹೇಳುವಾಗ ನಾನು 2:30 ಗಂಟೆಗೆ ಅಲ್ಲಿ ಇದ್ದೇನೆ ಅಂತೇಳಿ ನಮಗೆ ನಿನ್ನೆ ಹೇಳಿದರು. ಅದೇ ರೀತಿ ಇವತ್ತು ಬಂದಿದ್ದಾರೆ. ಅವರ ಬೈಟ್ಸನ್ನು ಕೂಡ ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಅವರು ಎಲ್ಲ ರೀತಿಯಲ್ಲಿ ನಮಗೆ ಸಹಕರಿಸಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದರೆ ಒಂದು ಅಧಿಕಾರಿ ಅಂತ ಹೇಳಿದರೆ ಅವರದ್ದೇ ಆದಂತಹ ಒಂದು ಕ್ರಮ ಇರ್ತದೆ. ಅವರು ಅಲ್ಲಿ ಆಫೀಸಲ್ಲಿ ಅಥವಾ ಬೇರೆ ಅವರ ಕರ್ತವ್ಯದಲ್ಲಿ ಇರ್ತಾರೆ. ಆದರೆ ನಮ್ಮ ಲೋಕೇಶ್ ಸರ್ ಹಾಗೆಲ್ಲ, ಅವರು ನಮ್ಮೊಂದಿಗೆ ಎಂ ಫ್ರೆಂಡ್ಸ್ ಆಗಿ ಅವರು ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ. ಶ್ರೀಯುತ ಲೋಕೇಶ್ ರವರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ಹಮೀದ್ ಗೋಲ್ತಮಜಲ್ರವರು ಅವರನ್ನು ಹೂ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರನ್ನು ಪ್ರಾರಂಭಿಕ ಹಂತದಲ್ಲಿ ನಾವು ಸ್ವಾಗತಿಸಬೇಕಿತ್ತು, ಆದರೆ ಅವರು ನಮ್ಮವರೇ. ಬಹುಶಃ ನಾವು 10 ವರ್ಷದ ಹಿಂದೆ ಈ ಒಂದು ಕನಸನ್ನು ಕಾಣಬೇಕಾದರೆ ಆ ಕನಸನ್ನು ಬಿತ್ತಿದವರು, ನಮ್ಮ ಈ ಗ್ರೂಪಲ್ಲಿ ಬಿತ್ತಿದವರು ಅದು ಹನೀಫ್ ಹಾಜಿಯವರು. ನಮ್ಮ ಆ ಗ್ರೂಪಲ್ಲಿ 6 ಜನ ಇರುವಾಗ ಅದರಲ್ಲಿ ಹಿರಿಯ ಸದಸ್ಯರಾಗಿದ್ದವರು ಹನೀಫ್ ಹಾಜಿಯವರು. ಅವರು ಹೇಳಿದರು ಈ ಗ್ರೂಪನ್ನು ಹೀಗೆ ಬಿಡಬಾರ್ದು, ನಾವು ಏನಾದರೂ ಒಂದು ಮಾಡಿ ತೋರಿಸಬೇಕು ಅಂತೇಳಿ. ಅದಕ್ಕೆ ನಮಗೆ ಪೂರಕವಾಗಿ ಎಲ್ಲ ರೀತಿಯಲ್ಲಿ ಸಹಕರಿಸಿದಂತಹ ಮೊಹಮ್ಮದ್ ಹನೀಫ್ ಹಾಜಿ ಗೋಲ್ತಮಜೋಲು ಅವರನ್ನು ಆತ್ಮೀಯವಾಗಿ ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮೊಹಮ್ಮದ್ ಕುಂಜಿ ಟಾಪ್ಕೋ ಅವರಿಗೆ ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಪುತ್ತೂರು ಅಂದರೆ ನಮಗೆ ನೆನಪಾಗುವುದು
ಪುತ್ತೂರಿನ ಮುತ್ತು ಸುದ್ದಿ ಬಿಡುಗಡೆ ಪತ್ರಿಕೆ ಮತ್ತು ಈ ಒಂದು ಬಸ್ಸಿನ ಕನಸು ಕಂಡಂತಹ ಅನೀಫ್ ಪುತ್ತೂರವರಿಗೆ ಅಭಿನವವಾದಂತಹ ಒಂದು ಸಂಬಂಧ ಇದೆ. ಅನೀಫ್ ಪುತ್ತೂರವರು ಇವತ್ತು ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳುವಾಗ ನಮಗೆಲ್ಲ ಸ್ವಲ್ಪ ನೋವಾಯಿತು, ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ. ಆದರೆ ಅನೀಫ್ ಪುತ್ತೂರು ಅಲ್ಲಿಂದ ಫೋನ್ ಮಾಡಿ ಹೇಳಿದರು, ನನ್ನ ಗುರುಗಳು ಇದ್ದಾರೆ, ಅವರು ಬರ್ತಾರೆ, ಅವರು ಬೆಂಗಳೂರಲ್ಲಿರೋದು ಈ ಕಾರ್ಯಕ್ರಮಕ್ಕಾಗಿಯೇ ಬರ್ತಾ ಇರೋದು, ನಾನು ಕೂಡ ಬರ್ತೇನೆ ಅಂತ ಹೇಳಿ ಬರ್ತಾ ಇರೋದು, ಆದ್ದರಿಂದ ಅವರ ಸ್ಪೆಷಲ್ ಕೇರನ್ನು ನೀವು ತಗೊಳ್ಬೇಕು ಅಂತ ಹೇಳಿದರು. ಹಾಗೆ ನಮ್ಮ ಡಾಕ್ಟರ್ UP ಶಿವಾನಂದರವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳಷ್ಟು ಸರಳ ವ್ಯಕ್ತಿ, ಸುದ್ದಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಯುತ UP ಶಿವಾನಂದ ಅವರಿಗೆ ಮೊಹಮ್ಮದ್ ಹಾಜಿ ಕುಕ್ಕುವಳ್ಳಿ ಅವರು ಒಂದು ಹೂ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ನಮಗೆ ಈ ಬಸ್ಸು ಇಲ್ಲಿಗೆ ಬರುವ ಮೊದಲು ನಮಗೆ ಎಲ್ಲ ವ್ಯವಸ್ಥೆ, ಇಂಟರ್ವ್ಯೂ 3 ಸೆಷನಲ್ಲಿ ನಾವು ಇಂಟರ್ವ್ಯೂ ಮಾಡಿದ್ದೇವೆ. ಸುಮಾರು 10-20 ದಿವಸಗಳ ಕಾಲ ಬಸ್ಸನ್ನು ಸಂತ ಫಿಲೋಮಿನ ಕಾಲೇಜಿನ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಲಿಕ್ಕೆ, ಹಾಗೂ ಅಲ್ಲಿ ಏನೆಲ್ಲ ನಮಗೆ ವ್ಯವಸ್ಥೆ ಬೇಕು, ಇಂಟರ್ವ್ಯೂಗೆ ವ್ಯವಸ್ಥೆ ಬೇಕು ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಬೇಕು ಅಂತ ಹೇಳುವಾಗ ನಮ್ಮ ಪುತ್ತಾಕನವರು ಹೇಳಿದರು, ನಮ್ಮ ಪ್ರಾಂಶುಪಾಲರಾದಂತಹ ಅಶೋಕ್ ರಾಯನ್ ಕ್ರಾಸ್ತರ್ ಅವರು ನಮ್ಮ ಆತ್ಮೀಯರು, ಅವರು ನಮಗೆಲ್ಲ ವ್ಯವಸ್ಥೆ ಮಾಡಿ ಕೊಡ್ಬೋದು ಅಂತ ಹೇಳಿ ಅವರಲ್ಲಿ ನಾವು ವಿನಂತಿಸಿದಾಗ ವಂದನೀಯ ಅಶೋಕ್ ರಾಯನ್ ಕ್ರಾಸ್ತರ್ ಅವರು ನಮಗೆ ಎಲ್ಲ ರೀತಿಯಲ್ಲಿ ಸಕಲ ಸೌಲಭ್ಯಗಳನ್ನು ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನೆಯಲೇಬೇಕು. ವಿಶೇಷವಾಗಿ ನಮಗೆ ಇಲ್ಲಿ ಇಂಟರ್ವ್ಯೂ ಮಾಡುವಾಗ 2 ಶಿಕ್ಷಕರು ನಮ್ಮ ಜೊತೆಗಿದ್ದರು. ಒಬ್ಬರು ಅಬ್ದುಲ್ ರಜಾಕ್ ಅನಂತಾಡಿ, ಮತ್ತೊಬ್ಬರು ನಮ್ಮ ಫಾದರ್ ಅವರೇ ಮಾಡಿಕೊಟ್ಟಂತಹ ಉಪನ್ಯಾಸಕರಾಗಿರುವಂತಹ ಗೋವಿಂದ ಪ್ರಕಾಶ್ರವರು. ಅವರನ್ನು ಕೂಡ ಇವತ್ತು ಆಹ್ವಾನಿಸಿ, ಅವರು ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಬಂದಿದ್ದರೆ ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇನೆ. ಗೋವಿಂದ ಪ್ರಕಾಶ್ರವರನ್ನು ಕೂಡ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಂತಹ ವಂದನೀಯ ಅಶೋಕ್ ರಾಯನ್ ಕ್ರಾಸ್ತ ಇವತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಕಲಂದರ್ ಪರ್ತಿಪಾಡಿ ಅವರು ಅವರಿಗೆ ಒಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ನಾನು ಹೇಳಿದೆ, ಈ ಕಾರ್ಯಕ್ರಮಕ್ಕೆ ಮೊಹಮ್ಮದ್ ಹನೀಫ್ ಬರಬೇಕಿತ್ತು. ಅವರು ಇಲ್ಲಿಯೇ ಸಮೀಪದ ಇದೇ ಶಾಲೆಯಲ್ಲಿ ಕಲಿತವರು, ಒಳತಡ್ಕ ಬೆಲ್ಲೇರಿಯವರು. ಅವರ ಪರವಾಗಿ ಅವರ ತಂದೆಯವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ನೋಡಿರ್ಬೋದು, ನಮ್ಮ ವೇದಿಕೆಯಲ್ಲಿ ಒಬ್ಬರು ಪ್ರಾಯದವರು ಹಿರಿಯರು ಕೂತಿದ್ದಾರೆ, ಮುಂಡಾಸುದಾರಿ ಅಬ್ಬಾಸ್ ಹಾಜಿ ಬಲ್ಲೇರಿ ಅಂತೇಳಿ. ಅವರು ನಮ್ಮ ಹನೀಫ್ ಪರವಾಗಿ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹನೀಫ್ ಅವರಲ್ಲಿಗೆ ಹೇಳಲಿಲ್ಲ, ನಾವು ಅವರನ್ನು ಅಭಿನಂದಿಸಬೇಕು, ಸನ್ಮಾನ ಮಾಡಬೇಕು ಅಂತ ಇದ್ದೆವು. ಆದರೆ ಹನೀಫ್ ಅವರು ಬಂದಿಲ್ಲ, ಅವರ ಪರವಾಗಿ ಅವರ ತಂದೆಯವರು ಬಂದಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಅಬ್ಬಾಸ್ ಹಾಜಿ ಬಲ್ಲೇರಿಯವರಿಗೆ ನಮ್ಮ ಶಾಕಿರ್ ಅಡ್ವೊಕೇಟ್ ಅವರು ಒಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಈ ಕುಂಜೂರು ಪಂಜ ಶಾಲೆ ಆರ್ಯಾಪು ಗ್ರಾಮಕ್ಕೆ ಸೇರ್ತದೆ. ಆರ್ಯಾಪು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ನಮಗೆ ಎಲ್ಲ ರೀತಿಯಲ್ಲಿ ಈ ಒಂದು ಗ್ರಾಮದಲ್ಲಿ ಸಹಕಾರ ನೀಡುತ್ತಿರುವಂಥವರು ಶ್ರೀಮತಿ ಗೀತಾ ಸಾಮೆತಡ್ಕ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ, ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನೌಶೀನ್ ರವರು ಅವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಜೂರು ಪಂಜ, ಇದಕ್ಕೆ 75 ವರ್ಷಗಳ ಇತಿಹಾಸ ಇದೆ. ಇದು ಒಂದು ಅನುದಾನಿತ ಶಾಲೆಯಾಗಿತ್ತು. ಕಳೆದ ವರ್ಷ ಅಷ್ಟೇ ಇದು ಸರ್ಕಾರಿ ಶಾಲೆಯಾಗಿ ಪರಿವರ್ತನೆಗೊಂಡಿದೆ. ಈ ಶಾಲೆಯ ಒಂದು ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿರುವಂಥ STMCಯ ಅಧ್ಯಕ್ಷರು ನಮ್ಮ ಜೊತೆಗೆ ನಿರಂತರವಾಗಿ ಕಳೆದ 15 ದಿವಸಗಳಿಂದ ಸಂಪರ್ಕವನ್ನು ಇಟ್ಟುಕೊಂಡಿರುವಂತಹ ಎಲ್ಲ ಪೂರ್ವ ಸಿದ್ಧತೆಗಳಿಗೆ ನಮಗಿಲ್ಲಿ ಸಹಕಾರ ಬೆಂಬಲವನ್ನು ನೀಡುತ್ತಿರುವಂಥವರು ಶ್ರೀಯುತ ಶ್ರೀಧರ್ ನಾಯಕ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಹಂಸಾ ಬಸ್ತಿಕೋಡಿಯವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಕುಂಜೂರು ಪಂಜ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು
ನಮ್ಮ ಆತ್ಮೀಯರು, ವಿಶೇಷವಾಗಿ ನನ್ನ ಊರಿನವರು, ವಿಟ್ಲದವರು, ನನ್ನ ಮತ್ತು ಕೋಶಾಧಿಕಾರಿಯಾದಂಥ ಅಬೂಬಕ್ಕರ್ ಅವರು ಕೂಡೂರಿನವರು, ವಿಟ್ಲದ ಕೂಡೂರಿನವರು, ಶ್ರೀಮತಿ ಇಂದಿರಾ ಮೇಡಮ್ರವರು, ಅವರು ಈ ಶಾಲೆಯ ಮುಖ್ಯ ಶಿಕ್ಷಕರು. ಅವರನ್ನು ಸಂಪರ್ಕಿಸಲಿಕ್ಕೆ ನಮಗೆ ಬಿ ಅವರು ಹೇಳಿದಾಗ ಅವರನ್ನು ಸಂಪರ್ಕಿಸಿದ ನಂತರ ಅವರೇ ನಮಗೆ ಫೋನ್ ಮಾಡಿ ಏನೆಲ್ಲ ಆಗಬೇಕು ಸರ್, ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ನಮಗೆ ಸಹಕಾರ ನೀಡಿದ್ದಾರೆ. ಶ್ರೀಮತಿ ಇಂದಿರಾರವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಸೈನರ ಹಾಜಿ ಗುರುಯನ್ ಕೆರೆ ಅವರು ಅವರಿಗೆ ಒಂದು ಹೂಗುಚ್ಛ ನೀಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಈ ವೇದಿಕೆಯಲ್ಲಿ ಒಬ್ಬ ಗಣ್ಯ ಅತಿಥಿ ಇದ್ದಾರೆ. ಅವರು ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ಸದಸ್ಯರಾಗಿ ಕೂಡ ಕೆಲಸ ಮಾಡಿದವರು. ಮುಂದಿನ ದಿನಗಳಲ್ಲಿ ಅವರೊಬ್ಬ ಶಾಸಕನಾಗಿ ನಮಗೆ ಕಾಣಬೇಕು ಅಂತ ಹೇಳುವಂಥ ಆಶಯ ನಮಗಿದೆ. ಯಾಕಂದರೆ ಸಣ್ಣದರಲ್ಲೇ ಅವರನ್ನು ನೋಡ್ತಾ ಇದ್ದೇವೆ. ಅವರು ರಾಜಕೀಯದಲ್ಲಿ ಭಾಳಷ್ಟು ಪಳಗಿರುವಂತಹ ವ್ಯಕ್ತಿ. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ MS ಮೊಹಮ್ಮದ್ರವರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಅಬ್ಬಾಸ್ THM ಅವರು ಒಂದು ಹೂಗುಚ್ಛ ನೀಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿ ಕೊಡುಗೈ ದಾನಿಗಳು, ನಿವೃತ್ತ ಯೋಧರು, ರೊಟೇರಿಯನ್ನಲ್ಲಿ ಝೋನಲ್ ಲೆಫ್ಟಿನೆಂಟ್ ಆಗಿ ಬಹಳಷ್ಟು ಕೆಲಸವನ್ನು ಮಾಡಿರುವಂತಹ ಉಪ್ಪಿನಂಗಡಿ ರೋಟರಿ ಕ್ಲಬ್ನ ಪೂರ್ವಾಧ್ಯಕ್ಷರು, ನಮ್ಮೆಲ್ಲ ಆತ್ಮೀಯರು. ಅವರು ಶಿಸ್ತಿನ ಸಿಪಾಯಿ, ಬಹಳಷ್ಟು ಶಿಸ್ತಿನಿಂದ ಬಹಳಷ್ಟು ಕ್ರಮ ಪ್ರಕಾರವಾಗಿ ತನ್ನ ಜೀವನವನ್ನು ನಡೆಸುತ್ತಿರುವಂಥವರು. ನಿವೃತ್ತ ಸೈನಿಕರಾಗಿರುವಂತಹ ಶ್ರೀಯುತ ಚಂದಪ್ಪ ಮೂಲ್ಯ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ನಮ್ಮ ಅಬ್ದುಲ್ ಅಜೀಜ್ ಬಸ್ತಿಕಾರ್ ಅವರು ಒಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಒಂದು ಶಾಲೆಯ ಸಂಚಾಲಕರಾಗಿ ಬಹಳಷ್ಟು ಅಭಿವೃದ್ಧಿ, ಮೊನ್ನೆ ನಾವು ಟೀಚರ್ ಮತ್ತು SDMC ಅಧ್ಯಕ್ಷರು ಹೇಳಿದರು, ಇದರೆಲ್ಲ ಅಭಿವೃದ್ಧಿ ಕಾಣಬೇಕಾದ್ರೆ, ಶಾಲೆ ಇಷ್ಟೊಂದು ಸುಂದರವಾಗಿರಬೇಕಾದ್ರೆ ಅದಕ್ಕೆ ಅವರು ಕಾರಣಕರ್ತರಿದ್ದಾರೆ. ಅವರು ಶ್ರೀಯುತ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಅಂತ ಹೇಳಿ, ಅವರನ್ನು ನಾವು ಇಲ್ಲಿ ಗುರುತಿಸಲೇಬೇಕಾಗ್ತದೆ. ಈ ಶಾಲೆಯ ಒಬ್ಬ ಮಾಜಿ ಸಂಚಾಲಕರು, ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಬಶೀರಾಜಿ ಕೊಲ್ಲೆಜಾಲ್ರವರು ಅವರಿಗೆ ಒಂದು ಹೂಗುಚ್ಛ ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮ ಇವತ್ತು ಆಗ್ತದೆ ಅಂತ ಹೇಳುವಾಗ ಸೌದಿ ಅರೇಬಿಯಾದ ಜುಬೇಲ್ನಿಂದ ನಮ್ಮೊಬ್ಬ NRI ಸದಸ್ಯರು ಆಗಮಿಸಿದ್ದಾರೆ. ಇವತ್ತು ಬೆಳಗ್ಗೆ ಅಷ್ಟೇ ಅವರು ಆಗಮಿಸಿ ನೇರವಾಗಿ ನಮ್ಮ ಮಂಗಳೂರಿನ ಕಾರ್ಯಕ್ರಮ, ಏರ್ಪೋರ್ಟಿಂದ ಮನೆಗೆ ಹೋಗಲಿಲ್ಲ, ಮಂಗಳೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಕೂಡ ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಫಾರೂಕ್ ಜುಬೇಲ್ರವರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ನಮ್ಮ ಸದಸ್ಯರಾದಂತಹ ಮುಸ್ತಫಾ ಗೋಲ್ತಮಜಲ್ರವರು ಒಂದು ಹೂಗುಚ್ಛ ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಈ ವೇದಿಕೆಯಲ್ಲಿ ನಾನು ಗಮನಿಸಲಿಲ್ಲ, ನವೀನ್ ರವರಿದ್ದಾರೆ ರಾಟ್ರಿಕ್ಸ್, ಅವರನ್ನು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ನವೀನ್ ರಾಡ್ರಿಕ್ಸ್ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ನವೀನ್ ಅವರು ಇವತ್ತಿನ ಬೆಳಗಿನ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಅವರನ್ನು ಸನ್ಮಾನಿಸಿದರು. ಸನ್ಮಾನ ಯಾಕೆ ಮಾಡಿದರು ಅಂದರೆ, ಈ ಒಂದು ಬಸ್ ಕೇವಲ ಒಂದು ಚೇಸ್ ಆಗಿತ್ತು, ಅದರ ಚೇಸ್ ಮಾತ್ರ ನಾವು ಅವರಿಗೆ ಕೊಟ್ಟದ್ದು. ಆ ಬಸ್ಸನ್ನು ಯಾವ ರೀತಿ ಬಿಲ್ಡ್ ಮಾಡಬೇಕು, ಯಾವ ರೀತಿ ಇದನ್ನು ಕಂಪ್ಯೂಟರ್ ಕ್ಲಾಸ್ ರೂಮ್ ಆಗಿ ಪರಿವರ್ತಿಸಬೇಕು ಅಂತ ಕಂಪ್ಲೀಟ್ ಆಗಿ ಅದನ್ನು ಬಾಡಿ ಬಿಲ್ಡ್ ಮಾಡಿದವರು ರಾಡ್ರಿಕ್ಸ್ ಇಂಡಸ್ಟ್ರೀಸ್ನ ಮಾಲಕರಾಗಿರುವಂತಹ ನವೀನ್ ರವರು. ಅವರಿಗೆ ನಿಮ್ಮೆಲ್ಲರ ಒಂದು ಅಭಿನಂದನೆಯ ಕೈಚಪ್ಪಾಳೆಯನ್ನು ಕೊಡಬೇಕು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ಸದಸ್ಯರಾದಂಥ ಇಸ್ಮಾಯಿಲ್ ಕೋಲ್ಪೆ ಅವರು, ಅವರಿಗೆ ಒಂದು ಹೂಗುಚ್ಛ ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕೋಶಾಧಿಕಾರಿ, ವಿಟ್ಲದ ಪ್ರಸಿದ್ಧ ವಕೀಲರು ಮತ್ತು ನೋಟರಿ ಆಗಿರುವಂತಹ
ಅಬೂಬಕರ್ ವಿಟ್ಲಾರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ತುಂಬ ಮಂದಿ ಗಣ್ಯರಿದ್ದೀರಿ. ಎಲ್ಲರನ್ನು ಪ್ರತ್ಯೇಕವಾಗಿ ಹೆಸರು ಕರೆದು ಹೇಳುವುದಿಲ್ಲ, ಯಾಕಂದರೆ ತುಂಬ ಹಿರಿಯರಿದ್ದಾರೆ. ಎಲ್ಲ ಪುತ್ತೂರು ನಾವು ಆಹ್ವಾನ ಕೊಟ್ಟ ಮೇರೆಗೆ ತುಂಬ ಮಂದಿ ಗಣ್ಯರು ಬಂದಿದ್ದಾರೆ, ವಕೀಲರುಗಳಿದ್ದಾರೆ, ಎಲ್ಲರೂ ಇದ್ದೀರಿ. ನಿಮ್ಮೆಲ್ಲರನ್ನ ಉದ್ಯಮಿಗಳಿದ್ದಾರೆ. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಬಸ್ಸಿನ ಯಶಸ್ಸು ಅಂದರೆ ಈ ಬಸ್ಸಿಗೆ ದಿನ ಕಳೆದಂತೆ ಇದರ ವ್ಯಾಲ್ಯೂಯೇಷನ್ ಕಮ್ಮಿ ಆಗ್ತಾ ಹೋಗ್ತದೆ. ಇವತ್ತು 60 ಲಕ್ಷ ಇದ್ದಂತಹ ವ್ಯಾಲ್ಯೂಯೇಷನ್ 1 ವರ್ಷ ಕಳೆದಾಗ ಅದು 30 ಲಕ್ಷ ಆಗಲೂಬಹುದು. ಕಡಿಮೆ ಆಗ್ತಾ ಬರ್ತದೆ. ಒಂದು ಹಂತದಲ್ಲಿ ಇದು ಸಂಪೂರ್ಣವಾಗಿ ನಶಿಸಿ ಹೋಗಲೂಬಹುದು. ಆದರೆ ಇದರಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಅವರು ಈ ಕಲಿತಂತಹ ಕಂಪ್ಯೂಟರ್ ಕಲಿಕೆ ಅವರಿಗೆ ನಮ್ಮ ಶಿಕ್ಷಕರು ನೀಡುವಂತಹ ಶಿಕ್ಷಣದಿಂದ ಅವರು ನಮ್ಮ ಹನೀಫ್ ಪುತ್ತೂರಂತೆ ಒಂದು ಸಮಯದಲ್ಲಿ ಉನ್ನತ ಹುದ್ದೆಗೆ ಏರಬೇಕು. ಅದು ನಮಗೆ ಸಿಗುವಂತಹ ಲಾಭ. ಬೇರೆ ಯಾವುದೇ ಲಾಭ ಎಂ ಫ್ರೆಂಡ್ಸಿಗೆ ಬೇಕಾಗಿಲ್ಲ. ಆದ್ದರಿಂದ ಇದನ್ನು ಚೆನ್ನಾಗಿ ಇಟ್ಟುಕೊಳ್ಳುವಂತಹ, ಚೆನ್ನಾಗಿ ಇದನ್ನು ಮುಂದುವರಿಸುವಂತಹ, ಚೆನ್ನಾಗಿ ಇದನ್ನು ಯಶಸ್ವಿಗೊಳಿಸುವಂತಹ ಎಲ್ಲ ಯಶಸ್ಸು ಇರುವುದು ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ. ಅವರಿಗೆ ನಾವು ಅವರ ಕೈಗೆ ಇದನ್ನು ಹಸ್ತಾಂತರಿಸ್ತಾ ಇದ್ದೇವೆ. ಅದನ್ನು ಚೆನ್ನಾಗಿಟ್ಟು ನೋಡಿಕೊಳ್ಳಿ. ನಾವು ಆ ದನವನ್ನು ಹೇಗೆ ಹಟ್ಟಿಯಲ್ಲಿ ಇಟ್ಟು ನಾವು ಅದನ್ನು ಸಾಕಿ ಸಲಹುತ್ತೇವೆಯೋ ಅದೇ ರೀತಿಯಲ್ಲಿ ಇದನ್ನು ಕೂಡ ಸಲಹಿ ಅಂತ ಹೇಳುತ್ತಾ ನನಗೆ ಒಂದು ಅವಕಾಶ ಮಾಡಿಕೊಟ್ಟದಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮತ್ತು ಇಬ್ಬರನ್ನು ನಾವು ಇಲ್ಲಿ ಗುರುತಿಸಲೇಬೇಕಾಗ್ತದೆ. ನಮ್ಮ ಅಧ್ಯಕ್ಷರು ಆಗಲೇ ಸೂಚನೆ ನೀಡಿದ್ದಾರೆ. ನಮ್ಮ ಇಬ್ಬರು ಶಿಕ್ಷಕರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಮ್ಮ ಸಹಾಯಕ ಆಯುಕ್ತರವರಿಗೆ ಒಂದು ಹೂಗುಚ್ಚನ್ನು ನೀಡಬೇಕು. ನಮ್ಮ ಬಸ್ಸಲ್ಲಿ ಒಬ್ಬರು ಮುಖ್ಯ ಶಿಕ್ಷಕರು ವೀಕ್ಷಾ ಅವರು ಮತ್ತು ಅಸಿಸ್ಟೆಂಟ್ ಟೀಚರ್ ಆಗಿರುವಂತಹ ಚೈತ್ರರವರು AH ಅವರಿಬ್ಬರು ವೇದಿಕೆಗೆ ಬಂದು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರಿಂದ ಹೂಗುಚ್ಛವನ್ನು ಪಡೆಯಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದಾರೆ. ಅವರನ್ನು ನಿಮಗೆಲ್ಲರಿಗೂ ಈ ಒಂದು ವೇದಿಕೆಯಲ್ಲಿ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಚಾಲಕರಾಗಿರುವಂಥ ಅಬೂಬಕರ್ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಬಸ್ಸಿನ ಚಾಲಕರು, ಡ್ರೈವರ್ ಅಬೂಬಕರ್ ಅವರು, ವೀಕ್ಷಾ ಅವರು ಮತ್ತು ಚೈತ್ರ ಅವರು ಅನುಭವಿ ಕಂಪ್ಯೂಟರ್ ಶಿಕ್ಷಕರು. ಇವರು ನಿಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡಲಿಕ್ಕಿದ್ದಾರೆ. ಹಾಗೆ ಈ ಒಂದು 10 ಶಾಲೆಗಳನ್ನು ನಾವು ಆಯ್ಕೆ ಮಾಡಿದ್ದೆವು. ಸರ್ ಕೂತ್ಕೊಳ್ಳಿ ಸರ್. 10 ಶಾಲೆಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅಲ್ಲಿಂದ ಬಂದಿರುವಂತಹ ಮುಖ್ಯ ಶಿಕ್ಷಕರು, STMC ಸದಸ್ಯರು, ವಿದ್ಯಾರ್ಥಿನಿಯರು, ಹಾಗೆ ಈ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿನಿಯರು, ಈ ಶಾಲೆಯ STMC ಸದಸ್ಯರು, ಇವರೆಲ್ಲರನ್ನ ಹಾಗೆ ಪತ್ರಕರ್ತ ಮಿತ್ರರನ್ನ ಎಲ್ಲ ಆಹ್ವಾನಿತರನ್ನ ಸ್ವಾಗತಿಸುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ನಮಸ್ತೆ. ಎಂ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪನ್ನು ಸುಂದರವಾಗಿ ರೂಪುಗೊಳಿಸಿ ಎಂ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೆ ಹೊಸ ಭಾಷ್ಯವನ್ನು ಬರೆದವರು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ, ಉದಯೋನ್ಮುಖ ಬರಹಗಾರ ರಶೀದ್ ವಿಟ್ಲ. ನಿರಂತರ 10 ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಇವರು ಯಾವುದೇ ಕಾರ್ಯಕ್ರಮ ಇರಲಿ ಅದು ಉತ್ಕೃಷ್ಟವಾಗಿರಬೇಕೆನ್ನುವಂತಹ ಉತ್ಕೃಷ್ಟತಾವಾದಿ ರಶೀದ್ ವಿಟ್ಲ ತಮ್ಮ ಪ್ರಾಸ್ತಾವಿಕ ಮತ್ತು ಸ್ವಾಗತಕ್ಕಾಗಿ ವಂದನೆಗಳು. ಇದೀಗ ಗೌರವಾನ್ವಿತ ಶ್ರೀ ಗಿರೀಶ್ ನಂದನ್ ಈ ಒಂದು ಸುಂದರ ಕಾರ್ಯಕ್ರಮ ಬಸ್ಸನ್ನು ಉದ್ಘಾಟಿಸಿದ್ದಾರೆ. ಶ್ರೀ ಗಿರೀಶ್ ನಂದನ್ ಸಹಾಯಕ ಆಯುಕ್ತರು, ಪುತ್ತೂರು ಉಪವಿಭಾಗ, ತಮ್ಮ ಉದ್ಘಾಟನಾ ನುಡಿಗಳನ್ನಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಎಂ ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ಮಂಗಳೂರು ಇದರದ ದಶಮಾನೋತ್ಸವದ ನೆನಪಿಗಾಗಿ ಇವತ್ತು ಕ್ಲಾಸ್ ಆನ್ ವೀಲ್ಸ್ ಅನ್ನೋ ಒಂದು ವಿನೂತನ ಕಾನ್ಸೆಪ್ಟ್ನಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಅಭಿಯಾನ ಆರಂಭ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಇದೀಗ ತಾನೇ ನಮ್ಮಿಂದನೇ ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಶುಭ ಸಮಾರಂಭದಲ್ಲಿ ಭಾಗವಹಿಸಿರುವ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಲೋಕೇಶ್ ರವರೇ, ಶ್ರೀ ಅಶೋಕ್ ರಾಯನ್ ಕ್ರಾಸ್ತರ್ ಅವರೇ, ಶ್ರೀ ಮೊಹಮ್ಮದ್ ಹನೀಫ್ ರವರೇ, ಶ್ರೀಮತಿ ಗೀತಾ ಸಾಮತಡ್ಕರ್ ಅವರೇ, ಶ್ರೀ UP ಶಿವಾನಂದರವರೇ, ಶ್ರೀ ಶ್ರೀಧರ್ ನಾಯ್ಕ್ ರವರೇ,
ಶ್ರೀಮತಿ ಇಂದಿರಾರವರೇ, ಶ್ರೀ MS ಮಹಮ್ಮದ್ ರವರೇ, ಶ್ರೀ ಚಂದಪ್ಪ ಮೌಲ್ಯರವರೇ, ಶ್ರೀ ವಿಶ್ವೇಶ್ವರ ಭಟ್ರವರೇ, ಶ್ರೀ ಫಾರೂಕ್ ರವರೇ, ಶ್ರೀ ನವೀನ್ ರವರೇ ಮತ್ತು ಈ ಒಂದು ಬಸ್ನ ಕೊಡುಗೆ ನೀಡಿದ ಹನೀಫ್ ರವರ ತಂದೆಯವರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಶ್ರೀ ರಶೀದ್ ವಿಟ್ಲಾರವರೇ, ಶ್ರೀ ಅಬೂಬಕರ್ ಅವರೇ, ಶ್ರೀ ಮೊಹಮ್ಮದ್ ಹನೀಫ್ ರವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ವಿದ್ಯಾರ್ಥಿನಿಯರೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಮೊದಲನೇದಾಗಿ ಈ ಒಂದು ವಿನೂತನ ಕಾನ್ಸೆಪ್ಟ್ ಏನಿದೆ ಅದನ್ನು ಹುಟ್ಟುಹಾಕ್ತಂಥ ಎಲ್ಲ ಈ ಒಂದು ಸಂಸ್ಥೆಯ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅದರಲ್ಲೂ ಮುಖ್ಯವಾಗಿ ನಾವೀಗ ನೋಡ್ತೀವಿ ಬಹಳಷ್ಟು ವಾಟ್ಸಪ್ ಗ್ರೂಪ್ಗಳು ಸಾವಿರಾರು ಇದೆ, ಲಕ್ಷಾಂತರ ಇರ್ಬೋದು ವಾಟ್ಸಪ್ ಗ್ರೂಪ್ಗಳು. ಒಂದು ಸ್ವಲ್ಪ ದಿನ ವಾಟ್ಸಪ್ ಗ್ರೂಪ್ಗಳು ನಡೆಯುತ್ತೆ ಮತ್ತು ಸೈಲೆಂಟ್ ಆಗ್ತವೆ. ತಮಗೆಲ್ಲ ಗೊತ್ತಿದೆ, ನಾವೆಲ್ಲ ಯಾವುದೇ ಒಂದು ಇವೆಂಟ್ ನಡೆದರೂ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ, ಆಮೇಲೆ ಸ್ವಲ್ಪ ದಿನ ಆ್ಯಕ್ಟಿವ್ ಇರ್ತೀವಿ, ನಂತರ ಅದೇ ಆ ಗ್ರೂಪ್ಗಳು ಹಂಗೆ ಇರುತ್ತೆ. ನನ್ನ ಮೊಬೈಲಲ್ಲೇ ಒಂದು 200-300 ಗ್ರೂಪ್ಗಳು ನಾನು ಮೆಂಬರ್ ಇರ್ಬೋದು, ಅಂದರೆ ಅಷ್ಟೊಂದು ಗ್ರೂಪ್ಗಳಾಗಿದೆ. ಬಟ್ ಈ ಒಂದು ವಾಟ್ಸಪ್ ಗ್ರೂಪ್ ಏನು ಕ್ರಿಯೇಟ್ ಆಗಿತ್ತು, ಈ ಎಮ್ ಫ್ರೆಂಡ್ಸ್ ಅನ್ನೋದು, ಅದು ಒಂದು ಆ ವಾಟ್ಸಪ್ ಗ್ರೂಪ್ನಿಂದ ಒಂದು ಚಾರಿಟಬಲ್ ಟ್ರಸ್ಟ್ ಆಗಿ ಕನ್ವರ್ಟ್ ಆಗಿದೆ. ಅದು ಬಹಳ ಒಳ್ಳೆ ಬೆಳವಣಿಗೆ. ಅದರಲ್ಲೂ ಮುಖ್ಯವಾಗಿ ಅವರು ಈ ಒಂದು ಕಾನ್ಸೆಪ್ಟ್ ತಂದು ಅದರಲ್ಲೂ ಗ್ರಾಮೀಣ ಮಕ್ಕಳ, ಅಂದರೆ ಗ್ರಾಮೀಣ ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಈ ಸದ್ಯಕ್ಕೆ. ಅವರಿಗೆ ಈ ಒಂದು ವಿನೂತನ ಕಾನ್ಸೆಪ್ಟ್ನಲ್ಲಿ ಕಂಪ್ಯೂಟರ್ ಸಾಕ್ಷರತೆಯನ್ನು ಮಾಡ್ತಾ ಇರೋದು ಬಹಳ ಸ್ವಾಗತಾರ್ಹ ಮತ್ತು ಬಹಳ ಅಭಿನಂದನಾರ್ಹ ಒಂದು ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಮೊನ್ನೆ ನನಗೆ ತಿಳಿಸಿದಾಗ ನನಗೆ ಬಹಳ ಖುಷಿ ಆಯಿತು. ಇವತ್ತು ಕೂಡ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ನಮ್ಮ BE ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಇದನ್ನು ಜಿಲ್ಲಾ ಮಟ್ಟದಲ್ಲೂ ಕೂಡ ಅವರು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಉಪಸ್ಥಿತಿನಲ್ಲಿ ಶ್ರೀ UT ಖಾದರ್ ಅವರ ಮಾನ್ಯ ಸಭಾಧ್ಯಕ್ಷರ ಒಂದು ಉದ್ಘಾಟನೆಯಲ್ಲಿ ಇದನ್ನು ಮಾಡಿದ್ದಾರೆ. ಅದೇ ರೀತಿ ಪುತ್ತೂರಿನಲ್ಲೂ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ಭಾಳ ಖುಷಿಯಾಗುತ್ತೆ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿ ಬಂದಿರೋದು, ನನ್ನ ಎಲ್ಲ ಸ್ಕೂಲಿಂಗ್ ಕೂಡ ಸರ್ಕಾರಿ ಶಾಲೆ ಇರೋದ್ರಿಂದ ನಮಗೆ ಸರ್ಕಾರಿ ಶಾಲೆಯ ನುಡಿ ಅಥವಾ ಅದರ ಒಂದು ಮಿಡಿತ ನನಗೆ ಚೆನ್ನಾಗಿ ಗೊತ್ತಿದೆ. ಬಹಳ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ನ ಕೊಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು, ಅಂದರೆ ಈ ಒಂದು ಯೋಜನೆಯಲ್ಲಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಅವ್ರು ಯಾರ್ಯಾರು ಕಾಂಟ್ರಿಬ್ಯೂಷನ್ ಇದೆ, ಅವರೆಲ್ಲರಿಗೂ ಅಭಿನಂದನೆಗಳು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಈ ಒಂದು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ವಂದನೆಗಳು. ಗೌರವಾನ್ವಿತ ಶ್ರೀ ಗಿರೀಶ್ ನಂದನ್, ಸಹಾಯಕ ಆಯುಕ್ತರು, ಪುತ್ತೂರು ಉಪವಿಭಾಗ, ತಮ್ಮ ಉಪಸ್ಥಿತಿ ನಮಗೆ ಅಪ್ಯಾಯಮಾನವನ್ನು ತಂದಿದೆ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಬಹಳಷ್ಟು ಗಣ್ಯರು ನಮ್ಮ ಜೊತೆ ಇದ್ದಾರೆ. ಶ್ರೀ ರಾಮ್ ಭಟ್, ಶ್ರೀ ಮಹಾಬಲ್ ರೈ, ಮಾಜಿ ಸಂಚಾಲಕರು, ಶ್ರೀ ಕುಂಜೂರು ಪಂಜ ಶಾಲೆ, ಪ್ರಭಾಕರ್ ಕಲ್ಲೂರಾಯ, ex-HM ಆಫ್ ಕುಂಜೂರು ಪಂಜ, ಇಬ್ರಾಹಿಂ ಗೋಲಿಕಟ್ಟೆ, ಕರ್ನಾಟಕ ಸ್ಟೇಟ್ ವಾಲಿಬಾಲ್ ಅಸೋಸಿಯೇಷನ್ ಅಡಾಕ್ ಕಮಿಟಿ ಮೆಂಬರ್, ಕಿಟನರೈ ಕಲ್ಕೋಟೆ, ನಾರಾಯಣ್ ಶೆಟ್ಟಿ, ಗೆಣಸಿನ ಕುಮೇರು, ತಿಮ್ಮಪ್ಪ ನಾಯ್ಕ್, ಶ್ರೀ ವಿರೂಪಾಕ್ಷ ಭಟ್ ಅಡ್ವೊಕೇಟ್, ಆದಮ್ ಹಾಜಿ ಸಿಟಿ ಗೋಲ್ಡ್ನ ವ್ಯವಸ್ಥಾಪಕರು, ಹಸನ್ ಹಾಜಿ ಸಿಟಿ ಬಜಾರ್ ಪುತ್ತೂರು, ಅಡ್ವೊಕೇಟ್ ಜಗನ್ನಾಥ್ ರೈ, senior member association junior chamber India and also the old student of this Kunjur Panja school, Aziz Bastikar Rotarian past zonal lieutenant, Ibrahim Haji Sagar Samajika Mundalugalu, Ibrahim Mustadu Olakil Jamaat ಹಾಗೂ ನಮ್ಮ ಜೊತೆ ಇರುವಂತಹ LT ರಜಾಕ್ ಹಾಜಿ ಅಧ್ಯಕ್ಷರು ಕೇಂದ್ರ ಜುಮಾ ಮಸೀದಿ, ಇವರೆಲ್ಲರ ಉಪಸ್ಥಿತಿಯನ್ನು ಸ್ಮರಿಸ್ತಾ ಇದ್ದೇವೆ. ಸಾಕಷ್ಟು ಗಣ್ಯರು ನಮ್ಮ ಜೊತೆ ಇದ್ದಾರೆ. ಇದೀಗ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ, ಹನೀಫ್ ಶಿಕ್ಷಣ ಪಡೆದ ಕುಂಜೂರು ಪಂಚಶಾಲೆಯಿಂದ ಈ ಡಿಜಿಬಸ್ ಪ್ರಯಾಣ ಆರಂಭವಾಗಿದೆ. ಈ ಎಂಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ತನ್ನ ದಶಮಾನೋತ್ಸವದ ನೆನಪಿಗಾಗಿ ಈ ವಿದ್ಯಾ ಯೋಜನೆಯನ್ನು ಬಿಡುಗಡೆಗೊಳಿಸಿದ ಈ ಸಂದರ್ಭದಲ್ಲಿ ಹನೀಫ್ ಪುತ್ತೂರು ಅವರ ಅನುಪಸ್ಥಿತಿಯಲ್ಲಿ ಅವರ ಜನ್ಮದಾತ ಈ ಒಂದು ತಾಲೂಕಿನ ಈ ಒಂದು ಗ್ರಾಮೀಣ ಪ್ರದೇಶದ ಕೃಷಿಕರಾದಂತಹ ಶ್ರೀ ಅಬ್ಬಾಸ್ ಹಾಜಿ ಬಲ್ಲೇರಿ ಅವರನ್ನು ಈ ಒಂದು ಸುಂದರ ವೇದಿಕೆಯಲ್ಲಿ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಶ್ರೀ ಲೋಕೇಶ್ ಅವರು ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿಗಳು
ಸನ್ಮಾನಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹನೀಫ್ ಪುತ್ತೂರು ಅವರು ಪ್ರಸ್ತುತ ದುಬೈಯ ಮೊಹಮ್ಮದ್ ಬಿನ್ ರಾಶಿದ್ ಬಾಹ್ಯಾಕಾಶ ಸಂಶೋಧನಾ ಪ್ರಯೋಗಾಲಯದಲ್ಲಿ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜರ್ ಆಗಿ ಉದ್ಯೋಗದಲ್ಲಿದ್ದು UAEಯ ಗೋಲ್ಡನ್ ವೀಸಾ ಹೊಂದಿರುತ್ತಾರೆ. ಹನೀಫ್ ಪುತ್ತೂರು ಅವರ ತಂದೆಯವರಾದಂತಹ ಶ್ರೀ ಜನಾಬ್ ಅಬ್ಬಾಸ್ ಹಾಜಿ ಬಲ್ಲೇರಿ ಅವರು ಸ್ಥಳೀಯರು. ಹನೀಫ್ ಪುತ್ತೂರು ವ್ಯಕ್ತಿ ತಾನು ಸಮಾಜದಲ್ಲಿ ಎಷ್ಟೇ ಎತ್ತರಕ್ಕೆ ಏರಿದರೂ ಬಾಲ್ಯದಲ್ಲಿ ಕಲಿತ ಶಾಲೆಯನ್ನು ಮರೆಯದೆ ಭಾವನಾತ್ಮಕ ಸಂಬಂಧ ಹೊಂದಿರಬೇಕು. ಅತ್ಯುನ್ನತ ವ್ಯಾಸಂಗ ಅತ್ಯುನ್ನತವಾದಂತಹ ವ್ಯಾಸಂಗ, ಎತ್ತರದ ಪದವಿ, ಲಾಭದಾಯಕ ಉದ್ಯೋಗ ಎಲ್ಲವೂ ಪಡೆದರು. ಎಲ್ಲದಕ್ಕೂ ಭದ್ರ ಬುನಾದಿ ಹಾಕಿರುವಂತಹ ಪ್ರಾಥಮಿಕ ಶಿಕ್ಷಣವೇ ಮಹತ್ವಪೂರ್ಣವಾದುದು ಎಂಬುದನ್ನು ಹನೀಫ್ ಅವರು ತೋರಿಸಿಕೊಟ್ಟು ಎಲ್ಲರಿಗೂ ಮಾದರಿಯಾಗಿರುತ್ತಾರೆ. ಅವರ ಈ ಒಂದು ಕಾರ್ಯ ಕೂಡ ಶ್ಲಾಘನೀಯವಾಗಿದೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಜನ್ಮ ಪುತ್ತೂರು ಅವರ ಭಾವ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹನೀಫ್ ಪುತ್ತೂರು ಅವರ ಭಾವ ಇದ್ದಾರಲ್ಲ, ದ ಕಂಪ್ಯೂಟರ್ ಮ್ಯಾನ್ ಹನೀಫ್ ಪುತ್ತೂರು. ಕರಾವಳಿಯ ಯುವಕರು ವಿದೇಶದಲ್ಲಿ ಹೆಸರು ಮಾಡುತ್ತಾರೆ ಎಂದರೆ ಅದು ನಮ್ಮ ರಾಷ್ಟ್ರಕ್ಕೆ ಹೆಮ್ಮೆ. ಅಬುದಾಬಿಯ ಖಲೀಫಾ ಯೂನಿವರ್ಸಿಟಿಯ UAEಯಲ್ಲಿ ಖ್ಯಾತಿ ಪಡೆದಿರುವ ಸಂಸ್ಥೆ. ಇದನ್ನು UAE ನಂಬರ್ 1 ವಿಶ್ವವಿದ್ಯಾಲಯವಾಗಲು ಸಂಸ್ಥೆ ಯೋಜನೆ ಹಾಕಿತು. ಇದಕ್ಕೆ ತನ್ನ ಶ್ರಮ ಹಾಕಿರುವ ದೇಶ ವಿದೇಶದ ಬೆರಳೆಣಿಕೆಯ ನೌಕರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ಬಲ್ಲೇರಿಯ ಶ್ರೀ ಅಬ್ಬಾಸ್ ಹಾಜಿಯವರ ಪುತ್ರ ಹನೀಫ್ ಪುತ್ತೂರು ಕೂಡ ಪ್ರಮುಖರು. ಅದಕ್ಕಾಗಿಯೇ ಖಲೀಫಾ ಯೂನಿವರ್ಸಿಟಿ ಹನೀಫ್ ಅವರಿಗೆ ಪ್ರತಿಷ್ಠಿತ ಖಲೀಫಾ ಯೂನಿವರ್ಸಿಟಿಯ ಸ್ಟಾರ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಈ ಒಂದು ಸುಂದರ ಸಮಾರಂಭದಲ್ಲಿ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಹನೀಫ್ ಪುತ್ತೂರು ಅವರ ಈ ಒಂದು ಕೊಡುಗೆಯನ್ನು ಸ್ಮರಿಸುತ್ತಾ ಅವರ ತಂದೆಯವರನ್ನು ಸನ್ಮಾನಿಸಲಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಲೋಕೇಶ್, ತಮಗಿದು ವಂದನೆಗಳು. ತಾವು ನಮ್ಮನ್ನು ಉದ್ದೇಶಿಸಿ ಶುಭಾಶಂಸನೆಗೈಬೇಕು ಅಂತ ಶ್ರೀ ಲೋಕೇಶ್ ಅವರನ್ನು ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಎಂ ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇವರ ವತಿಯಿಂದ ಡಿಜಿಟಲ್ ಬಸ್ನ ಉದ್ಘಾಟನೆಯನ್ನು ಇವತ್ತು ಮಾಡಿದ್ದೀವಿ. ಈ ಡಿಜಿಟಲ್ ಬಸ್ನ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರುವ ಈ ಒಂದು ಉದ್ಘಾಟನೆಯನ್ನು ಮಾಡಿಕೊಟ್ಟಂಥ ನಮ್ಮ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗದ ಶ್ರೀ ಗಿರೀಶ್ ನಂದನ್ ಸರ್ ಅವರೇ, ವೇದಿಕೆ ಮೇಲಿರುವ ವಂದನೀಯ ಅಶೋಕ್ ರಾಯನ್ ಕ್ರಸ್ಟ ಅವರವರೇ, ವೇದಿಕೆ ಮೇಲಿರುವ ಜನಾಬ್ ಮೊಹಮ್ಮದ್ ಹನೀಫ್ ಪುತ್ತೂರ್ ಅವರೇ, ವೇದಿಕೆ ಮೇಲಿರುವ STMC ಅಧ್ಯಕ್ಷರಾದ ಶ್ರೀಧರ್ ನಾಯ್ಕ್ರವರೇ, ವೇದಿಕೆ ಮೇಲಿರುವ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ UP ಶಿವಾನಂದ್ರವರೇ, ಶ್ರೀಧರ್ ನಾಯ್ಕ್ರವರೇ, ಶ್ರೀಮತಿ ಇಂದಿರಾ ಅವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಈ ಒಂದು ಸಂಸ್ಥೆ ಅಧ್ಯಕ್ಷರಾದ ಹಾಜಿ ಮೊಹಮ್ಮದ್ ಹನೀಫ್ರವರೇ, ಕಾರ್ಯದರ್ಶಿಗಳಾದ ರಶೀದ್ ವಿಟ್ಲ ಅವರೇ, ಕೋಶಾಧಿಕಾರಿ ಅಬೂಬಕರ್ ಅವರೇ, ವೇದಿಕೆ ಮೇಲಿರುವ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ MS ಮೊಹಮ್ಮದ್ ರವರೇ, ವೇದಿಕೆ ಮೇಲಿರುವ ವಿಶ್ವೇಶ್ವರ್ ಭಟ್ರವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮಾಧ್ಯಮ ಮಿತ್ರರೇ, ಮತ್ತು ಬಂದಿರುವ ಆಗಮಿಸಿರುವ ಎಲ್ಲ ಗ್ರಾಮಸ್ಥರೇ, ಮತ್ತು ನಾಗರಿಕರೇ, ವಿದ್ಯಾರ್ಥಿಗಳೇ, ಮತ್ತು ತಾಯಂದಿರೇ, ಬಹುಶಃ ಎಲ್ಲ ತಾಯಂದಿರ ಆಸೆ ನನ್ನ ಮಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕಲ್ತು ಅವನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋದು ಎಲ್ಲ ತಾಯಂದಿರ ಆಸೆ ಇದೆ. ನಮ್ಮ ಅಪ್ಪ ಅಮ್ಮಂಗೂ ನನ್ನ ಮಗ ಡಾಕ್ಟರ್ ಆಗಬೇಕನ್ನೋ ಆಸೆ ಇತ್ತು. ಬಟ್ ನಾವೆಲ್ಲ ಕಲ್ತಿದ್ದು ಸರ್ಕಾರಿ ಶಾಲೆಯಲ್ಲಿ. ಹತ್ತಿರದಲ್ಲಿ ಯಾವುದೂ ನಮಗೆ ಇಂಗ್ಲೀಷ್ ಶಾಲೆಗಳು ಇರಲಿಲ್ಲ. ನಾವು ಸರ್ಕಾರಿ 10ನೇ ತರಗತಿವರೆಗೂ ಸರ್ಕಾರಿ ಶಾಲೆನೇ, ಡಿಗ್ರಿ ಮಾಡಿದ್ದು ಸರ್ಕಾರಿ ಶಾಲೆನಲ್ಲೇ ಓದಿದ್ದು. ಆದರೆ ಇವತ್ತಿನ ಸನ್ನಿವೇಶ ಬದಲಾಗಿದೆ. ಅವತ್ತಿನ ಸನ್ನಿವೇಶಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ತುಂಬಾ ಬದಲಾಗಿದೆ. ಬದಲಾದ ಸನ್ನಿವೇಶದಲ್ಲಿ ಎಲ್ಲ ತಂದೆ ತಾಯಿಗಳು ಇಷ್ಟಪಡೋದು ನನ್ನ ಮಗು ಚೆನ್ನಾಗಿ ಓದ್ಬೇಕಷ್ಟೇ.
ಸೊ ನನ್ನ ಮಗ ಚೆನ್ನಾಗಿ ಇಂಗ್ಲಿಷ್ ಮಾತಾಡಬೇಕು, ನನ್ನ ಮಗ ಎಲ್ಲದರಲ್ಲೂ ಫಸ್ಟ್ ಇರಬೇಕು. ಸೊ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ, ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಮ್ಮ ಮಕ್ಕಳನ್ನ ಕಲಿಸ್ತಾ ಇದೀವಿ. ಯಾವ ಮಕ್ಕಳಿಗೆ ಇಲ್ಲಿರುವೆ SLC-ನಲ್ಲಿ ತಾಯಿ ತಂದೆ ಹೇಳೋದು ನನ್ನ ಮಗ 95 ಅಂತಲೇ ಹೇಳೋದು. ಸೊ ಗ್ರಾಮೀಣ ಭಾಗದಲ್ಲಿ ನಾವು ಸಾಕಷ್ಟು ಅವಕಾಶಗಳ ಸೌಲಭ್ಯಗಳನ್ನ ನೀಡಿದ್ರು ಸಹ ಕಂಪ್ಯೂಟರ್ ಸಾಕ್ಷರತೆ ನೀಡುವಲ್ಲಿ ಸ್ವಲ್ಪ ಕೆಲವು ಶಾಲೆಗಳಿಗೆ ಅವಕಾಶಗಳು ದೊರೆತಿಲ್ಲ. ಸೊ ಆದ್ರೆ ಈಗ ಚಾರಿಟಬಲ್ ಟ್ರಸ್ಟ್ ನ ಸದಸ್ಯರು, ಗೌರವಾನ್ವಿತ ಸದಸ್ಯರು ಮತ್ತೆ ಹನೀಫ್ ಪುತ್ತೂರ್ ಅವರು, ಅವರ ಕುಟುಂಬ ವರ್ಗದವರು ಸೇರಿ ಏನಿವತ್ತು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಈ ಅವಕಾಶವನ್ನ ನಮ್ಮ ಮಕ್ಕಳು ಅದನ್ನ ಬಳಸ್ಕೋಬೇಕಾಗಿದೆ. ಯಾಕೆಂದ್ರೆ ಇವತ್ತು ಎಲ್ಲಾ ರೀತಿಯಲ್ಲಿ, ಉದಾಹರಣೆಗೆ ಒಂದು ವಿಚಾರವನ್ನ ತಿಳ್ಕೋಬೇಕು ಅಂದ್ರೆ ನಾವು ಓನ್ಲಿ ಕ್ಲಾಸ್ ರೂಮ್ ಅಲ್ಲಿ, ಕ್ಲಾಸ್ ಬೋರ್ಡ್ ಅಲ್ಲಿ, ಬ್ಲಾಕ್ ಬೋರ್ಡ್ ಅಲ್ಲಿ ಬರೀತಿದ್ದಂತ ವ್ಯವಸ್ಥೆ ಇತ್ತು. ಇವತ್ತು ನಾವು ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಮಗುಗೆ ರಾಕೆಟ್ ಯಾವ ರೀತಿ ಲಾಂಚ್ ಆಗುತ್ತೆ, ರಾಕೆಟ್ ಯಾವ ರೀತಿ ಅಲ್ಲಿ ನಾವು ಒಂದು ಇದನ್ನ ಸೇರಿಸ್ತೀವಿ ಅನ್ನೋದನ್ನ ನಾವು ವಿಡಿಯೋದಲ್ಲಿ ನೋಡಿದಾಗ ಖಂಡಿತ ಮಗುಗೆ ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತೆಲ್ಲ ಮೊಬೈಲ್ಸ್ ಬಂದಿದೆ, ಮೊಬೈಲ್ ಯುಗದಲ್ಲಿ ಇದೀವಿ. ನಮ್ಮ ಮಕ್ಕಳು ಮೊಬೈಲ್ ನ ಚೆನ್ನಾಗಿ ಬಳಸ್ತಾರೆ, ಆದ್ರೆ ಆ ಮೊಬೈಲ್ ನ ಬಳಸುವ ರೀತಿನಲ್ಲೇ ಕಂಪ್ಯೂಟರ್ ಮಗು ಕಲ್ತಿದ್ದೆ ಆದ್ರೆ ಕಂಪ್ಯೂಟರ್ ನಿಂದ ಮಗು ಅದರ ಟೈಪ್ ಮಾಡೋದಿರ್ಬೋದು, ಮತ್ತೆ ಬಾಲ್ಯದಲ್ಲೇ ಒಂದು ಡ್ರಾಯಿಂಗ್ ಮಾಡೋದಿರ್ಬೋದು, ಎಕ್ಸೆಲ್ ವರ್ಕ್ ಮಾಡೋದಿರ್ಬೋದು, ಮತ್ತೆ ವರ್ಡ್ ವರ್ಕ್ ಮಾಡೋದಿರ್ಬೋದು, ಅದೇನಾರು ಆಫ್ ಮಾಡೋದು ಹೇಗೆ, ಆನ್ ಮಾಡೋದು ಹೇಗೆ, ಒಂದು ಸಣ್ಣ ಒಂದು ಪ್ರೈಮರಿಯಾಗಿ ಅದಕ್ಕೊಂದು ಕಾನ್ಸೆಪ್ಟ್ ಸಿಕ್ಕಿದ್ದೆ ಆದ್ರೆ ಹೈಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ICT ಪೇಸ್ ನಲ್ಲಿ ಸಾಕಷ್ಟು ಕಂಪ್ಯೂಟರ್ಗಳನ್ನ ಪ್ರೌಢಶಾಲೆಗಳಲ್ಲಿದ್ದಾವೆ, ಅಲ್ಲಿ ಸಮಸ್ಯೆ ಆಗಲ್ಲ. ಪ್ರೈಮರಿ ಹಂತದಲ್ಲಿ ಮಗು ಕಲಿಬೇಕು. ಆ ನಿಟ್ಟಿನಲ್ಲಿ ನನಗೆ 2-3 ತಿಂಗಳು ಮುಂಚೆ ನಮ್ಗೆ ರಶೀದ್ ವಿಟ್ಲ ಅವರು ನಮ್ಮ ಕಚೇರಿಗೆ ಬಂದ್ರು. ಈ ರೀತಿ ಒಂದು ಬಸ್ ಮಾಡಿದೀವಿ, ಇದನ್ನ ಉದ್ಘಾಟನೆ ಮಾಡ್ಬೇಕು ಅಂತ. ಬಹುಶಃ ಅವರು ನಮ್ಗೆ ಹೇಳಿದ್ರು, ನನಗೆ ಅರ್ಥ ಆಯ್ತು. ಯಾಕೆಂದ್ರೆ ನಾವು ಬೆಂಗಳೂರು ಮತ್ತೆ ಇತ್ಯಾದಿ ಕೆಲವು ಬೇರೆ ಕಡೆ ಹೋದಾಗ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಈ ರೀತಿ ಡಿಜಿಟಲ್ ಲೈಬ್ರರಿ ಇರ್ಬೋದು, ಬೇರೆ ಬೇರೆ ನೋಡಿದ್ವಿ. ಸೊ ಆ ಟೈಪ್ ಅಲ್ಲಿ ನಿಮ್ದು ಆಗುತ್ತೆ ಅಂತ ನಾನು ಅನ್ಕೊಂಡೆ. ಆಯ್ತು, ನೀವು ರೆಡಿ ಮಾಡಿ, ನೀವು ತಗೊಬಂದ್ರೆ ನಾವೊಂದು ಪ್ಲಾನ್ ಮಾಡಿ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ವಿ. ಅದೇ ರೀತಿ ಅವರು ಪ್ಲಾನ್ ಮಾಡಿದ್ದಾರೆ. ನಾವೊಂದು ಪ್ರಾಯೋಗಿಕವಾಗಿ ಪೈಲಟ್ ಯೋಜನೆ ಅಂತ ಒಂದು 10 ಶಾಲೆಗಳನ್ನ ತಗೊಂಡಿದ್ದೀವಿ. 10 ಶಾಲೆ SDMC ಅವರು ಅಲ್ಲಿ ಹೆಡ್ ಮಾಸ್ಟ್ರು ಬಸ್ ಬಂದಾಗ ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮಕ್ಕಳು ಒಳಗಡೆ ಲೈನಲ್ಲಿ ಹೋಗ್ಬೇಕು, ಕಲಿಬೇಕು, ಮತ್ತೆ ಬರ್ಬೇಕು. ಅವ್ರಿಗೆ 2 ಜನ ಟೀಚರ್ನ ನೇಮಕ ಮಾಡಿದ್ದಾರೆ ಸಂಸ್ಥೆಯಿಂದ. ನಂತರ ಇದೇ ರೀತಿ ಬಸ್ ಅಲ್ಲಿ ಕ್ಲಾಸ್ ಮುಗಿದ್ಮೇಲೆ ಮುಂದಿನ ಶಾಲೆಗೆ ಅದು ಮೂವ್ ಆಗ್ತದೆ. ಈಗ 10 ಶಾಲೆಗಳಿಗೆ ರೊಟೇಟ್ ಆಗಿ ಕೆಲಸ ಮಾಡುತ್ತೆ. ನಂತರ ದಿನಗಳಲ್ಲಿ ಅವರು ಬೇರೆ ತಾಲೂಕುಗಳಿಗೆ, ಬೇರೆ ಶಾಲೆಗಳಿಗೆ ವಿಸ್ತರಿಸಬಹುದಾಗಿದೆ. ಒಟ್ಟಾರೆ ಟೋಟಲ್ ಆಗಿ ಮಗುಗೆ ಏನು ಆ ವರ್ಷದಲ್ಲಿ ಕಲಿಬೇಕು, ಎಷ್ಟು ಅವಧಿ ಕೊಟ್ರೆ ಪೂರ್ಣ ಪ್ರಮಾಣದಲ್ಲಿ ಬೇಸಿಕ್ ಅನ್ನ ಕಲಿಸ್ಲಿಕ್ಕೆ ಸಾಧ್ಯ ಇದೆ, ಅಷ್ಟು ಪ್ಲಾನ್ಗಳನ್ನ ನಾವು ಮಾಡಿದೀವಿ. ಒಟ್ಟಾರೆ ಇಂಥ ಒಂದು ಅವಕಾಶವನ್ನ ಹನೀಫ್ ಪುತ್ತೂರ್ ಅವರ ಕುಟುಂಬ ವರ್ಗದವರು ಮತ್ತೆ ಫ್ರೆಂಡ್ಸ್ ನ ಏನ್ ಸದಸ್ಯರಿದ್ದಾರೆ ಅವ್ರು ಏನ್ ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಅದನ್ನ ನಮ್ಮೆಲ್ಲ ವಿದ್ಯಾರ್ಥಿಗಳು ಬಳಸ್ಕೋಬೇಕು, ಅದರಿಂದ ಯೂಸ್ ಆಗ್ಬೇಕು. ಯಾರ್ಯಾರು ಹಣೆ ಬರದಲ್ಲಿ ಏನೇನ್ ಆಗ್ತೀವಿ ಅಂತ ಹೇಳಲಿಕ್ಕೆ ಬರಲ್ಲ. ಕೂತಿರೋರು ಯಾರಾದ್ರೂ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಇಂಥವ್ರೆ ಅದಾಗ್ತಿದೆ ಅದಾಗ್ತಿದೆ ಅಂತ ಹೇಳಲಿಕ್ಕಿಲ್ಲ. ಬಟ್ ಏನಪ್ಪಾ ಅಂದ್ರೆ ಅವಕಾಶಗಳನ್ನ ಕೊಟ್ಟಿದೆ ಆದ್ರೆ, ಪ್ಲಾಟ್ಫಾರ್ಮ್ ಕೊಟ್ಟಿದೆ ಆದ್ರೆ ಯಾರಾದ್ರೂ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಒಳ್ಳೆ ಶಿಕ್ಷಣವನ್ನ ನಾವು ಕೊಟ್ಟಿದೆ ಆದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವೇನ್ ಕನಸು ಕಾಣ್ತಾ ಇದೀವಿ, ಡಾಕ್ಟರ್, ಇಂಜಿನಿಯರ್ ಅಲ್ದಲೆ IAS IPS ಅಧಿಕಾರಿಗಳಾಗ್ಲಿಕ್ಕೆ ಕನಸನ್ನ ನಾವೇನ್ ಕಾಣ್ತಾ ಇದೀವಿ ಅದು ಖಂಡಿತ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮಕ್ಕಳು ಚೆನ್ನಾಗಿ ಓದ್ಬೇಕು, ಗುಣಮಟ್ಟದ ಶಿಕ್ಷಣ ಪಡಿಬೇಕು. ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಸಾಕಷ್ಟು ಸೌಲಭ್ಯಗಳನ್ನ ನಾವು ಕೊಡ್ತಾ ಇದೀವಿ. ಬಿಸಿ ಊಟ ಇರ್ಬೋದು, ಮೊಟ್ಟೆ ವಿತರಣೆ ಇರ್ಬೋದು, ಹಾಲ್ ವಿತರಣೆ ಇರ್ಬೋದು, ಮತ್ ಜೊತೆಗೆ ಉಚಿತ ಸಮವಸ್ತ್ರ ಇರ್ಬೋದು, ಬೇರೆ ಎಲ್ಲ ವ್ಯವಸ್ಥೆಗಳನ್ನ ಉತ್ತಮವಾಗಿ ನಾವಾಗ ವ್ಯವಸ್ಥೆ ಮಾಡ್ತಾ ಇದ್ವಿ. ಅದನ್ನೆಲ್ಲ ಬಳಸ್ಕೊಂಡು ನಮ್ಮ ಮಕ್ಕಳು ಚೆನ್ನಾಗಿ ಕಲಿಬೇಕು, ಈ ಸಮಾಜಕ್ಕೆ ಮಾದರಿ ಆಗ್ಬೇಕು, ಈ ಶಾಲೆಯಿಂದ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಪಡೆದು ಹೊರಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ಪೋಷಕರು ಸಹಾಯವನ್ನ ಮಾಡಬೇಕು, ಮತ್ತೆ ನಮ್ಮ ಶಿಕ್ಷಕರು ಸಹ ಶ್ರಮ ಹಾಕಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ರ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಲಿ. ಇವತ್ತು ಪುತ್ತೂರಿನಲ್ಲಿ ಇವತ್ತು ಪ್ರಾರಂಭ ಆಗಿದೆ, ಇದು ಇಡೀ ಜಿಲ್ಲೆಯಲ್ಲಿ ಪ್ರಸರಿಸಲಿ, ಇಡೀ ರಾಜ್ಯದಲ್ಲಿ ಇದೊಂದು ಕಾರ್ಯ ಒಂದು ಉತ್ತಮ ಸಾಧನೆಯನ್ನ ಮಾಡಿದರೆ, ಉತ್ತಮ ಕೆಲಸ ಮಾಡಿದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗ್ಲಿ. ಇಲ್ಲಿಂದಲೇ ಅದು ಪ್ರಾರಂಭ ಆಗ್ಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಫ್ರೆಂಡ್ಸ್ ನ ಎಲ್ಲ
ಸದಸ್ಯರಿಗೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಅನೀಪ್ ಪುತ್ತೂರು ಅವರ ಕುಟುಂಬ ವರ್ಗದವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಫ್ರೆಂಡ್ಸ್ನ ಈ ಒಂದು ವಿನೂತನ ವಿನ್ಯಾಸಗೊಳಿಸಿದಂತಹ ಡಿಜಿಟಲ್ ಬಸ್ನ ಪ್ರಯಾಣ ಆರಂಭವಾಗಿದೆ. ಈ ಒಂದು ಸುಗಮ ಪ್ರಯಾಣಕ್ಕೆ ಉತ್ತಮ ಮಾರ್ಗದರ್ಶನ ನೀಡಿದವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಲೋಕೇಶ್ ಅವರು. ಮುಂದೆ ಕೂಡ ತಮ್ಮ ಮಾರ್ಗದರ್ಶನವನ್ನು ನಿರೀಕ್ಷಿಸುತ್ತಾ ತಮ್ಮ ಶುಭ ನುಡಿಗಾಗಿ ವಂದಿಸ್ತಾ ಇದ್ದೇವೆ. ಓವರ್ ಟು ರಶೀದ್ ವಿಟ್ಲ. ಈ ನಮ್ಮ ಕಾರ್ಯಕ್ರಮ, ಈ ಬಸ್ಸಿನ ಕ್ಲಾಸ್ ಆನ್ ವೀಲ್ಸ್ ಮತ್ತೆ ಅದರ ಎಲ್ಲ ಸಂಪೂರ್ಣ ಡಿಸೈನ್, ಅದಕ್ಕೆ ಯಾವ ರೀತಿ ಬೇಕು ಅಂತೇಳಿ ನಮಗೆ ಕಳೆದ 10-15 ವರ್ಷಗಳಿಂದ ಎಲ್ಲ ಡಿಸೈನ್ಸ್ ಅನ್ನು ಮಾಡಿಕೊಡುವವರು, ನಮ್ಮ ಫ್ರೆಂಡ್ಸ್ಗೆ ಎಲ್ಲ ರೀತಿಯಲ್ಲಿ ಸಹಕರಿಸುತ್ತಿರುವವರು ನಮ್ಮ RV ಇಂಟರ್ಗ್ರಾಫಿಕ್ಸ್ ನ ಜ್ಞಾನೇಶ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರಿಗೊಂದು ಸ್ಮರಣಿಕೆಯನ್ನ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ನೀಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಹೆಸರು ಕ್ಲಾಸ್ ಆನ್ ವೀಲ್ಸ್ ಅಂತ ಹೇಳೋದು ಬರಬೇಕಾದ್ರೆ ಜ್ಞಾನೇಶ್ ಮತ್ತು ನಾನು ಸುಮಾರು ಅರ್ಧ ದಿನ ಕಂಪ್ಯೂಟರ್ ಎದುರು ಕೂತಿದ್ದೆವು. ಆ ನಂತರ ಈ ಫೈನಲ್ ಆಗಿ ಈ ಹೆಸರನ್ನು ಮಾಡಿದೆವು. ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ರೋಡ್ರಿಕ್ಸ್ ನ ನವೀನ್ ರವರನ್ನ ನಾವು ಬೆಳಗಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ದೇವೆ. ಅವರನ್ನ ಈ ಸಂದರ್ಭದಲ್ಲಿ ಈ ಬಸ್ಸಿನ ಡಿಸೈನ್ ಮಾಡಿದಾಗೆ ಪುತ್ತೂರಲ್ಲಿ ಕೂಡ ನಾವು ಒಂದು ಸ್ಮರಣಿಕೆಯನ್ನ ನೀಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ BO ಲೋಕೇಶ್ ಅವರಿಂದ ಅದನ್ನ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಡಾಕ್ಯುಮೆಂಟರಿ ಮಾಡಿರುವಂತಹ ಶ್ರೇಯಸ್ ರವರಿದ್ರೆ ದಯವಿಟ್ಟು ಬರಬೇಕು. ಶ್ರೇಯಸ್ ಮತ್ತೆ ಅವರ ತಂಡ, ಅವರ ಪರವಾಗಿ ಅವರ ತಂಡದವರಿದ್ರೆ ಬರ್ಬೋದು. ಬನ್ನಿ. ಝೂಮ್ ಟಿವಿಯಿಂದ ಈ ಒಂದು ಡಾಕ್ಯುಮೆಂಟರಿಯನ್ನು ಮಾಡಿದ ನಮ್ಮ ಅಧ್ಯಕ್ಷರು ಅದನ್ನ ನೀಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಇವತ್ತಿನ ಡಾಕ್ಯುಮೆಂಟರಿಯನ್ನು ನೋಡಿ ನಮ್ಮ ವಿಧಾನಸಭಾಧ್ಯಕ್ಷರಾಗಿರುವಂತಹ UT ಖಾದರ್ ಅವರು ಬಹಳಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು. ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಕೇಳಿದ್ದಾರೆ. ನಮಗೆ ಏನಾದರೂ ಡಾಕ್ಯುಮೆಂಟರಿ ಬೇಕಾದ್ರೆ ಅವರಲ್ಲೇ ಮಾಡಿಸ್ತೇವೆ ಅಂತ ಹೇಳಿ. ಸೊ ನಮಗೆ ಸುದ್ದಿ ಸಮೂಹ ಸಂಸ್ಥೆಯಿಂದ ದೊಡ್ಡದಾದಂತಹ ಒಂದು ಬೆಂಬಲ ಸಿಕ್ಕಿದೆ. ಅದಕ್ಕಾಗಿ ನಾನು ಸುದ್ದಿ ಸಮೂಹ ಸಂಸ್ಥೆಯ ಸಿಬ್ಬಂದಿಯ ಯಾರಾದರೂ ಒಬ್ರು ನಮ್ಮ ಮುಖ್ಯಸ್ಥರು ವೇದಿಕೆಯಲ್ಲಿದ್ದಾರೆ, ಇಲ್ಲಿ ಲೈವ್ ಮಾಡುತ್ತಿರುವಂತಹ ಸಿಬ್ಬಂದಿ ಅಥವಾ ಚಂದ್ರಕಾಂತ್ ರವರು ಭದ್ರೂ ಆಗ್ಬೋದು, ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಚಂದ್ರಕಾಂತ್ ಅವರಿದ್ದಾರಾ? ನಮ್ಮ ಅಶೋಕನ್ ರಾಯನ್ ಕ್ರಾಸ್ತರ್ ಅವರು ಇದನ್ನು ನೀಡಬೇಕು. ಥ್ಯಾಂಕ್ ಯು ರಶೀದ್ ವಿಟ್ಲ. ಇದೀಗ ವಂದನೀಯ ಅಶೋಕ್ ರಾಯನ್ ಕ್ರಾಸ್ಟ್ ಅವರು ಶುಭವನ್ನು ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಾಂಶುಪಾಲರು ಸಂತ ಫಿಲೋಮಿನಾ PU ಕಾಲೇಜ್ ಪುತ್ತೂರು. ವೇದಿಕೆ ಮೇಲೆ ಹಾಜರಿರುವ ಶ್ರೀ ಗಿರೀಶ್ ವೇದಿಕೆ ಮೇಲೆ ಹಾಜರಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಲೋಕೇಶ್ ರವರೇ, ಕಾರ್ಯಕ್ರಮದ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್ ರವರೇ, ಇಲ್ಲಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಈ ಕ್ಲಾಸ್ ಆನ್ ವೀಲ್ಸ್ ಬಸ್ 1 ತಿಂಗಳ ಮೊದಲೇ ನಾನು ನೋಡಿದ್ದೆ. ಇದನ್ನು ನೋಡುವಾಗಲೇ ನನಗೆ ಬಹಳ ಸಂತೋಷವಾಯಿತು. ಮಾತ್ರವಲ್ಲ, ಇದರ ಹಿಂದೆ ಇರುವ ಆ ಯೋಚನೆ ಮತ್ತು ಆ ಆಲೋಚನೆ ಬಂದ ವ್ಯಕ್ತಿಯನ್ನು ನಾನು ಆಲೋಚನೆ ಮಾಡಿದಾಗ ಖಂಡಿತವಾಗಿ ನನಗೆ ಅದ್ಭುತ ಅನಿಸಿತು. ಮತ್ತು ಅವರ ಈ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಖಂಡಿತವಾಗಿಯೂ ಈ ಗಳಿಗೆಯಲ್ಲಿ ಅವರ ಯೋಚನೆಗೋಸ್ಕರ ಮತ್ತು ಯೋಜನೆಗೋಸ್ಕರ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಪ್ರಸ್ತುತ ಸಮಾಜದಲ್ಲಿ ಇದೊಂದು ಅತ್ಯಂತ ಪ್ರಮುಖವಾದ ಹೆಜ್ಜೆ ಅಂತ ನಾನು ಹೇಳ್ಬೋದು. ಒಂದು 60-70 ವರ್ಷದ ಮೊದಲು ಒಂದು ಶಾಲೆ ಪ್ರಾರಂಭವಾಗಿದೆ ಅಂದ್ರೆ
ಒಂದು ಊರಿನವರಿಗೆ ಸಂತೋಷದ ಸುದ್ದಿ. ಯಾಕಂದ್ರೆ ವಿದ್ಯಾಭ್ಯಾಸ ಮಕ್ಕಳಿಗೆ ಇರಲಿಲ್ಲ, ಸಿಗ್ತದೆ ಅಂತ. ಆದ್ರೆ ಇಂದಿಗೆ ನಾವು ಅದನ್ನೇ ಕಂಪೇರ್ ಮಾಡಿ ನೋಡಿದರೆ ವಿದ್ಯಾಭ್ಯಾಸ ಸಿಗ್ತದೆ, ಆದರೆ ಸಮಾಜದಲ್ಲಿ ಇವತ್ತಿಗೆ ಆ ವಿದ್ಯಾಭ್ಯಾಸ ಮಾತ್ರ ಸಾಕಾಗಲ್ಲ. ಸಾಕ್ಷರತೆ ಬಂದಿದೆ, ವಿದ್ಯಾವಂತರು ಅಂತ ಹೇಳಲು ಬರೆಯಲು ಓದಲು ಗೊತ್ತಿದ್ದವರು ಮಾತ್ರ ಅಂತ ಹೇಳಲು ಸಾಧ್ಯ ಇಲ್ಲ. ಆದ್ರೆ ಕಂಪ್ಯೂಟರ್ನ ಜ್ಞಾನ ಮಾತ್ರ ಬಹಳ ಮುಖ್ಯ. ಇಂದು ನಾವು ಬಾಳ್ಬೇಕಾ, ಆ ಕಂಪ್ಯೂಟರ್ನ ಜ್ಞಾನ ಎಲ್ಲರಿಗೂ ಇರಬೇಕು. ಆ ಜ್ಞಾನ ಇಲ್ಲದೆ ಇದ್ರೆ, ವಿದ್ಯಾಭ್ಯಾಸ ಇದ್ರೂ ನಾವು ಅವಿದ್ಯಾವಂತರು ಅಂತ ಅನಿಸ್ತದೆ. ಯಾಕಂದ್ರೆ ನಿಮಗೆ ತುಂಬಾ ಮಂದಿ ಹೆತ್ತವರಿಗೆ ಗೊತ್ತಿರಬಹುದು, ಮೊಬೈಲ್ ಯೂಸ್ ಮಾಡದವರಿಗೆ ಹೆಚ್ಚಿನ ಮಾಹಿತಿ ಇರೋದು ಮೊಬೈಲಲ್ಲಿ. ಓದುವುದು ಬರೆಯುವುದು ಕಡಿಮೆ ಆಗಿದೆ. ಎಲ್ಲ ಓದುವುದು ಬರೆಯುವುದು ಮೊಬೈಲ್ ಮತ್ತೆ ಕಂಪ್ಯೂಟರ್ ಅಲ್ಲಿ. ಆದ್ದರಿಂದ ಈ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ಎಲ್ಲಿಯಾದರೂ ಸಿಗದೆ ಹೋದರೆ ಖಂಡಿತವಾಗಿಯೂ ಅವರು ವಿದ್ಯಾವಂತರಂತ ಹೇಳಲು ಬಹಳ ಕಷ್ಟ. ಆದುದರಿಂದ ಈ ಒಂದು ಯೋಜನೆ ನಮ್ಮ ಈ ಪರಿಸರದ ಮಕ್ಕಳಿಗೆ ಬಹಳಷ್ಟು ಒಂದು ಫಲಕಾರಿಯಾಗುತ್ತದೆ ಎಂದು ನನ್ನ ಆಲೋಚನೆ, ಮತ್ತು ಖಂಡಿತವಾಗಿಯೂ ಯೋಜನೆಯನ್ನು ರೂಪಿಸಿದವರ ಯೋಜನೆಯಾಗಿದೆ. ಈ ಮರ್ಸಿ ಫ್ರೆಂಡ್ಸ್, ಫ್ರೆಂಡ್ಸ್ ರವರು ಮುಂದೆ ಬಂದಿದ್ದಾರೆ. ಅದು ಖಂಡಿತವಾಗಿಯೂ ಅದ್ಭುತವಾದ ಸಾಧನೆ ಅಂತ. ಮರ್ಸಿ ಅಂದರೆ ದಯೆ, ಅವರು ಹೇಳಿದರು ಆಲ್ರೆಡಿ. ಸೊ ಆ ದಯೆಯನ್ನು ತೋರಿಸುವವರು ದಯೆಯನ್ನು ತೆಗೆದುಕೊಳ್ತಾರಂತೆ. ಬೈಬಲಲ್ಲಿ ಹೇಳಿದ್ದಾರೆ, ನಮ್ಮ ದಯೆಯನ್ನು ತೋರಿಸುವವರು ಯಾವಾಗಲೂ ದಯೆಯನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಈ ದಯೆಯ ಕೆಲಸ ನಮ್ಮ ಈ ಪರಿಸರದಲ್ಲಿ ನಡೆಯುತ್ತದೆ ಅಂದರೆ ಇದೊಂದು ಸಂತೋಷದ ವಿಷಯ. ಈ ದಯೆಯನ್ನು ಅವರು ತೆಗೆದುಕೊಂಡು ಇನ್ನೂ ಹೆಚ್ಚಿನ ಜನರಿಗೆ ದಯೆಯನ್ನು ತೋರಿಸಲು ಸಾಧ್ಯವಾಗುತ್ತದೆ. ಅದೇ ಸಂದರ್ಭದಲ್ಲಿ ನಾನು ಹೇಳುವುದು ಇಷ್ಟೇ, ಈ ಬಸ್ ಇಲ್ಲಿಗೆ ಒಂದು ಪ್ರಾರಂಭಗೊಂಡಿದೆ. ಈ ಬಸ್ ಹಲವರಿಗೆ ವಿದ್ಯಾಭ್ಯಾಸ ಕೊಡುವಾಗ 3 ಸಂಗತಿಗಳು ಅಗತ್ಯ. ಪ್ರಥಮವಾಗಿ ಒಂದು ದೇವರ ಆಶೀರ್ವಾದ. ಯಾವುದೇ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೀಬೇಕಾದರೆ ನಮಗೆ ದೇವರ ಆಶೀರ್ವಾದ ಬೇಕು. ಆದ್ದರಿಂದ ಈ ಬಸ್ ಉತ್ತಮವಾಗಿ ನಡೆಯಲಿ, ದೇವರ ಆಶೀರ್ವಾದ ನಿರಂತರವಾಗಿ ಲಭಿಸಲಿ ಅಂತ ಹೇಳಿದ್ದೇನೆ. ದ್ವಿತೀಯವಾಗಿ ನಾನು ಹೇಳುವುದಂದರೆ ಸಹಕಾರ. ಆಲ್ರೆಡಿ ನಮ್ಮ ರಶೀದ್ ರವರು ಹೇಳಿದರು, ಬಹಳಷ್ಟು ಮಂದಿ ಸಹಕಾರವನ್ನು ಕೋರಿದ್ದಾರೆ ಅಂತ, ನೀಡಿದ್ದಾರೆ. ಸೊ ಇನ್ನು ಮುಂದಕ್ಕೂ ಈ ತರಗತಿಗಳು ನಡೆಯುವಾಗ, ವರ್ಷ ಹೋದಾಗ ಸಹಕಾರ ದೊರಕಲಿ, ಬೇರೆ ಬೇರೆ ವ್ಯಕ್ತಿಗಳಿಂದ ಸಹಕಾರ ದೊರಕಲಿ. ಮತ್ತು ಕೊನೆಯದಾಗಿ ಹೇಳುವುದಾದರೆ ಪ್ರೋತ್ಸಾಹ ಮುಖ್ಯ. ಕೆಲವೊಮ್ಮೆ ನಮ್ಮಿಂದ ಏನು ಸಹಕಾರ ಕೊಡಲು ಸಾಧ್ಯ ಇಲ್ಲ, ಆದರೆ ಈ ಒಳ್ಳೆ ಕೆಲಸ ಮಾಡುವವರಿಗೆ ನಮ್ಮ ಸ್ವಲ್ಪ ಪ್ರೋತ್ಸಾಹ, ಒಂದು ಒಳ್ಳೆ ಮಾತುಗಳು, ನಮ್ಮ ಏನಾದರೂ ಒಳ್ಳೆ ಚಿಂತನೆಗಳನ್ನು ಕೊಡುವ ಮುಖಾಂತರ ಖಂಡಿತವಾಗಿಯೂ ಈ ಯೋಜನೆಯನ್ನು ನಿರಂತರವಾಗಿ ಸಾಗಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಹನೀಫ್ ಪುತ್ತೂರ್ ಅವರಿಗೆ ಮತ್ತು ಫ್ರೆಂಡ್ಸ್ ಎಲ್ಲ ಪದಾಧಿಕಾರಿಗಳ ಮತ್ತು ಸದಸ್ಯರಿಗೆ ನಾನು ಶುಭ ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಯೋಜನೆ ಮುಂದಕ್ಕೆ ಸಾಗಲಿ ಮತ್ತು ನಮ್ಮ ಈ ಪುತ್ತೂರಿನ ಆಸುಪಾಸಿನ ಹಳ್ಳಿಯ ಸರಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಫಲವನ್ನು ನೀಡಲಿ ಅಂತ ಆಶಿಸುತ್ತಾ, ನಮ್ಮೆಲ್ಲರ ಸಹಕಾರ ಇವರೊಟ್ಟಿಗೆ ಇರಲಿ. ಈ ಕ್ಲಾಸ್ ಆನ್ ವೀಲ್ಸ್ ನಡೀತಾ ಇರಲಿ, ಕಂಟಿನ್ಯೂ ಆಗಿ ವೀಲ್ ಮೇಲೆ ಹೋಗಲಿ ಅಂತ ಹೇಳಿ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವಂದನೆಗಳು. ವಂದನೀಯ ಅಶೋಕ್ ರಾಯನ್ ಕಾಷ್ಟ ಪ್ರಾಂಶುಪಾಲರು. ಇದೀಗ ವೈದ್ಯಕೀಯ ಶಿಕ್ಷಣವನ್ನು ಪಡೆದ ಇವರು ಸುದ್ದಿಗಳ ಬೆನ್ನತ್ತಿ ಹೋಗಿ ಸುದ್ದಿ ಬಿಡುಗಡೆ ಪತ್ರಿಕೆಯನ್ನು ಸ್ಥಾಪಿಸಿದವರು. ಹನೀಫ್ ಪುತ್ತೂರ್ ಇವರ ಆತ್ಮೀಯ ಸ್ನೇಹಿತರು ಶ್ರೀ ಡಾಕ್ಟರ್ UP ಶಿವಾನಂದ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪ್ರತಿಪಾದಿಸುತ್ತಿರುವ ಇವರು ಇದೀಗ ನಮ್ಮನ್ನುದ್ದೇಶಿಸಿ ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಕಾರ್ಯಕ್ರಮವಾಗಿ ಇವತ್ತು ಬಿಡುಗಡೆಗೊಂಡಿರುವ ಡಿಜಿಟಲ್ ಬಸ್ಸಿನ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲರಿಗೆ, ವೇದಿಕೆಯಲ್ಲಿರೋರಿಗೆ, ವೇದಿಕೆ ಎದುರಿರೋರಿಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು. ಇವತ್ತು ನಮ್ಗೆ ಗೊತ್ತಿದೆ, ಈ ಶಾಲೆಯ ಒಂದು ಡಿಜಿಟಲ್ ಕ್ಲಾಸ್ ಆನ್ ವೀಲ್ಸ್ ಅಂತೇಳೋ ಒಂದು ಕಲ್ಪನೆ ಹನೀಫ್ ಅವರಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಈ ಶಾಲೆಯಲ್ಲಿ ಕಲ್ತಿದ್ದಾರೆ ಅವರು, ಈ ಶಾಲೆಯಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಸರ್ಕಾರಿ ಶಾಲೆಯಲ್ಲಿ ಕಲಿತಾಗ ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಮುಂದೆಗೆ ಭವಿಷ್ಯತ್ತಿನಲ್ಲಿ ಇತರ ವಿದ್ಯಾರ್ಥಿಗಳೊಂದಿಗೆ, ಪೇಟೆ ವಿದ್ಯಾರ್ಥಿಗಳೊಂದಿಗೆ, ಪ್ರೈವೇಟ್ ಶಾಲೆ ವಿದ್ಯಾರ್ಥಿಗಳೊಂದಿಗೆ ಯಾವ ರೀತಿ ಸ್ಪರ್ಧಿಸಬೇಕು, ಅವರೊಟ್ಟಿಗೆ ಹೇಗೆ ಮುಂದೆ ಹೋಗ್ಬೋದು. ಇವತ್ತಿನ ಕಾಲದಲ್ಲಿ ಡೆಸ್ಕ್ ಟೇಬಲ್ಗಳು ಸಾಕಾಗೋದಿಲ್ಲ. ಎಲ್ಲ ಪಾಠ ಪುಸ್ತಕಗಳೊಟ್ಟಿಗೆ ಕಂಪ್ಯೂಟರ್ ಸಾಕ್ಷರತೆ ಒಟ್ಟಿಗೆ ಸಣ್ಣ ವಯಸ್ಸಿನಲ್ಲಿ ಸಾಕ್ಷರತೆ, ಒಮ್ಮೆ ಅದು ಬಂದರೆ ಅವರು ಮುಂದೆಗೆ ಯಾವ ಮಕ್ಕಳು ಸ್ಪರ್ಧಿಸಲಿಕ್ಕೆ ಸಾಧ್ಯ ಆಗ್ತದೆ.
ಇದನ್ನು ಯಾಕೆ ಅನುಭವದಿಂದ ಮಾತಾಡಿದ್ದೇವೆ ಅಂದರೆ ಇವತ್ತು ಇವತ್ತು 10 ಶಾಲೆಗಳನ್ನು ಆಯ್ಕೆ ಮಾಡಿದರೆ ಯಾವುದೇ ಸರ್ಕಾರಿ ಶಾಲೆನ ಆಯ್ಕೆ ಮಾಡಿಲ್ಲ, ಯಾವುದೇ ಪ್ರೈವೇಟ್ ಶಾಲೆನ ಆಯ್ಕೆ ಮಾಡಿಲ್ಲ, ಯಾವುದೇ ಪಟ್ಟಣದ ಶಾಲೆನ ಆಯ್ಕೆ ಮಾಡಿಲ್ಲ. ಇವತ್ತು ಆಯ್ಕೆ ಇಲ್ಲಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಯಾರಿಗೆ ಕಂಪ್ಯೂಟರ್ ಕೊರತೆ ಇದೆ, ಎಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಇಲ್ಲ, ಯಾರಿಗೆ ಬೇಕಾಗಿದೆ ಅವ್ರಿಗೆ ಕೊಟ್ಟಿದ್ದಾರೆ. ನಾವು ಯಾರಿಗೆ ನೀರು ಕೊಡಬೇಕಂದ್ರೆ ನೀರು ಬೇಕಾದವರಿಗೆ, ಯಾರಿಗೆ ಆರೋಗ್ಯ ಬೇಕು, ಬ್ಲಡ್ ಕೊಡುವವರಿಗೆ. ಆದ್ದರಿಂದ ಇವತ್ತು ಈ ಚಿಂತನೆ, ಇವತ್ತು ಫ್ರೆಂಡ್ ಚಾರಿಟೇಬಲ್ ಚಿಂತನೆ ಬಹಳ ಮುಖ್ಯವಾದ. ಏಕೆಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಮಾರೆ ಕಾರ್ಯಕ್ರಮಕ್ಕೆ ಇದಕ್ಕೆ ಮೊದಲಾಗಿ ಎಲ್ಲರ ಪರವಾಗಿ ಈ ವೇದಿಕೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಮುಖ್ಯವಾಗಿ ಇದು ದೊಡ್ಡ ಅಭಿನಂದನಾ ಕಾರ್ಯಕ್ರಮ, ಇದಕ್ಕೆ ಅಭಿನಂದನೆಗಳು. ಎರಡನೇದಾಗಿ ಇವತ್ತು ಚಾರಿಟೇಬಲ್ ಟ್ರಸ್ಟ್ ನಾವು ಯೋಚನೆ ಮಾಡಬೇಕಾಗಿದೆ. ಒಂದು ಚಾರಿಟೇಬಲ್ ಟ್ರಸ್ಟ್ ಏನು ಕೆಲಸ ಮಾಡಬಹುದು? ಅವರಿಗೆ ನಾನು ಹನೀಫ್ ಕಳ್ಸತಿ ಬಂದಾಗ ಹೇಳ್ತಿದ್ರು, ನಮ್ಮಲ್ಲಿ ಮಂಗಳೂರಲ್ಲಿ ವೆನ್ಲಾಕಲ್ಲಿ ಯಾರಿಗೆ ಊಟ ಇಲ್ಲ ಅವ್ರಿಗೆ ಊಟ ಕೊಡ್ತಾರೆ, ಯಾರಿಗೆ ಮೆಡಿಸಿನ್ ಅವ್ರಿಗೆ ಕೊಡ್ತಾರೆ. ಆರೋಗ್ಯದ ಕಷ್ಟ ಅವರಿಗೇನು ಯಾರಿಗಿಲ್ಲ, ಅವರಿಗೆ ಯಾರಿಗಿದ್ದವರಿಗೆಲ್ಲ. ಯಾರು ಅಲ್ಲಿ ಬಡತನದಲ್ಲಿದ್ದಾರೆ, ಊಟದ ವ್ಯವಸ್ಥೆಗಳಿಲ್ಲ, ಮೆಡಿಸಿನ್ ಸೌಕರ್ಯಗಳಿಲ್ಲ, ಅವರಿಗೆ ಒಂದು ಚಾರಿಟೇಬಲ್ ಸಹಾಯವನ್ನು ಮಾಡ್ತಾರೆ. ಆದರೆ ಬದುಕನ್ನು ನೀಡ್ತಾ ಇದ್ದಾರೆ. ಯಾರಿಗೆ ಬದುಕು ಅವಶ್ಯಕತೆ ಇದೆ, ಬದುಕಿಸುವಂಥದ್ದು ಕೊನೆ ಕ್ಷಣದಲ್ಲಿ ಆದರೂ ಕೂಡ ಸಹಾಯ ಮಾಡುವಂಥದ್ದು. ಹಾಗೆ ಅದನ್ನು ಮಾಡ್ತಾ 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 ಇವತ್ತು ಬದುಕಿನ ಪ್ರಾರಂಭದಲ್ಲಿರೋ ಮಕ್ಕಳು ಶಾಲೆಯಿಂದ ಪ್ರಾರಂಭ. ಆ ಮಕ್ಕಳ ಬಗ್ಗೆ ಅವರ ಭವಿಷ್ಯತ್ತು ಕಟ್ಟಲಿ, ಅವ್ರ ಮುಂದೆ ಭವಿಷ್ಯತ್ತು ಕಟ್ಟಿದರೆ ಸಮಾಜವನ್ನು ಉದ್ಧಾರ ಮಾಡ್ತಾರೆ, ಒಳ್ಳೆಯದನ್ನು ಮಾಡ್ತಾರೆ. ಇವತ್ತು ಚಾರಿಟೇಬಲ್ ಟ್ರಸ್ಟ್ನ ಉದ್ದೇಶಗಳು ಏನಿದೆಯಾ ಅದು ಮುಂದೆ ಮುಂದೆ ಹೋಗಬೇಕು. ಸಾಕ್ಷರತೆ ಆಗಿರಬೇಕಾದ್ರೆ ಮುಂದಿನ ಜನಾಂಗ, ಯುವ ಜನಾಂಗ ಸಬಲರಾಗಬೇಕು ಮತ್ತು ಅವರಿಗೆ ಅದು ಫಲ ಮುಟ್ಟಬೇಕು. ಆದ್ದರಿಂದ ಚಾರಿಟೇಬಲ್ ಟ್ರಸ್ಟ್ನ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಕೂಡ ಸುದ್ದಿ ಮಾಧ್ಯಮದ ಪರವಾಗಿ ನಾನು ಹತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ನಾವು ಹನೀಫ್ ಪುತ್ತನ ಬಗ್ಗೆ ಮತ್ತು ಇವತ್ತಿನ ಕಾರ್ಯಕ್ರಮ ನೋಡಿದ್ದೀವಿ. ನಾವು ಬಸ್ ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಏನೆಲ್ಲ ಯೋಚನೆಗಳಿವೆ, ಅದರಲ್ಲಿ ಕ್ಲಾಸ್ ಮಾಡುವುದು, ಸಭೆ ಮಾಡುವುದು, ಅಲ್ಲಿ ವಿಡಿಯೋ ಇದೆ, ನೇರ ಪ್ರಸಾರ ಇದೆ, ಸ್ಪರ್ಧೆ ಮಾಡುವುದು, ಸಣ್ಣ ಮೀಟಿಂಗ್ ಕೂಡ ಮಾಡುವುದು ಅಂತ ಹೇಳುವಂಥ ವಿಚಾರ ಇದು ಭಾಳ ಚಿಂತನಾರ್ಹ. ಆಮೇಲೆ ಒಂದು ದಿವಸದಲ್ಲಿ 1 ಗಂಟೆ ಒಂದು ಶಾಲೆಯಲ್ಲಿ, ಒಂದು ದಿವಸದಲ್ಲಿ 3 ಶಾಲೆಗೆ, ಒಂದು ವಾರದಲ್ಲಿ 15 ಅಷ್ಟು ಶಾಲೆಗಳಿಗೆ ಹೋಗಿ ಪಾಠ ಮಾಡೋದಿದ್ರೆ, ಹೇಳಿಕೊಡೋದಿದ್ರೆ ಅದಕ್ಕೆ ಬೇಕಾದ ಟೀಚರ್ಗಳು, ಅದಕ್ಕೆ ತರಬೇತಿಗಳು, ಅವರ ಅಟೆಂಡೆನ್ಸ್, ಈ ಥರ ಒಂದು 15 ಶಾಲೆಗಳನ್ನು ವಾರದಲ್ಲಿ ಕವರ್ ಮಾಡುತ್ತಾ ಎಷ್ಟು ಶಾಲೆಯ ಮಕ್ಕಳನ್ನು 10 ಶಾಲೆಯ ಮಕ್ಕಳಿಗೆ ಕೊಡುವಂಥ ಯೋಚನೆ ಅದು ಬಹಳ ಗಂಭೀರವಾದ ಸಂಕೀರ್ಣವಾದ. ಅದನ್ನು ಪ್ಲ್ಯಾನ್ ಮಾಡಬೇಕಿದ್ರೆ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು, ಶಾಲೆ ಬಗ್ಗೆ ಚಿಂತನೆ ಮಾಡಬೇಕು, BO ಹತ್ರ ಮಾತಾಡಬೇಕು, ಇಲಾಖೆಗಳನ್ನು ಸೇರಿಸಬೇಕು, ಇಲಾಖೆ ಒಪ್ಪಿಗೆ ಬೇಕು. ಇದೆಲ್ಲ ಒಂದು ಕೆಲಸ ಅಲ್ಲ, ಒಂದು ಕೊಡು ದೊಡ್ಡ ವಿಷಯ ಆಗೋದಿಲ್ಲ. ಒಂದು ಬಸ್ ಕೊಡೋದ ಯೋಚನೆ ಮುಖ್ಯ ಅಲ್ಲ, ಯೋಚನೆ ಕಾರ್ಯರೂಪಕ್ಕೆ ತರಲಿಕ್ಕೆ ಇವತ್ತು ಈ ಡಿಜಿಟಲ್ ಬಸ್ನ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಾಗ ಈ ಫ್ರೆಂಡ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಅದರ ಪದಾಧಿಕಾರಿಗಳಿಗೆ ಮತ್ತು ಅದರಲ್ಲಿ ಯೋಚನೆ ಮಾಡೋ ಎಲ್ಲರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾವು ಹನೀಫ್ನ ಪುತ್ರ ಬಗ್ಗೆ ಹೇಳಲೇಬೇಕು. ಹನೀಫು ಇಲ್ಲಿ ವಿವೇಕಾನಂದ ಕಾಲೇಜ್ ಕಲಿತು ಬಂದಾಗ, ಇಂಜಿನಿಯರ್ ಕಲಿತು ಬಂದಾಗ ಅವರು ಹೊರಗೆ ಹೋಗಲಿಕ್ಕೆ ಯೋಚನೆ ಮಾಡಲೇ ಇಲ್ಲ. ಊರಲ್ಲಿ ಏನಾದ್ರು ಮಾಡಬೇಕಂತ ಯೋಚನೆ ಮಾಡಿದರು. ಊರಲ್ಲಿ ಬಂದಾಗ ಫಸ್ಟಾಗಿ ನಾವು ಸುದ್ದಿಯೊಟ್ಟಿಗೆ ನಮ್ಮಲ್ಲಿ ಸೇರಿಕೊಂಡಿದ್ದರು. ಸುದ್ದಿಯ ಪತ್ರಿಕೆ ಅಭಿವೃದ್ಧಿ ಆಗಲಿಕ್ಕೆ ಅವರ ಚಿಂತನೆಗಳು, ಅವರ ತಂತ್ರಜ್ಞಾನ ಭಾಳ ಮುಖ್ಯವಾಗಿತ್ತು. ಇವತ್ತಿಗೂ ಕೂಡ ನಮ್ಮ ವೆಬ್ಸೈಟ್ ಇರ್ಬೋದು, ನಮ್ಮ ಪೇಪರ್ ಇರ್ಬೋದು, ನಮ್ಮ ಚಾನಲ್ ಇರ್ಬೋದು, ಅದರ ಬೇಸ್ ಹನೀಫರು ಕೊಡುತ್ತಾರೆ. ಅವರು ಅಲ್ಲಿದ್ದರೂ ಕೂಡ ಅದು ಏನು ವ್ಯತ್ಯಾಸ, ಅದು ರಾತ್ರಿ ಬೆಳಿಗ್ಗೆ ವ್ಯತ್ಯಾಸ ಆದರೆ ನಮ್ಮ ಗಮನಕ್ಕೆ ತರ್ತಾರೆ, ಅದನ್ನು ನಮಗೆ ಹೇಳಿಕೊಡ್ತಾರೆ. ನಿರಂತರವಾಗಿ ಅವರ ಬಿಡುವಿಲ್ಲದ ಕೆಲಸ 400 ಇಂಥ ಸಂಸ್ಥೆಗಳನ್ನು ಅವರು ವೆಬ್ಸೈಟ್ಗಳನ್ನು ನೋಡಿಕೊಳ್ತಾ ಇದ್ದಾರೆ. ಆದರೆ ಸುದ್ದಿಯನ್ನು ಇವತ್ತಿಗೂ ಕೂಡ ಎಲ್ಲಿ ಹೆಚ್ಚು ಕಡಿಮೆ ಆದರೂ ಪೇಪರಿಂದ ಹೆಚ್ಚು ಕಡಿಮೆ ಉಲ್ಟಾಗಿ ಬಂದರೆ ಕೂಡಲೇ ಫೋನ್ ಮಾಡಿ ಹೇಳ್ತಾರೆ ಉಲ್ಟಾ ಬಂದಿದೆ. ನಾನು ಹೇಳಿದ್ದು ಒಬ್ಬ ವ್ಯಕ್ತಿಗೆ ಇಲ್ಲಿಂದ ಹೋದರೆ ಅವರಿಗೆ ಸಂಬಂಧಪಟ್ಟದಲ್ಲ. ನಾವಿಲ್ಲಿ ಪತ್ರಿಕೆ ಮಾಡ್ತಾ ಇದ್ದೇವೆ, ನಮ್ಮ ಅವರು ನಮ್ಮ ಕನ್ಸಲ್ಟೆಂಟ್. ಆದರೆ ಅವರು ಎಷ್ಟು ಜಾಗೃತಿ ಇರ್ತಾರೆ ಅಂದರೆ ನಮ್ಮವ್ರು ನೋಡಲಿಕ್ಕೆ ಮುಂಚೆ ಅವ್ರು ನೋಡ್ತಾರೆ. ಬೆಳಿಗ್ಗೆ ನಡೆದು ಒಬ್ಬ ಮನುಷ್ಯನಿಗೆ ಎಷ್ಟು ಆಸಕ್ತಿ ಅಥವಾ ತಾನು ತೊಡಗಿಸಿಕೊಂಡು ಸಕ್ಸಸ್ ಆಗಲಿಕ್ಕೆ ಏನು ಇರುತ್ತೆ ಅಂದರೆ ಸುದ್ದಿ ಪತ್ರಿಕೆ ಇವತ್ತು ಫಸ್ಟಿಗೆ ನೋಡೋದು ಅವ್ರು ಹನೀಫ್ರಿ ಹೇಗೆ ನೋಡ್ತಾರೆ, ಹೇಗಿದೆ, ಕೂಡಲೇ ವಾಟ್ಸಪ್ ಬರ್ತದೆ, ಮೆಸೇಜ್ ಬರ್ತದೆ. ನಡೆದು ಇಂಥ ವ್ಯಕ್ತಿಗಳು ಬಹಳ ಬಹಳ ಅಪರೂಪದ ವ್ಯಕ್ತಿ. ಆದರೆ ಒಂದು ಬಹಳ ಮುಖ್ಯವಾದ ವಿಚಾರ, ನಾನು ಪುತ್ರಿಯವರು ಬಂದರೆ ಇವತ್ತು ಬರಬೇಕಿತ್ತು, ಇವತ್ತು ನಾನು ಬರೋದಿಲ್ಲ ಅಂತ ಗೊತ್ತಾಯ್ತು. ಬ್ಯಾಂಗ್ಳೂರಿಂದ ಫೋನ್ ಮಾಡಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ರು. ಪುನಃ ಬೆಳಿಗ್ಗೆ ಫೋನ್ ಮಾಡಿದರು, ಬರಲಿಕ್ಕಾಗಲಿಲ್ಲ. ಒಬ್ಬ ವ್ಯಕ್ತಿ ಎಲೆಯ ಮರಿಯಾಗಿ ಕೆಲಸ ಮಾಡೋ ವ್ಯಕ್ತಿ ಇದ್ದರೆ ಹನೀಫ್ ಹೇಳೋರು. ಅವರಿಗೆ ಅವತ್ತು ಕಳ್ಸತಿ ಬಂದಾಗ ಈ ಸ್ಪರ್ಧೆ ಬಂದಾಗ ನಾವು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೆವು, ಇಂಥ ಒಂದು ಸ್ಪರ್ಧೆ ಬಂದಿದೆ ಅಂತ. ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಿದರು, ನಮಗೆ ಸಹ ಗೊತ್ತಿರಲಿಲ್ಲ. ಅದರಲ್ಲಿ ಗೆದ್ದಾಗ 50 ಲಕ್ಷ ಬಹುಮಾನ ಬಂತು, ಅದು ಪತ್ರಿಕೆಯಲ್ಲಿ ಬಂತು. ಆಮೇಲೆ ಏನಾಯ್ತದ್ದು ಗೊತ್ತೇ ಆಗಲಿಲ್ಲ, ಅದು ಎಷ್ಟೋ ಸಮಯ ಬಂಡಿಗೆ ಆಯಿತು. ಆಮೇಲೆ ಹನೀಫ್ ಬಂದಾಗ ಒಂದು ಸರ್ತಿ ಹೇಳಿದ್ರು, ನಮ್ಮ ಬಹುಮಾನ ಬಂದಿದೆ, ಇದನ್ನು ಒಳ್ಳೆ ಕಾರ್ಯ ಕೊಡ್ತೇನೆ, ಯಾರಾದರೂ ಒಂದು 50 ಲಕ್ಷ ಬಹುಮಾನ ಬಂದರೆ ಫಸ್ಟಿಗೆ ಯೋಚನೆ ಮಾಡ್ತಾರೆ ಮರ್ಸಿಡೀಸ್ ಕಾರ್ ತೆಗೆಯುವ, ಇಲ್ಲರ ಮನೆ ಕಟ್ಟುವ, ಮನೆ ಯೋಚನೆ ಮಾಡು. ಆದರೆ ಹನೀಫ್ರಿಗೆ ಬಂದಾಗ ಫಸ್ಟಿಗೆ ಹೇಳಿದರು, ಇದನ್ನು ಸಮಾಜಕ್ಕೆ ಕೊಡೋದು ಹೇಗೆ,
ಯಾಕೆಂದರೆ ಅವರು ಸ್ಪರ್ಧೆ ಮಾಡುವಾಗಲೂ ಕೂಡ ಅವರ ಸ್ಪರ್ಧೆಯಲ್ಲಿ ಗೆಲ್ಲಿಕ್ಕೆ ಕಾರಣ ಅದೇ ಅವರ ಚಿಂತನೆ. ಈ ಮಕ್ಕಳ ಡಿಜಿಟಲ್ ಶಾಲೆಯಲ್ಲಿ ಮಕ್ಕಳು ಸಾಕ್ಷರತೆಯನ್ನು ಕಂಪ್ಯೂಟರ್ ಡಿಜಿಟಲ್ ಸಾಕ್ಷರ ಮಾಡುವ ಯೋಚನೆಯೇ ಇವತ್ತು ಅವ್ರನ್ನ ಆಯ್ಕೆ ಆಗಿದೆ ಅಂದರೆ ಜಗತ್ತಿನಲ್ಲಿ ಇದಕ್ಕೆ ಎಷ್ಟು ಬೆಲೆ ಇದೆ ಅಂತ ನಾವು ವಿಚಾರ ಮಾಡಬೇಕು. ಇವತ್ತು ನಾವು ಇಲ್ಲಿ ಏನು ಶಾಲೆಯಲ್ಲಿ ಕೊಡ್ತೇವಾಗ ಇದರ ಮಾನ್ಯತೆ ಸಿಕ್ಕಿರೋದು UA ಸಂಸ್ಥೆಯಲ್ಲಿ ಅವರ ಸ್ಪರ್ಧೆಯಲ್ಲಿ ಆಯ್ಕೆಗಾರರು ಇದನ್ನು ಆಯ್ಕೆ ಮಾಡಿದ್ದಾರೆ. ಅಂದರೆ ಇದರ ಬೆಲೆಯನ್ನು ನಾವು ಕಂಡುಕೊಳ್ಬೇಕು. ಇದು ಬಹಳ ಮುಖ್ಯವಾದೊಂದು ಕಾರ್ಯಕ್ರಮ. ವಿಶೇಷವಾಗಿ ಹನಿಪುತ್ರಿಗೆ ಅಭಿನಂದನೆ ಕೊಡಲೇಬೇಕು. ಅವರಿಗೆ ಇವತ್ತು ಬಂದ ಕೂಡ ಯಾವಾಗಲೂ ಬಂದಾಗ ಎಲ್ಲಿ ಅವರು ಎದುರು ನಿಲ್ಲುವರಲ್ಲ, ಎದುರು ಯಾವಾಗಲೂ ಸೇರೋದಿಲ್ಲ, ಹಿಂದೆ ನಿಲ್ಲೋದು. ಆಮೇಲೆ ಕಳಿಸತ್ತಿ ನಾವು ಸಸ್ಯ ಜಾತ್ರಾ ಮೇಳ ಮಾಡಿದಾಗ ತಮ್ಮ ಟ್ರಸ್ಟ್ನ ವತಿಯಿಂದ ನಮ್ಮ ಸಹಾಯ ಉಂಟಂತ ಟ್ರಸ್ಟಿಗೂ ಸಹಾಯ ಮಾಡಿದ್ವಿ. ಅವರು ಮಾಡೋದ್ರೊಟ್ಟಿಗೆ ಸಮಾಜದಲ್ಲಿ ಯಾವುದು ಒಳ್ಳೆ ಕೆಲಸ ಬೇಕು. ಹನೀಫ್ ಹತ್ರ ಕೇಳಿದರೆ ಅದಕ್ಕೆ ಸಲಹೆ ಅಂತೂ ಇದ್ದೇ ಇದೆ. ನಾನು ತುಂಬ ಸತಿ ಮಾತಾಡೋ ಹನೀಫಲ್ಲಿ ಕಾಣೋದು ಅವರ ಮಾನವೀಯ ಕಳಕಳಿ ಮತ್ತು ಅದರ ತೊಡಗಿಸಿಕೊಳ್ಳೋ ಗುಣ. ಪ್ರಾಯಶಃ ನಾವು ವಿದ್ಯೆಯನ್ನು ಕೊಡ್ತದೆ ಮುಖ್ಯ ಅಲ್ಲ, ವಿದ್ಯೆ ಕೊಡುವಾಗ ಒಬ್ಬ ವಿದ್ಯೆಯನ್ನು ಕೊಡುವ ವ್ಯಕ್ತಿಗೆ ಆ ಮಾನವೀಯ ಗುಣ ಮತ್ತು ಕಳಕಳಿ ಕೊಡ್ತಾರಲ್ಲ, ಮತ್ತು ಜಾಗ್ರತೆ ಕೊಡ್ತಾರಲ್ಲ, ಮತ್ತು ಯೋಚನೆ ಕೊಡ್ತಾರಲ್ಲ. ಇವತ್ತು ಹನೀಫು ವಿಶೇಷವಾಗಿ ಈ ಊರಿನ ಕ್ಷೇತ್ರದಿಂದ ಅವರ ತಂದೆಯನ್ನು ಸನ್ಮಾನ ಮಾಡಿದಿರಿ, ನಿಜವಾಗಿ ಮಾಡಬೇಕಾದ್ದೆ. ಯಾಕೆಂದರೆ ಅವರು ಬಂದಾಗ ಯಾವಾಗಲೂ ಬಂದಾಗ ಕೂಡ ಮನೇಲಿ ಹೆಚ್ಚು ಸಮಯ ಖರ್ಚು ಮಾಡೋದಕ್ಕಿಂತ ಹೊರಗೆ ಎಲ್ಲರ ಹತ್ರ ಮಾತಾಡಿ ಏನು ಸಮಸ್ಯೆ ಇದೆ ಅಂತ ಪರಿಹರಿಸಿ ಮನೆಯಲ್ಲಿ ಬಂದು ಊರಿಗೆ ಉಪಕಾರ ಮಾಡಿಯೇ ಒಂದು 10 ನಿಮಿಷ ತಗೊಂಡು ಊರಿಗೆ ಹೋಗ್ತಾರೆ. ಹೊರಗೆ ನಾಡ್ದು ಬಂದರೂ ಕೂಡ ಊರಲ್ಲಿ ಯಾರು ಬಂದು ಸಮಸ್ಯೆ ಕೇಳಿದ್ರು ಜ್ಞಾನದ ಪರಿಹಾರ ಕೊಡ್ತಾನೆ, ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಅಂಥ ವ್ಯಕ್ತಿ, ಆ ವ್ಯಕ್ತಿ ನಿಜವಾಗಿ ಅಭಿನಂದನೆ ಮಾತ್ರ ಅಲ್ಲ, ಅವರಿಗೆ ಇನ್ನೊಂದು ಸತಿ ಸಮಾಜ ಅವನು ಗುರುತಿಸಬೇಕು. ಇದು ಕಾರ್ಯಕ್ರಮ ಅಲ್ಲ, ಒಂದು ಕಾರ್ಯಕ್ರಮದ ಎಲ್ಲ ದೊಡ್ಡ ಕಾರ್ಯಕ್ರಮವಾಗಿ ಮಾಡಿ ಇವತ್ತು ಎಷ್ಟೋ ಮಕ್ಕಳ ಭವಿಷ್ಯತ್ತಿಗೆ ನಾಂದಿ ಹಾಡಿದ, ಎಷ್ಟೋ 10 ಇಡೀ ತಾಲೂಕಿಗೆ ವಿಸ್ತಾರ ಆಗ್ತದೆ ಅಂತ ಹೇಳಿದರೆ 10 ಶಾಲೆಯಿಂದ ನಂತರ ಇಡೀ ತಾಲೂಕಿಗೆ ಸ್ಪರ್ಧೆ ಆಗುವ, ಇಡೀ ತಾಲೂಕಿಗೆ ಒಂದು ಮಾದರಿಯಾಗುವ, ತಾಲೂಕಿನ ಮೂಲಕ ಜಿಲ್ಲೆಗೆ ಮಾದರಿಯಾಗುವ, ಜಿಲ್ಲೆಯಿಂದ ಮತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಬೆಳೆಸುವಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದೀರಿ, ಎಲ್ಲರ ಬೆಂಬಲ ಇದೆ. ಅದು ಹನೀಫ್ರ ಹತ್ರ ಮಾತಾಡಿದೆ, ಅವರು ಕೂಡ ಕಾಳಜಿಯಿಂದ ನಾವು ಇಂಥ ಸಂಸ್ಥೆ ಒಟ್ಟಿಗಿದ್ದೇವೆ. ಇವತ್ತು ಎಲ್ಲರೂ ಕೂಡ ನನಗೆ ಭಾಳ ಖುಷಿ ಕಂಡದ್ದು, ಎಲ್ಲ ಈ ಸಂಸ್ಥೆ ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಲ್ಲ, ಇದಕ್ಕೆ ಬೆಂಬಲ ಕೊಡೋ ಎಲ್ಲರಿಗೆ ಕೂಡ ಈ ಹುಮ್ಮಸ್ಸು ಹುಟ್ಟಲಿ, ಆರೋಗ್ಯ ಬರಲಿ, ಮತ್ತು ಅದರೊಟ್ಟಿಗೆ ಅವರಿಗೆ ಸಂಪತ್ತು ಕೂಡ ಕರುಣೆಕೊಳ್ಳಿ ಅಂತ ಹಾರೈಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಕೊನೆಯ ಮಾತು, ಇವತ್ತೇನ ಕಾರ್ಯಕ್ರಮ ಎಲ್ಲ ಇದೆಯಾ ಅವೆಲ್ಲವೂ ಕೂಡ ನೇರ ಪ್ರಸಾರದಲ್ಲಿ ಇರ್ತದೆ, ನಾಳೆ ಪತ್ರಿಕೆಯಲ್ಲಿ ಬರ್ತದೆ. ಈ ಪತ್ರಿಕೆಯಲ್ಲಿ ಎಲ್ಲವನ್ನು ಕೂಡ ಬೆಳೆಸ್ತಾ ಈ ಕಾರ್ಯಕ್ರಮ ಜನಪ್ರಿಯತೆಯನ್ನು ಮತ್ತು ಜನರಿಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮವನ್ನು ಸುದ್ದಿ ಮಾಡುತ್ತೆ ಅಂತ ಹೇಳ್ತಾ ನಿಮಗೆಲ್ಲ ವಂದಿಸ್ತಾ ನಾನು ಮಾತಾಡ್ತೇವೆ. ವಂದನೆಗಳು ಶ್ರೀ ಡಾಕ್ಟರ್ UP ಶಿವಾನಂದ ತಮ್ಮ ಮಾತುಗಳಿಗಾಗಿ. ಈ ಮಧ್ಯೆ ನಮ್ಮ ಯುವ ನಾಯಕ ಶ್ರೀ ಹೇಮನಾಥ್ ಶೆಟ್ಟಿಯವರು, ಸಂಚಾಲಕರು ಶ್ರೀರಾಮಕೃಷ್ಣ ಪ್ರೌಢಶಾಲೆ ನಮ್ಮ ಜೊತೆ ಸೇರಿದ್ದಾರೆ. ಈ ಸಮಾರಂಭಕ್ಕೆ ತಮ್ಮನ್ನು ಸ್ವಾಗತಿಸ್ತೇವೆ, ಗುರುತಿಸ್ತಾ ಇದ್ದೇವೆ. ಈ ಮಧ್ಯೆ ನಮ್ಮ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಹರಿಯಡ್ಕ ಅದ್ರಾಮ ಹಾಜಿಯವರನ್ನು ಸ್ಮರಿಸ್ತಾ ಇದ್ದೇವೆ. ಹಾಜಿ ಸಾಹೇಬ್ ತಮ್ಮನ್ನು ಕೂಡ ಸ್ಮರಿಸುತ್ತಾ, ನೂರ್ ಮೊಹಮ್ಮದ್ ಅನಿವಾಸಿ ಭಾರತೀಯ ತಮ್ಮ ಉಪಸ್ಥಿತಿಯನ್ನು ಕೂಡ ಸ್ಮರಿಸುತ್ತಾ, ಜೊತೆಗೆ ಫಾರೂಕ್ ಬಾಯಬೆ ಹಾಗೂ ಬಶೀರ್ ಪಲ್ಲಡ್ಕ ಇವರು ಯುವ ನಾಯಕರು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಇದೀಗ ನಮ್ಮ ಶ್ವೇತ ವಸ್ತ್ರಧಾರಿ ಎತ್ತರದ ವ್ಯಕ್ತಿ, ಬಂಟ್ವಾಳ ಸಂಯುಕ್ತ ಜಮಾತ್ ಉಪಾಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು, ಅಚ್ಚ ಕನ್ನಡದಲ್ಲಿ ನಿರರ್ಗಳವಾಗಿ ಮಾತಾಡ್ತಾರೆ. ಆದರೆ ಇವತ್ತು ಅವರು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೂ ನಾವು ವಿನಂತಿ ಮಾಡ್ತಾ ಇದ್ದೇವೆ, ಒಂದು ಚುಟುಕಾಗಿ ಶುಭವನ್ನು ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ MS ಮೊಹಮ್ಮದ್ ಸಾಹೇಬ್ರಲ್ಲಿ. ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಈ ಸಂಸ್ಥೆಯ ಆಶ್ರಯದಲ್ಲಿ ಭಾಳಷ್ಟು ಸಂಭ್ರಮದ, ಸಡಗರದ, ಉತ್ಸಾಹದ ಮತ್ತು ಭಾಳಷ್ಟು ಪರಿಣಾಮಕಾರಿಯಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಬಸ್ಸಿನ ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತರಾದಂಥ ಗಿರೀಶ್ ನಂದನ್ರವರೇ, ಈ ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿಕೊಂಡಂಥ ದಕ್ಷಿಣ ಕನ್ನಡ ಜಿಲ್ಲೆಯ 10 ಹಲವು ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದುಕೊಂಡು ಜನಪ್ರಿಯರಾಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಹನೀಫ್ ಹಾಜಿ ಗೋಲ್ತಮಜಲ್ರವರೇ, ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಲೋಕೇಶ್ ರವರೇ, UP ಶಿವಾನಂದರವರೇ, ನಮ್ಮ ಸಂತ ಫಿಲೋಮಿನಾ ಕಾಲೇಜಿನ ಪೈದೋಪಿರೋ ಕಾಲೇಜಿನ ಫ್ರಾನ್ಸ್ಪಾಲ್ರೇ, ವೇದಿಕೆಯಲ್ಲಿ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಶಾಲಾಭಿವೃದ್ಧಿ ಅಧ್ಯಕ್ಷರಿದ್ದಾರೆ, ಮುಖ್ಯೋಪಾಧ್ಯಾಯರಿದ್ದಾರೆ, ನಮ್ಮ ಹೇಮನಾಥ್ ಶೆಟ್ಟಿಯವರಿದ್ದಾರೆ. ವಿಶೇಷವಾಗಿ ಈ ಒಂದು ಖಾಸಗಿ ಶಾಲೆಯನ್ನು ಸರಕಾರಿ ಶಾಲೆಯನ್ನಾಗಿ ಪರಿವರ್ತನೆ ಮಾಡುವಲ್ಲಿ ಕೆಲಸ ಮಾಡಿದಂಥ ಸ್ನೇಹಿತರಾದಂಥ ವಿಶ್ವೇಶ್ವರ ಭಟ್ ಅವರಿದ್ದಾರೆ. ಈ ಸಂಸ್ಥೆಯ
ಪ್ರಧಾನ ಕಾರ್ಯದರ್ಶಿಗಳಾದಂಥ ಆತ್ಮೀಯರಾದಂಥ ರಶೀದ್ ವಿಟ್ಲ, ಖಜಾಂಜಿಯವರಾದಂಥ ನನ್ನ ಸ್ನೇಹಿತರಾದಂಥ ಅಬೂಬಕ್ಕರ್ ಅವರಿದ್ದಾರೆ, ನಮ್ಮ ಹನೀಫ್ ಪುತ್ತೂರ್ ಅವರ ತಂದೆ ಅಬ್ಬಾಸ್ ಹಾಜಿಯವರು ವೇದಿಕೆಯಲ್ಲಿದ್ದಾರೆ. ಭಾಳಷ್ಟು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರು, ಹನೀಫಾಜಿ ಅವರು ನಾನು ಹೇಳೋ ಮೊದಲೇ ಹೇಳಿದ್ದಾರೆ 2 ನಿಮಿಷ ಮಾತಾಡಬೇಕಂತೇಳಿ. ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡೋರು ಕೂಡ ಅದನ್ನೇ ನಿರ್ದೇಶನವನ್ನು ಮಾಡಿದ್ದಾರೆ. ಆದರೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ, ಈ ಒಂದು ಎಮ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಈ ಬಸ್ಸನ್ನು ವಿಶೇಷವಾಗಿ ಕೊಡುಗೆ ಕೊಟ್ಟಂಥ ಹನೀಫ್ ಪುತ್ತೂರ್ ಅವರ ಬಗ್ಗೆ ಮಾತಾಡಿದರೆ 2 ನಿಮಿಷ ಅಲ್ಲ 2 ಗಂಟೆ ಕೂಡ ಮಾತಾಡುವಂಥ ವಿಷಯಗಳಿವೆ. ಆದರೆ ಇನ್ನೂ ಕೂಡ ಮಾತಾಡುವಂಥ ಅತಿಗಳಿರುವಂಥ ಸಂದರ್ಭದಲ್ಲಿ ಹೊತ್ತು ಮೀರಿದ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗದೆ ವಿಶೇಷವಾಗಿ ಎಮ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ನಮ್ಮ ರಶೀದ್ರವರು ಪ್ರಾಸ್ತಾವಿಕ ವಿಚಾರದಲ್ಲಿ ಮಾತಾಡಿದರೆ ಅಂತ ಹೇಳಿದ್ರೆ, ಎಮ್ ಅಂದರೆ ಸಿಂಪತಿ, ಕರುಣೆ. ಬಹುಶಃ ಆ ಒಂದು ಸಿಂಪತಿ, ಕರುಣೆ ಎಂಬ ಶಬ್ದದ ಹೊಂದಿದಂಥ ಈ ಚಾರಿಟೇಬಲ್ ಟ್ರಸ್ಟೇ ಇವತ್ತು ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿಕ ಬದಲಾವಣೆ ಮಾಡಿದಂಥ ಈ ಕಾರ್ಯಕ್ರಮ ಮಾತ್ರ ಅಲ್ಲ, ಒಂದು ನೆನಪು ನಾನು ಮಾಡ್ತಾ ಇದ್ದೇನೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಒಂದು ಸರ್ಕಾರಿ ಆಸ್ಪತ್ರೆ, ನಿಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ವ್ಯವಸ್ಥೆ. ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಇರುವಂಥ ರೋಗಿಗಳ ಸಹಾಯಕರು ಯಾರಿದ್ದಾರೆ ಅವರಿಗೆ ಕಳೆದ 6-7 ವರ್ಷಗಳಿಂದ ದಿನನಿತ್ಯ ಊಟವನ್ನು ಕೊಡುವಂಥ, ಬಡವರಿಗೆ ಸಹಾಯ ಮಾಡುವಂಥ, ನಿರ್ಗತಿಗೆ ಸಹಾಯ ಮಾಡುವಂಥ, ನಿರ್ಗತಿಕರ ಒಂದು ಹಸಿವನ್ನು ನೀಗಿಸುವಂಥ ಒಂದು ಕರುಣೆಯನ್ನು ಕೆಲಸ ಮಾಡಿದಂಥ ಒಂದು ಸಂಸ್ಥೆ ಇಡೀ ರಾಜ್ಯದಲ್ಲಿದ್ದರೆ ಅದು ನಮ್ಮ ಎಮ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಎಂಬುದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದೆ. ಇವತ್ತು ಅಂಥ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಕೂಡ ಕೈ ಹಾಕೋದ್ರ ಮುಖಾಂತರ ವಿಶೇಷವಾಗಿ ನಮ್ಮೆಲ್ಲರ ಅಭಿಮಾನದ ಯುವಕ ಹನೀಫ್ ಪುತ್ತೂರ್ ಅವರು ಅವರ ವಿಶೇಷವಾದಂಥ ಸಹಕಾರ ಪಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಕ್ಲಾಸ್ ಒನ್ ವೀಲ್ಸ್ ಎಂಬ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಕಳೆದ ಹಲವಾರು ವರ್ಷಗಳ ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗೆ ಹೋಗದಂಥ, ಶಾಲೆಯ ಬಾಗಿಲನ್ನು ನೋಡದಂಥ ಒಂದು ವ್ಯವಸ್ಥೆ ಇತ್ತು ಎಂಬುದನ್ನು ಈ ಸಂದರ್ಭ ನೆನಪಿಸಲಿಕ್ಕೆ ಇಚ್ಛಪಡ್ತಾ ಇದೆ. ಆಗ ಸರ್ಕಾರ ಒಂದು ಕಾರ್ಯಕ್ರಮ ತರುವಂಥ ವಿಚಾರ, ಇವತ್ತು ಸಾಕ್ಷರತಾ ಆಂದೋಲನದ ಕಾರ್ಯಕ್ರಮ, ವಯಸ್ಕರ ಶಿಕ್ಷಣದ ಕಾರ್ಯಕ್ರಮವನ್ನು ಕೂಡ ತಂದಂಥ ನೆನಪುಗಳು ಇವತ್ತು ನನಗೆ ಆಗ್ತಾ ಇದೆ. ನನಗೆ ಯಾಕೆ ಅದನ್ನು ಮತ್ತೆ ನನಗೆ ನೆನಪು ಅಂತ ಹೇಳಿದ್ರೆ, ವಯಸ್ಕರ ಶಿಕ್ಷಣದ ಕಾರ್ಯಕ್ರಮದಲ್ಲಿ ನನ್ನ ಊರಿನಲ್ಲಿ ನಾನು ಕೂಡ ರಾತ್ರಿ ಹೊತ್ತು ಅಧ್ಯಾಪಕನಾಗಿ ಸ್ವಲ್ಪ ಸಮಯ ಕೆಲಸ ಮಾಡಿದ್ದು ನನಗೆ ಇವತ್ತು ಕೂಡ ನೆನಪಾಗ್ತಾ ಇದೆ. ಆ ಸಂದರ್ಭದಲ್ಲಿ ಅಕ್ಷರ ಜ್ಞಾನ ಇಲ್ಲದಂಥ ಆ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಕನಿಷ್ಠ ಪಕ್ಷ ಅಕ್ಷರವನ್ನಾದರೂ ಕಲಿಬೇಕೆಂಬ ಸದುದ್ದೇಶದಿಂದ ಸರ್ಕಾರ ತಂದಂಥ ಒಂದು ಕಾರ್ಯಕ್ರಮ. ಆದರೆ ಇವತ್ತು ನಮ್ಮ BOರವರು ಹೇಳಿದ ರೀತಿಯಲ್ಲಿ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಪಡೆಯುವಂಥ ಅವಕಾಶಗಳಾಗಿದೆ. ಎಲ್ಲರೂ ಕೂಡ ಇವತ್ತು ಕನಿಷ್ಠವಾಗಿ SSLC ಅಥವಾ ಪ್ರಾಥಮಿಕ ಶಿಕ್ಷಣ ಪಡೆಯೋದವರು ಯಾರು ಇರಲಿಕ್ಕಿಲ್ಲ ಅಂತೇಳಿ ನನ್ನೊಂದು ಮನೋಭಾವನೆ. ಆದರೆ ಒಂದು ವಿಚಾರ ಏನಂತ ಹೇಳಿದ್ರೆ, ಇವತ್ತು ಆಧುನಿಕ 21ನೇ ಶತಮಾನಕ್ಕೆ ಹೊಂದಿಕೊಂಡು ಕೇವಲ ನಾವು ವಿದ್ಯಾವಂತರಾದರೆ ಸಾಕಾಗೋದಿಲ್ಲ, ಕಂಪ್ಯೂಟರ್ ಶಿಕ್ಷಣ ಕೂಡ ಪಡಿಬೇಕಾದಂಥ ಅನಿವಾರ್ಯತೆ ಸಂದರ್ಭದಲ್ಲಿ ನಾವು ಇವತ್ತು ಇದ್ದೇ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅದನ್ನು ಅರ್ಥ ಮಾಡಿಕೊಂಡಂಥ ಇದೇ ಊರಿನ ಕುಂಜೂರು ಪಂಚಾಯತ್ ನಮ್ಮ ಅಭಿಮಾನದ ಯುವಕ ಹನೀಫ್ ಪುತ್ತೂರ್ ಅವರು ಅವರು ಕಲಿತಂಥ ಈ ಒಂದು ಕುಂಜೂರು ಪಂಚಾಯತ್ ಈ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕೆಂಬ ಒಳ್ಳೆಯ ಉದ್ದೇಶದಿಂದ ನಮ್ಮ ಎಮ್ ಫ್ರೆಂಡ್ ಚಾರಿಟೇಬಲ್ ಟ್ರಸ್ಟ್ ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳುವಂಥ ಕೆಲಸಗಳಾಗಿದೆ. ಬಹುಶಃ ಕಂಪ್ಯೂಟರ್ ಶಿಕ್ಷಣ ಪಡೆದ್ರ ಮುಖಾಂತರ ನಮ್ಮ ಮುಂದಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಮುಂದಿನ ಭವಿಷ್ಯವನ್ನು, ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ ಅವಶ್ಯಕತೆ ಇದೆ. ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಎಲ್ಲ ಪೋಷಕ ಬಂಧುಗಳಲ್ಲಿ ನನ್ನ ಮನವಿ ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳಿಗೋಸ್ಕರ ಇವತ್ತು ಏನಾದರೂ ಮಾಡಿ ಎಕರೆ ಕಟ್ಟಲೆ ಭೂಮಿ ಮಾಡಿಡಬೇಕು, ಅವತ್ತು ಏನಾದರೂ ಮಾಡಿ ಲಕ್ಷಗಟ್ಟಲೆ ಹಣವನ್ನು ಮಾಡಿಡಬೇಕು, ಆ ಚಿಂತನೆ ನಾವು ಇವತ್ತು ಹೊರಗೆ ಬರಬೇಕು. ಆ ಚಿಂತನೆಯಿಂದ ಹೊರಗೆ ಬರುವುದರ ಮುಖಾಂತರ ನಮ್ಮ ಮಕ್ಕಳಿಗೆ ಯೋಗ್ಯವಾದಂಥ, ಉತ್ಕೃಷ್ಟವಾದಂಥ, ಉನ್ನತವಾದಂಥ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ನಮ್ಮ ಮುಂದಿನ ಭವಿಷ್ಯದ ಆಸ್ತಿಯಾಗಿ, ಈ ಸಮಾಜದ ಸಂಪತ್ತಾಗಿ, ದೇಶದ ಸಂಪತ್ತಾಗಿ ನಮ್ಮ ಮುಂದಿನ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಪೋಷಕರು ಇವತ್ತು ಮಾಡಬೇಕಾದಂಥ ಅವಶ್ಯಕತೆ ಇದೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ವಿದ್ಯಾವಂತನಾದರೆ ಅವ ಖಂಡಿತವಾಗಿ ಸಮಾಜದ ಆಸ್ತಿಯಾಗಿ, ಈ ರಾಷ್ಟ್ರದ ಸಂಪತ್ತಾಗಿ, ಈ ಸಮಾಜಕ್ಕೆ ಎಲ್ಲ ರೀತಿಯ ನಾಯಕತ್ವವನ್ನು ಕೊಡುವಂಥ ಕೆಲಸಗಳು ಆಗ್ತದೆ ಎಂಬುದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹುಶಃ ಹನೀಫ್ ಹಾಜಿ ಅವರು 2 ನಿಮಿಷ ಅಂತ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ಅವರ ಬಗ್ಗೆ ನಾನು ಮಾತಾಡ್ತೇನೆ ಅಂತೇಳಿ, ಅವರ ಬಗ್ಗೆ ನಾನು ಮಾತಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ, ಆದರೆ ಒಂದು ವಿಚಾರ,
10 ಹಲವು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಅವರು ಬಂಟ್ವಾಳ ತಾಲೂಕಿನ ಗೋಲ್ತಮ ಜಲ್ನವರು ನಮ್ಮ ಒಬ್ಬ ಆತ್ಮೀಯ ಸ್ನೇಹಿತರು. ಇವತ್ತು ಇದಾಯ ಫೌಂಡೇಶನ್ ಇರ್ಬೋದು, ಸಂಯುಕ್ತ ಜಮಾತ್ ಇರ್ಬೋದು, ಇವತ್ತು ಎಂಫ್ರೆಂಡ್ಸ್ ಇರ್ಬೋದು, ಇಂಥ ಒಂದು ರೀತಿಯ ಸಂಸ್ಥೆ ಪ್ರಾರಂಭ ಮಾಡೋದ್ರ ಮುಖಾಂತರ ಇವತ್ತು ಸಮಾಜಮುಖಿಯಾಗಿ ಇವತ್ತು ಸತ್ತಿಲ್ಲದೆ ಪ್ರಚಾರವನ್ನು ಪಡೆಯದೆ ಅವರು ಬಹಳಷ್ಟು ಒಳ್ಳೆಯ ಕೆಲಸ ಮಾಡುವಂಥ ಒಬ್ಬ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ ಹನೀಫ್ ಹಾಜಿ ಅವರು ಎಂಬುದನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತಾ ಇದೆ. ಇದಾಯ ಫೌಂಡೇಶನ್ ಮುಖಾಂತರ ಶಿಕ್ಷಣದ ಕ್ರಾಂತಿಯನ್ನು ಮಾಡುವಂಥ ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಸಂಯುಕ್ತ ಜಮಾತಿನ ಮುಖಾಂತರ ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಸುಮಾರು 37-40 ಜನರಿಗೆ ಇವತ್ತು ಡಯಾಲಿಸ್ ರೋಗಿಗಳಿಗೆ ಸುಮಾರು 3,000 ಹಾಗೆ ಪ್ರತಿ ತಿಂಗಳು ಹನೀಫ್ ಹಾಜಿ ಅವರ ನಾಯಕತ್ವದಲ್ಲಿ, ರಶೀದ್ರವರ ಮುಂದಾಳತ್ವದಲ್ಲಿ, ಅಬೂಬಕರ್ ಅವರ ಒಂದು ರೀತಿಯ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಕೊಡುವಂಥ ಕೆಲಸ ಆಗುವುದಿದ್ರೆ ಅದು ಹನೀಫ್ ಹಾಜಿ ಅವರ ನಾಯಕತ್ವದ ಮೂಲಕ ಎಂಬುದನ್ನು ಅತ್ಯಂತ ಸಂತೋಷದಿಂದ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಇಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ಸಂಯುಕ್ತ ಜಮಾತಿನ ಮುಖಾಂತರ ಇವತ್ತು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೆವು. ಇವತ್ತು ಈದ್ ಮಿಲಾದಿನ ಪ್ರಯುಕ್ತ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕವಾಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುವಂಥ ಕಾರ್ಯಕ್ರಮವಾಗಿ ಅದಕ್ಕೆ ಬಹುಮಾನ ಕೊಡುವಂಥ ಕಾರ್ಯಕ್ರಮ ನಿನ್ನೆ ಫರಂಗಿಪೇಟೆಯಲ್ಲಿ ಕೂಡ ನಡೆದಿದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆದ್ದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಈ ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನು ಕೊಡಬೇಕಾದಂಥ ಹೃದಯ ಶ್ರೀಮಂತಿಕೆಯನ್ನು ಇವತ್ತು ಬೆಳೆಸ್ಕೊಳ್ಬೇಕು. ಅಂಥ ಹೃದಯ ಶ್ರೀಮಂತಿಗೆ ಪುತ್ತೂರಿನ ಯುವಕ ಪುತ್ತೂರು ಅವರಿಗಿದೆ, ಹನೀಫ್ ಹಾಜಿ ಅವರಿಗಿದೆ, ಅವರೆಲ್ಲ ಸ್ನೇಹಿತರಿಗಿದೆ. ಆದ್ದರಿಂದ ಅವರಿಗೆ ನಾವು ಯಾವತ್ತೂ ಕೂಡ ಸಂಪೂರ್ಣವಾದಂತಹ ಸಹಕಾರ ಪ್ರೋತ್ಸಾಹ ಕೊಡುವುದು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಸರ್ವಶಕ್ತನಾದ ದೇವರು ಅವರಿಗೆಲ್ಲ ರೀತಿಯ ಸಾಮರ್ಥ್ಯ, ಅವಕಾಶ, ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ವಿಶೇಷವಾಗಿ ನನ್ನ ಹಿರಿಯರಾದಂಥ ಅಬ್ಬಾಸ್ ಅವರು ವೇದಿಕೆಯಲ್ಲಿದ್ದಾರೆ. ಇವತ್ತು ಅವರ ಪುತ್ರ ಹನೀಫ್ ಪುತ್ತೂರು ಅವರು ಇಂತಹ ಕೊಡುಗೆಗಳನ್ನು ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ತಂದೆ ಅಬ್ಬಾಸ್ ಹಾಜರು ಸನ್ಮಾನ ಮಾಡುವಂಥ ಕೆಲಸಗಳು ಇವತ್ತು ಆಗಿದೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ಹನೀಫ್ ಪುತ್ತೂರವರಂಥ ಪುತ್ರನನ್ನು ಮಗನನ್ನು ಪಡೆದಂಥ ಅಬ್ಬಾಸ್ ಹಾಜಿಯವರ ಜೀವನ ಅದು ಸಾರ್ಥಕತೆಯ ಜೀವನ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂಥ ಶುಭಾಶಯಗಳು ಹೊರತಾ ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆಯ ಮೂಲಕ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕಂಪ್ಯೂಟರನ್ನು ಕಲಿಯುವುದರ ಮುಖಾಂತರ ಪ್ರತಿಭಾವಂತರಾಗಿ ಬೆಳೆಯುವಂಥ ಅವಕಾಶಗಳು ಆಗಲಿ ಎಂಬ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ಒಂದು ಸತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಫ್ರೆಂಡ್ಸ್ ಹಾಗೂ ಫ್ರೆಂಡ್ಸ್ನ ಎಲ್ಲ ಸದಸ್ಯರನ್ನು ಬಹಳ ಹತ್ತಿರದಿಂದ ಬಲ್ಲವರು ನಮ್ಮ ಸಜ್ಜನ ರಾಜಕಾರಣಿ ಶ್ರೀ MS ಮೊಹಮ್ಮದ್ ಸಾಹೇಬರು. ತಮ್ಮ ನುಡಿಗಳಿಗಾಗಿ ವಂದನೆಗಳು. ಇದೀಗ ನಮ್ಮನ್ನು ಶುಭ ಹಾರೈಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀ ವಿಶ್ವೇಶ್ವರ್ ಭಟ್ ಬಂಗಾರಡ್ಕ, ಮಾಜಿ ಸಂಚಾಲಕರು, ಕುಂಜೂರು ಪಂಜ ಸರ್ಕಾರಿ ಪ್ರಾಥಮಿಕ ಶಾಲೆ. ಶುಭವನ್ನು ಹಾರೈಸಬೇಕು ಅಂತ ವಿನಂತಿ. ನಾವು ಬೇಗ ಕಾರ್ಯಕ್ರಮ ಮುಗಿಸ್ತೇವೆ, ಎಲ್ಲರೂ ನಮ್ಮೊಂದಿಗೆ ಸಹಕರಿಸಿ. ಸಭೆಯ ಅಧ್ಯಕ್ಷರೇ, ಉದ್ಘಾಟಕರೇ, ಗಣ್ಯರೇ, ಸಭಾ ಸಮಸ್ತರೇ, ಇಲ್ಲಿ ಸರಿ ಇದೆ, ಮುಟ್ಬೇಡಿ. 2 ಜನ ಸರಕಾರಿ ಅಧಿಕಾರಿಗಳನ್ನು ವೇದಿಕೆಯಲ್ಲಿ ಕೂರಿಸಿಕೊಂಡು ಅವರ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಆಗಬಹುದಾದ ತೊಂದರೆಗಳು ಎಷ್ಟು ಹೇಳಿದರ ಕಲ್ಪನೆಯನ್ನು ಇಟ್ಟುಕೊಂಡು ಸಾಕಷ್ಟು ಸೂಕ್ಷ್ಮವಾಗಿ ಮಾತಾಡೋ ಪ್ರಯತ್ನವನ್ನು ಮಾಡ್ತೇನೆ. ವರ್ಷಗಳ ಮೊದಲು ಈ ಶಾಲೆಯ ಕಟ್ಟಡ ಬಿದ್ದೇ ಹೋಯ್ತಾ, ಅಲ್ಲ ಮಕ್ಕಳಿಲ್ಲದೆ ಈ ಶಾಲೆ ಮುಚ್ಚೇ ಹೋಯ್ತಾ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಪುತ್ತೂರಲ್ಲಿ ಇನ್ನೊಬ್ಬರು ಲೋಕೇಶ್ ಅಂತ ಇದ್ದರು, BO ಆಗಿ. ಅವರು ನಮಗೊಂದು ನೋಟಿಸ್ ಕಳಿಸಿದರು, ನಿಮ್ಮ ಶಾಲೆಗೆ ಅದೇನೋ ಒಂದು ಸರ್ಟಿಫಿಕೇಟು ಅದು ಸರಿ ಇದೆ ಅಂತ ಹೇಳೋದಕ್ಕೆ 4-5 ಗೈಡ್ಲೈನ್ಸ್ ಹಾಕಿ ಕಳಿಸಿದರು. ಆವಾಗ PWD ಅವರ ಇದು ಕೂಡ ಸರ್ಟಿಫಿಕೇಟ್ ಬೇಕು ಅಂತ ಪ್ರಥಮ ಬಾರಿಗೆ ಸರ್ಕಾರದ ಕಾನೂನು ಮಾಡಿತ್ತು. ಆವಾಗಿನ ಶಿಕ್ಷಣ ಸಚಿವರು ನಮ್ಮ ಸ್ನೇಹಿತರೇ ಆಗಿದ್ದರು. ಅವ್ರ ಹತ್ರ ಕೇಳಿದರೂ ಪ್ರಯೋಜನ ಆಗಿರಲಿಲ್ಲ. ನಾನು ಈ PWD ಇಂಜಿನಿಯರ್ ಅವ್ರ ಹತ್ರ ಒಮ್ಮೆ ಹೋಗಿ ಆ ಸರ್ಟಿಫಿಕೇಟ್ ಮಾಡಿ ಕೊಡ್ತೀರಾ ಅಂತ ಕೇಳಿದಾಗ ಅವರು ಸಂಜೆ ಫೋನ್ ಮಾಡಿದರು, ಸರ್ ನಿಮ್ಮ ಶಾಲೆಯ ಪಕಾಸೆಲ್ಲ ಬೀಳಲಿಕ್ಕಾಗಿದೆ, ಇದಕ್ಕೆ ನಾನು ಸರಿ ಇದೆ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ನನ್ನ ಕೆಲಸ ಹೋದಿತ್ತು, ಸ್ವಲ್ಪ ಆದರೂ ರಿಪೇರಿ ಮಾಡಿಸಿ ಅಂದರು. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಒಂದು 25,000 ರೂಪಾಯಲ್ಲಿ ಏನೋ ರಿಪೇರಿ ಮಾಡಿಸೋಣ, ಸರ್ಟಿಫಿಕೇಟ್ ಪಡ್ಕೊಳ್ಳೋಣ ಅಂತ ಒಂದು 4-6 ಜನರನ್ನು ಇಲ್ಲಿ ಕರೆದಾಗ ತುಂಬ ಜನ ಸಹಕಾರ ಕೊಡ್ತೇನೆ ಅಂತ ಒಪ್ಕೊಂಡ್ರು. ಪ್ರಥಮ ಬಾರಿಗೆ ಇವತ್ತೇನು ಫ್ರೆಂಡ್ಸಿನವರು ವಾಟ್ಸಪ್ ಗ್ರೂಪ್ ಹೇಳಿದ್ರ, ನಂದೇ ಫೇಸ್ಬುಕ್ ಪೇಜಲ್ಲಿ ಒಂದು ವಿನಂತಿಯನ್ನು ಹಾಕಿದ್ದಕ್ಕೆ
ಕೇವಲ ಫೇಸ್ಬುಕ್, ವಾಟ್ಸಪ್ ಹಾಗೂ ಯಾವುದೇ ವಿನಂತಿ ಪತ್ರಗಳನ್ನು ಪ್ರಿಂಟ್ ಮಾಡದೆ ಸುಮಾರು 15 ಲಕ್ಷ ರೂಪಾಯಿ ಹಣ ನಮಗೆ ಹರಿದು ಬಂದಿತ್ತು. ನಾವು ಯಾರ ಮನೆಗೂ ಒಂದೇ ಒಂದು ಮನೆಗಳಿಗೆ ನಾವು ಹೋಗಿಲ್ಲ. ನಾವು 4-6 ಜನ ಕೆಲಸ ಮಾಡ್ತಿದ್ದೆವು. ನಾನಂತೂ ಫೇಸ್ಬುಕ್ಕಲ್ಲಿ ಮ್ಯಾನೇಜ್ ಮಾಡ್ತಿದ್ದೆ. ಪ್ರತಿಯೊಂದು ಹಣವೂ ಕೂಡ ಫೇಸ್ಬುಕ್, ವಾಟ್ಸಪ್ ಮತ್ತು ಗೂಗಲ್ ಪೇ ಮೂಲಕ ಬಂದದ್ದು ಬಿಟ್ಟರೆ ಯಾರು ಕೈಯಲ್ಲಿ ಹಣ ಮುಟ್ಟಿರುವಂಥ ಸಂಗತಿ ಆಗದಂಥ ಒಂದು ರೋಮಾಂಚಕಾರಿ ಸಂಗತಿ ಆಗಿತ್ತು. ಅದಾದ ನಂತರ ತುಂಬ ಸಂಸ್ಥೆಗಳು ಎಲ್ಲ ಮಾಡಿ ನಿಮಗೆ ಆಶ್ಚರ್ಯ ಆಗ್ಬೋದು, ಇಷ್ಟು ಸಣ್ಣ ಶಾಲೆಗೆ ಸುಮಾರು 35 ಲಕ್ಷ ರೂಪಾಯಿ ಹಣ ಆ ಸಂದರ್ಭದಲ್ಲಿ ಸೇರಿರಬೇಕಾದ್ರೆ ಇಲ್ಲಿ ಕೂತಿರುವ ತುಂಬ ಜನ ಮಾಮೂಲು ಅಂತ ಹೇಳಬಲ್ಲ ಕೃಷಿಕರು ಅವರ ತೋಟದಲ್ಲಿ ಸುರಿಸಿದ ಬೆವರಿನ ಹಣ ಈ ಶಾಲೆಯನ್ನು ಎದ್ದು ನಿಲ್ಲುವ ಹಾಗೆ ಮಾಡಿದೆ. ನನಗೆ ಆ ಸಂದರ್ಭದಲ್ಲಿ ನನ್ನ ಸ್ನೇಹಿತ KP ಅಬ್ಬಾಸ್ ಅಂತ ಇದ್ದರು, ಅವರ ಮಗ. ಅವರು ಹೇಳಿದರು, ದುಬೈಯಲ್ಲಿ ಯಾರೋ ಒಬ್ಬರು ಇದ್ದಾರೆ ಸರ್, ಅವರಿಗೆ ನಾವು ಮಾತಾಡುವ, ಅವರು ಹಣ ಕೊಟ್ಟರು, ಯಾಕೆ ಮಾತಾಡೋದಿಲ್ಲ ಅಂತ. ನಾನು ತುಂಬ ಗಡಿಬಿಡಿಯಲ್ಲಿದ್ದೆ. ಅಂದರೆ ಯಾಕೆಂದರೆ ನಾವು 2-3 ಲಕ್ಷ ಅಂತೇಳಿ 10-15 ಲಕ್ಷಕ್ಕೆ ಮುಟ್ಟುವ ಸ್ಥಿತಿಯಲ್ಲಿದ್ದೆವು. ಹಾಗೆ ಮತ್ತು ತುಂಬ ಮೈಂಡ್ ಅಪ್ಲೈ ಮಾಡಲಿಲ್ಲ. ಆಮೇಲೆ ಗೊತ್ತಾಯಿತು ಅವರು ಹನೀಫ್ ಅವರ ಬಗ್ಗೆ ಹೇಳ್ತಾ ಇದ್ರು ಅಂತ. KP ಅಬ್ಬಾಸ್ರ ಮಗ ಎಲ್ಲೆಲ್ಲೋ ಸಭೆಯಲ್ಲಿ ಇದ್ದಾರೆ. ಅವರು ಹೇಳಿದರು, ನಮಗೆ ಕೇಳಲಿಕ್ಕೆ ಆಗಲಿಲ್ಲ, ಅವ್ರ ಹತ್ರ ಹಣ ಕೇಳಲಿಕ್ಕೆ ಆಗಲಿಲ್ಲ. ಬಹುಶಃ ಇದೇ ಹನೀಫ್ ಅವರನ್ನು ಆ ಸಂದರ್ಭದಲ್ಲಿ ನಮ್ಮ ಲೂಪ್ ಒಳಗೆ ಯಾಕೆ ಸೇರಿಸ್ಕೊಳ್ಳಿಲ್ಲ ಅಂತ ಇದೇ ಮಹಾಬಲ್ ರೈ ಅವ್ರ ಹತ್ರ, ಇಲ್ಲಿ KP ಮಜೀದ್ರ ಹತ್ರ ನಾನು ಪ್ರಶ್ನೆ ಮಾಡಬೇಕು. ಆವಾಗ ಶಾಲೆಗೆ ಇನ್ನೂ ಶಕ್ತಿ ತುಂಬುವಂಥ ಸಂಗತಿ ಆಗ್ತಿತ್ತು. ಇವತ್ತು ಖಾಸಗಿಯಾಗಿದ್ದ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಾಗಿ ಪರಿವರ್ತನೆ ಆಗಿದೆ. ಊರವರ ಶಕ್ತಿಯಿಂದ ಇವತ್ತು ಕೂಡ ಇದು ಪೂರ್ಣ ಪ್ರಮಾಣದ ಸರ್ಕಾರಿ ಅಂತ ಹೇಳಬೇಕಾದ್ರೆ ಇಲ್ಲಿ ಇನ್ನೂ ನಮ್ಮ 2-3 ಖಾಸಗಿ ಶಿಕ್ಷಕರು ಇನ್ನೂ ಪಾಠ ಮಾಡ್ತಾ ಇದ್ದೇವೆ. ಅದಕ್ಕೂ ಇದೇ ಜನ ಹಣ ಕೊಟ್ಟು ಸಂಬಳ ಕೊಟ್ಟು ಇವತ್ತು ಶಾಲೆ ನಡೀತಾ ಇದೆ. ಆದರೂ BO ಅವರು 3 ಜನ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಶಾಲೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಸುಮಾರು 45 ಮಕ್ಕಳಿಗೆ ಇಳಿದಿದ್ದಂಥ ಶಾಲೆ ಇವತ್ತು 73-76 ಮಕ್ಕಳಿಗೆ ಮುಟ್ಟಿದೆ. ಇದಕ್ಕೆ ಎಲ್ಲ ಊರವರ ಸಹಕಾರ ನಮಗೆ ಸಿಕ್ಕಿರುವಂತಹದ್ದು ಬಹಳ ಸಂತೋಷದ ಸಂಗತಿ. ಇದರ ಜೊತೆಯಲ್ಲಿ ದೇಶದ ಅಭಿವೃದ್ಧಿಯ ಬಗ್ಗೆ ನಾವು ರಾಜಕೀಯ ಕ್ಷೇತ್ರದಿಂದ ಬಂದವರು, MS ಮೊಹಮ್ಮದ್ರಿಗಿಂತಲೂ ಕೂಡ ಜಾಸ್ತಿ ಮಾತಾಡುವವರು ರಾಜಕೀಯ ಕ್ಷೇತ್ರದಿಂದ ಬಂದವರು. ನಾವು ದೇಶದ ಅಭಿವೃದ್ಧಿಯ ಬಗ್ಗೆ ತುಂಬ ಮಾತಾಡ್ತೇವೆ. ಆದರೆ ಯಾವ ಒಂದು ಸರ್ಕಾರಿ ಶಾಲೆಯ ಒಂದು ಮಗುವಿಗೆ ಈ ರೀತಿಯ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಒಂದು ಕಂಪ್ಯೂಟರ್ ಹಚ್ಚುವಂಥ ಶಕ್ತಿಯನ್ನು ಕೊಟ್ಟು ಅವರೇನಾದರೂ ಒಳ್ಳೆಯ ಉದ್ಯೋಗ, ಒಳ್ಳೆಯ ಜವಾಬ್ದಾರಿ ಸ್ಥಾನಕ್ಕೆ ಹೋದರೆ ಈ ದೇಶದ ಬಡತನ ಅಂತ ಹೇಳುವಂಥ ಬಡತನ ಇರುವಂಥ ಒಂದು ಊರಲ್ಲಿ ಒಂದು ಮಾಮೂಲು ಕುಟುಂಬವನ್ನು ಬಡತನದ ರೇಖೆಯಿಂದ ಎತ್ತಿ ಮೇಲೆ ತಂದು ಹಾಕಿದಂಥ ಪುಣ್ಯ ನಮಗೆಲ್ಲರಿಗೂ ಕೂಡ ದೊರೆಯುತ್ತೆ. ಅದಕ್ಕೆ ಫ್ರೆಂಡ್ಸಿನವರ ಈ ಯೋಗದಾನ ಕೂಡ ದೊಡ್ಡ ರೀತಿಯಲ್ಲಿ ನಮಗೆ ಶಕ್ತಿಯನ್ನು ತುಂಬುವಂಥ ಸಾಧ್ಯತೆ ಇದೆ. ದೇಶವನ್ನು ಕಟ್ಟಬೇಕಾದ್ರೆ, ದೇಶವನ್ನು ಬಲಿಷ್ಠ ಮಾಡಬೇಕಾದ್ರೆ ಮೊದಲು ಗ್ರಾಮೀಣ ಭಾರತವನ್ನು, ಇಲ್ಲಿ ಹೇಮನಾಥ್ ಶೆಟ್ಟರು ಸಹಿತ ಕೂತಿರೋ ಎಲ್ಲ ರಾಜಕಾರಣಿಗಳು ಕೂಡ ಗ್ರಾಮೀಣ ಭಾರತವನ್ನು ಗಮನದಲ್ಲಿಟ್ಟು ಚಿಂತನೆ ಮಾಡುವಂಥ ಸಂಗತಿಗಳಾಗಲಿ, ಖಾಸಗಿಯಾಗಿ ಈ ರೀತಿಯ ಚಿಂತನೆಯನ್ನು ಅಳವಡಿಸಿಕೊಂಡು ಈ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಫ್ರೆಂಡ್ಸ್ ಸಂಸ್ಥೆಗೆ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ವಂದನೆಗಳು ಶ್ರೀ ವಿಶ್ವೇಶ್ವರ್ ಭಟ್ ಸರ್. ಇದೀಗ ಈ ಗ್ರಾಮದ ಪ್ರಥಮ ಪ್ರಜೆ ಆರ್ಯಾಪು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಸಾಮೆತ್ತಡ್ಕ ಶುಭವನ್ನು ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಪ್ರೀತಿಯ ಸಜ್ಜನ ಬಂಧುಗಳೇ, ನಮ್ಮ ಊರಿನ ಹೆಮ್ಮೆಯ ಸುಪುತ್ರ ಶ್ರೀ ಹನೀಫ್ರವರು ದೂರದ ಊರ ಹೊರ ದೇಶದಲ್ಲಿ ಉದ್ಯೋಗದಲ್ಲಿದ್ದು ತನ್ನ ಹುಟ್ಟೂರಿಗೆ ಏನಾದರೂ ಉತ್ತಮ ಕೆಲಸ ಮಾಡಬೇಕು ಎಂಬ ತುಡಿತದಿಂದ ಈ ದಿನ ಬಸ್ಸಿನ ಮೂಲಕ ಕಂಪ್ಯೂಟರ್ ಟ್ರೈನಿಂಗನ್ನು ಕೊಡುವಂತಹ ವಿನೂತನ ಕೊಡುಗೆಯನ್ನು ಹುಟ್ಟೂರಿಗೆ ನೀಡಿರುತ್ತಾರೆ. ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ಇಂತಹ ಆಲೋಚನೆಗಳು ತನ್ನ ಹುಟ್ಟೂರನ್ನು ಪ್ರೀತಿಸುವವರಿಗೆ ಮಾತ್ರ ಬರುವುದಕ್ಕೆ ಸಾಧ್ಯ. ಈ ಸ್ವಾರ್ಥ ಸಮಾಜದಲ್ಲಿ ನಿಮ್ಮಂತಹ ವ್ಯಕ್ತಿಗಳು ಸಿಗುವುದೇ ಬಹಳ ಅಪರೂಪ. ನಿಮ್ಮಿಂದ ಪ್ರೇರಕಗೊಂಡು ಇನ್ನಷ್ಟು ಜನರು ತಮ್ಮ ಊರಿಗೆ ಏನಾದರೂ ಕಿಂಚಿತ್ ಕೊಡುಗೆಗಳನ್ನು ನೀಡುವಂತಾಗಲಿ ಎಂದು ಹಾರೈಸುತ್ತಾ, ನಿಮ್ಮ ಮುಂದಿನ ಜೀವನವು ಉತ್ತಮ ಸಮೃದ್ಧವಾಗಲಿ ಎಂದು, ಹಾಗೆಯೇ ಹುಟ್ಟೂರಿಗೆ ಇನ್ನಷ್ಟು ಕೊಡುಗೆ ನೀಡುವಂತಾಗಲಿ ಎಂದು ಹಾರೈಸುತ್ತಾ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ಗೀತಾ ಸಾಮೆತ್ತಡ್ಕ ವಂದನೆಗಳು. ಇದೀಗ ಕಾರ್ಯಕ್ರಮದ ಮುಕ್ತಾಯ ಹಂತದಲ್ಲಿದ್ದೇವೆ. ಸಂಪ್ರದಾಯದಂತೆ
ಕಾರ್ಯಕ್ರಮದ ಅಧ್ಯಕ್ಷರಿಂದ ಅನಿಸಿಕೆ. ದೀರ್ಘಕಾಲ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿ ದನಿವರ್ಯದ ಸೇವೆಯನ್ನು ನೀಡುವಂತಹ ಜನಾಬ್ ಮೊಹಮ್ಮದ್ ಹನೀಫ್ ಹಾಜಿ ಅವರು ಅಧ್ಯಕ್ಷೀಯ ಪೀಠದಿಂದ ಮಾತಾಡಬೇಕು. ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಉದ್ಘಾಟನೆಗೊಂಡಂಥ ಈ ಡಿಜಿಟಲ್ ಬಸ್ಸಿನ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ಮಾಡಿದಂಥ ಸಹಾಯಕ ಆಯುಕ್ತರಾದಂಥ ಗಿರೀಶ್ ನಂದರ್ ಅವರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇಲ್ಲಿಯ ಅಧ್ಯಾಪಕ ವೃಂದದವರೇ, ವಿದ್ಯಾರ್ಥಿಗಳೇ, ಆಹ್ವಾನಿತ ಬಂಧು ಭಗಿನಿಯರೇ, ಈಗಾಗಲೇ ತುಂಬ ಸಮಯ ಆಗಿದೆ, ಹೆಚ್ಚು ಮಾತನಾಡುವಂಥ ಅವಕಾಶ ಇಲ್ಲ. ಬಹುಶಃ ಈ ಒಂದು ಕುಂಜೂರು ಪಂಜ ಶಾಲೆಯ ಈ ಒಂದು ಪರಿಸರಕ್ಕೆ ಒಂದು ಹಬ್ಬದ ವಾತಾವರಣ, ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ಬಹುಶಃ ಹನೀಫ್ರವರು ಇಲ್ಲಿ ಭಾಗವಹಿಸಬೇಕಿತ್ತು, ಕಾರಣಾಂತರದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಬಹುಶಃ ಅವರ ಪರವಾಗಿ ಅವರ ತಂದೆಯವರಿದ್ದಾರೆ. ಈ ಒಂದು ಬಸ್ಸಿನ ಬಗ್ಗೆ ನಮ್ಮ ರಶೀದ್ ವಿಟ್ಲಾರ್ ಅವರು ಹೇಳಿದರು. ಹನೀಫ್ರವರು ಇಂಥ ಒಂದು ಕೊಡುಗೆಯನ್ನು ನಮ್ಮ ಸಮಿತಿಯವರಿಗೆ ನೀಡಿದಾಗ ನಾವೊಂದು ಸಭೆ ಸೇರಿದ್ದೆವು. ಬಸ್ಸು ಅವರು ಕೊಡ್ತಾರೆ, ಆದರೆ ಈ ಬಸ್ಸನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಲ್ಲ, ಇದಕ್ಕೆ ಖರ್ಚಿದೆ ಅಲ್ಲ, ಮೇಂಟೆನೆನ್ಸ್, ಅದನ್ನೇನು ಮಾಡೋದು ಅಂತ. ಆವಾಗ ತುಂಬ ಚರ್ಚೆ ಆಯಿತು. ಇದನ್ನು ಹನೀಫ್ರವ್ರ ಹತ್ರ ಹೇಳಿದೆವು. ಅದೂ ಅಲ್ಲದೆ ಬಸ್ಸು ಒಂದು ಕೆಲವು ವರ್ಷ ಹೋಗುವಾಗ ಅದರ ವ್ಯಾಲ್ಯೂಯೇಷನ್ ಕಡಿಮೆ ಆಗ್ತದೆ, ಮತ್ತು ಅದಕ್ಕೆ ಕಡಿಮೆ ಒಂದು 10 ವರ್ಷ ಆಗುವಾಗ ಅದಕ್ಕೆ ಏನು ಅದರ ವ್ಯಾಲ್ಯೂ ಇರೋದಿಲ್ಲ ಅಂತ. ಇದನ್ನು ಅವರು ತಿಳಿಸಿದಾಗ ಒಂದೇ ಮಾತು ಹೇಳಿದ್ದು, ನೀವು ಅದನ್ನೇ ಮಾಡಬೇಕು. ಬಹುಶಃ ಅದರ ವ್ಯಾಲ್ಯೂಯೇಷನ್ ಕಡಿಮೆ ಆದರೂ ಬಹುಶಃ ಈ ಒಂದು ಬಸ್ಸಿನಲ್ಲಿ ವರ್ಷಕ್ಕೆ 5,000 ವಿದ್ಯಾರ್ಥಿಗಳಾಗಿ ಒಂದು 15 ವರ್ಷ ಕಲಿತರೆ 75,000 ವಿದ್ಯಾರ್ಥಿಗಳು ಕಲಿತಾರೆ. ಅವರು ಕಲಿತ ಒಂದು ಕಲಿಕೆ ಅದು ಮುಂದಿನ ಜನಾಂಗಕ್ಕೆ ಒಂದು ಮಾದರಿಯಾಗಿರ್ತಾರೆ. ಅದು ಮಾತ್ರ ಸಾಕು, ಅದು ಉಳಿದರೆ ಸಾಕು. ನಮಗೆ ವ್ಯಾಲ್ಯೂಯೇಷನ್ ಬಸ್ಸು ಕಡಿಮೆ ಆದರೆ ಆಗ್ಬೋದು ಅಂತ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದು ನಮ್ಮನ್ನು ಹುರಿದುಂಬಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಇದೇ ಒಂದು ಡಿಜಿಟಲ್ ಬಸ್ಸನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಆ ಒಂದು ಏನು ನಮ್ಮ ಅಶೋಕ್ ಅವರು ಹೇಳಿದರು, ಇವರು ಪ್ರಿನ್ಸಿಪಾಲ್ ಹೇಳಿದರು, ಆ ಯೋಜನೆ ಇದೆಯಲ್ಲ ಅದು ಖಂಡಿತ ಮೆಚ್ಚುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಬಸ್ ಇಲ್ಲಿ ಯಶಸ್ವಿಯಾಗಿ ಮುಂದುವರಿಯಲಿ, ನಿಮ್ಮೆಲ್ಲರ ಸಹಕಾರ ನಾವು ಕೇಳ್ತಾ ಇದ್ದೇವೆ. ಅದರೊಂದಿಗೆ ಇದಕ್ಕಾಗಿ ಬಹುಶಃ ನಾವು ಅವರನ್ನು ನೆನಪಿಸಬೇಕಾಗ್ತದೆ. ನಮ್ಮ ಇಲ್ಲಿಯ ಕ್ಷೇತ್ರದ ಶಾಸಕರನ್ನು ನಾವು ಸಂಪರ್ಕಿಸಿದಾಗ ಭಾಳ ಸಂತೋಷದಿಂದ ಅವರು ಒಪ್ಪಿದ್ರು. ಒಳ್ಳೆ ಕಾರ್ಯಕ್ರಮ, ನನಗೆ ಖುಷಿ ಆಗ್ತದೆ, ನನ್ನ ಕ್ಷೇತ್ರದಲ್ಲಿ ಇದನ್ನು ನೀವು ಉದ್ಘಾಟನೆ ಮಾಡ್ತಾರ ಅಂತ. ಹೊಸ ಕಾರಣಾಂತರದಿಂದ ಅವರು ಬಾಂಬೆಯಲ್ಲಿ ಇದರಿಂದ ಬರಲಿಕ್ಕೆ ಆಗಲಿಲ್ಲ. ಅದಕ್ಕೂ ಮೊದಲು ನಮ್ಮ ಮಾಜಿ ಶಾಸಕರಾದಂಥ ಸಂಜೀವ್ ಮಠಂದೂರು ಅವರ ಹತ್ರ ಕೂಡ ನಾವು ಹೋಗಿದ್ದೆವು. ಹೋದಾಗ ಅವರು ಹೇಳಿದರು, ನನ್ನ ಕ್ಷೇತ್ರ, ನನ್ನ ಶಾಲೆ ಇರುವಂಥ ಹಿರೇಬಂಡಾಡಿಯಲ್ಲಿ ಇದನ್ನು ಪ್ರಾರಂಭ ಮಾಡಬೇಕು ಅಂತ ಅವರ ಒಂದು ಬೇಡಿಕೆ ಇತ್ತು. ಬಹುಶಃ ಅದು ಸಾಧ್ಯ ಆಗಲಿಲ್ಲ. ಈಗ ಹನೀಫ್ರವರ ಈ ಕಲಿತಂಥ ಈ ಕುಂಜೂರು ಪಂಜ ಶಾಲೆಯಿಂದಲೇ ನಾವು ಇದನ್ನು ಪ್ರಾರಂಭಿಸ್ತಿದ್ದೇವೆ. ಎಲ್ರಿಗೂ ಈ ಒಂದು ಸುಂದರ ಕಾರ್ಯಕ್ರಮ, ಸುಂದರ ಯೋಜನೆ ಇದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಪ್ರಾರ್ಥಿಸುತ್ತಾ, ಇದಕ್ಕಾಗಿ ಶ್ರಮಿಸಿದಂಥ ನಮ್ಮ ಅಬೂಬಕ್ಕರ್ ಪುತ್ತು, ಅದೇ ರೀತಿ ರಶೀದ್ ವಿಟ್ಲ, ಬಹುಶಃ ಈ ಒಂದು ಏನಿದೆ ಬಸ್ಸಿನ ಈ ಒಂದು ಯೋಜನೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹನೀಫ್ ಪುತ್ತೂರ್ ಹಾಗೂ ಅವರ ಫ್ಯಾಮಿಲಿಗೆ ನಾನು ಇನ್ನೊಮ್ಮೆ ಎಂ ಫ್ರೆಂಡ್ಸ್ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಅಬೂಬಕರ್ ಪುತ್ತೂರ್ ಅವರ ಬಗ್ಗೆ ಅಧ್ಯಕ್ಷರು ಹೇಳಿದರು. ನಾವು ಅವರನ್ನು ಆಗಲೇ ಗುರುತಿಸಬೇಕಿತ್ತು. ಯಾಕಂದರೆ ಈ ಬಸ್ಸು ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಹೊರಗೆ ಬರಬೇಕಾದ್ರೆ ಅಹೋರಾತ್ರಿ ದುಡಿದವರು, ಅದು ರಾತ್ರಿ 12-1 ಗಂಟೆ ತನಕ ದುಡಿದವರು ಅದು ಅಬೂಬಕರ್ ಪುತ್ತೂರ್ ಅವರು ನಮ್ಮ ಹೆಮ್ಮೆಯ ಎಂ ಫ್ರೆಂಡ್ಸ್ನ ಸದಸ್ಯರು, ಉಪ್ಪಿನಂಗಡಿ ರೋಟರಿ ಕ್ಲಬ್ನ ಪೂರ್ವಾಧ್ಯಕ್ಷರು. ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಸಹಾಯಕ ಆಯುಕ್ತರಿಂದ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಅಬೂಬಕರ್ ಪುತ್ತು ಇದ್ದ ಕಾರಣ ಈ ಬಸ್ಸು ಇಷ್ಟು ಸುಸಜ್ಜಿತವಾಗಿ ಹೊರಗೆ ಬಂತು ಅಂತ ಹೇಳೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಈ ಮಧ್ಯೆ ಈ ಒಂದು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ಗೆ ನಿರಂತರ 10 ವರ್ಷದಿಂದ ನೇತೃತ್ವ ನೀಡಿ ಇದೀಗ ಸಭಾಧ್ಯಕ್ಷರಾಗಿ ಮಾತನಾಡಿದಂತಹ ಹಾಜಿ ಮೊಹಮ್ಮದ್ ಹನೀಫಿಗೆ ವಂದನೆಗಳು. ಈ ಮಧ್ಯೆ ವಿ ರೆಕಗ್ನೈಸ್ ದ ಪ್ರೆಸೆನ್ಸ್ ಆಫ್ ರೋಟೇರಿಯನ್ ವಾಮನ್ ಪೈ ಚೇಂಬರ್ ಆಫ್ ಕಾಮರ್ಸ್ ಪುತ್ತೂರು. ವಿ ರೆಕಗ್ನೈಸ್ ಯು ಸರ್, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ವಿತ್ ಶ್ರೀ ಬಾಲಕೃಷ್ಣ CRPO. Thank you for the presence. ಈಗ ಎವ್ರಿ ಇಂಪಾರ್ಟೆಂಟ್ ಒಕೇಶನ್ ಕಮ್ಸ್ ಟು ಆನ್ ಎಂಡ್. ಇದೀಗ ಕಾರ್ಯಕ್ರಮದ ಸಂಪ್ರದಾಯದಂತೆ ಧನ್ಯವಾದ ಸಮರ್ಪಣೆಗಾಗಿ ಅಹೋರಾತ್ರಿ ಈ ಒಂದು ಕಾರ್ಯಕ್ರಮಕ್ಕೆ ದುಡಿದಂತಹ ಅಡ್ವೊಕೇಟ್ ರೊಟೇರಿಯನ್ ಶಾಕೀರ್ ಹಾಜಿ ಪುತ್ತೂರು ಧನ್ಯವಾದ ಸಮರ್ಪಣೆಯೊಂದಿಗೆ ನೆನಪಿನ ಕಾಣಿಕೆಯನ್ನು ಕೂಡ ನಮ್ಮ ಅತಿಥಿಗಳಿಗೆ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ.
ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ದಶಮಾನೋತ್ಸವದ ಪ್ರಯುಕ್ತವಾಗಿ ಮಾಡಿದಂತಹ ವಿಶೇಷವಾದ ಯೋಜನೆ ಕ್ಲಾಸ್ ಆನ್ ವೀಲ್ಸ್ ಡಿಜಿಟಲ್ ಬಸ್ ಕಂಪ್ಯೂಟರ್ ಇದರ ಉದ್ಘಾಟನಾ ಸಮಾರಂಭದ ವಿಶೇಷವಾದಂತಹ ಈ ಒಂದು ಸಂದರ್ಭದಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾವು ಚಿರನುಡಿಯಾಗಿರ್ತೇವೆ. ಮೊದಲನೇದಾಗಿ ಈ ಒಂದು ಇಷ್ಟೊಂದು ದೊಡ್ಡದಾದಂತಹ ಒಂದು ಪ್ರಾಜೆಕ್ಟನ್ನು ಮಾಡುವಲ್ಲಿ ಅಹೋರಾತ್ರಿ ದುಡಿದಂತಹ ಎಲ್ಲರಿಗೂ ಈ ಮೊದಲು ತಿಳಿದಾಗೆ ನಮ್ಮ ರಶೀದ್ ವಿಟ್ಲ ಹಾಗೂ ಪುತಾಕನ್ ಅವರಿಗೆ ಎಲ್ಲರ ಪರವಾಗಿ ನಾವು ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇದಕ್ಕೆ ನೇತೃತ್ವ ನೀಡಿರುವಂತಹ ನಮ್ಮ ಅಧ್ಯಕ್ಷರು ಎಂ ಫ್ರೆಂಡ್ಸ್ನ ಅಧ್ಯಕ್ಷರು ಗೌರವಾನ್ವಿತ ಹನೀಫ್ ಹಾಜಿ ಗೋಲ್ತಮ್ಮಜೋಲು ಇವರಿಗೂ ಕೂಡ ಹೃದಯಾಂತರಾಳದಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮೊಂದಿಗೆ ಇವತ್ತು ಬಹಳಷ್ಟು ಎಲ್ಲ ಕಾರ್ಯಕ್ರಮ ಇದ್ದರೂ ಕೂಡ ಬಿಡುವು ಮಾಡಿ ಗೌರವಾನ್ವಿತ ಗಿರೀಶ್ ನಂದನ್ ಸಹಾಯಕ ಆಯುಕ್ತರು ಪುತ್ತೂರು ವಿಭಾಗ ನಮ್ಮೊಂದಿಗೆ ಇಷ್ಟು ಒಂದು ಹೊತ್ತು ನಮ್ಮೊಂದು ಕಳೆದಿರುವಂಥ ಬಹಳಷ್ಟು ಸಂತೋಷವನ್ನು ತಂದಿದೆ. ಸರ್, ನಿಮಗೆ ಎಲ್ಲ ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು ಅವರಿಗೆ ಒಂದು ಕಿರು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಅದೇ ರೀತಿ ಈ ಒಂದು ಸಮಾರಂಭಕ್ಕೆ ನಮಗೆ ಈ ಬಸ್ಸಿಗೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂತಹ ಗೌರವಾನ್ವಿತ ಅಕ್ಷರಕ್ಷ ಶಿಕ್ಷಣಾಧಿಕಾರಿಗಳು ಶ್ರೀ ಲೋಕೇಶ್ ಸರ್ ನಿಮಗೆ ಎಂ ಫ್ರೆಂಡ್ಸ್ ವತಿಯಿಂದ ಎಲ್ಲ ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಅಧ್ಯಕ್ಷರು ಕಿರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಹಿರಿಯರು ಸುದ್ದಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ UP ಶಿವಾನಂದ್ ಸರ್ ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸರ್, ಇವರಿಗೆ ನಮ್ಮ ಸಂಸ್ಥೆಯ ಕೋಶಾಧಿಕಾರಿಯಾದಂಥ ಅಬೂಬಕರ್ ನೋಡ್ರಿ ಅವರು ಒಂದು ಕಿರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಈ ಒಂದು ಉದ್ಘಾಟನೆಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ನೀಡಿರುವಂತಹ ಗೌರವಾನ್ವಿತ ವಂದನೀಯ ಅಶೋಕ್ ರಾಯಲ್ ಕಾಸ್ತಾ ಪ್ರಾಂಶುಪಾಲರು ಸಂತ ಫಿಲೋಮಿನಾ PU ಕಾಲೇಜ್ ಸರ್, ನಿಮಗೆ ಎಲ್ಲ ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಅಧ್ಯಕ್ಷರು ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ ಒಂದು ಸಮಾರಂಭದಲ್ಲಿ ಆರ್ಯಾಪು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಸಾಮೆತರ್ಕರು ಮೇಡಮ್ ನಮ್ಮೊಂದಿಗಿದ್ದಾರೆ. ಮೇಡಮ್, ನಿಮಗೆ ಎಲ್ಲ ರೀತಿಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಅಧ್ಯಕ್ಷರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಡುವೆ ಯಶಸ್ವಿಯಲ್ಲಿ ಹಗಲಿರುಳು ದುಡಿದವರು ನಮ್ಮ ಇಲ್ಲಿ SDMCನ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀಧರ್ ನಾಯಕ್ ಇವರು ಮೊನ್ನೆಯಿಂದ ಯಾವ ರೀತಿಯೆಲ್ಲ ಇಲ್ಲಿ ಸಹಕಾರ ಬೇಕು ಎಲ್ಲವನ್ನು ರಾತ್ರಿ ಹಗಲನ್ನೆಲ್ಲ ಇಲ್ಲಿ ನಿಂತು ದುಡಿದು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇವರಿಗೆ ಎಲ್ಲ ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಈ ಒಂದು ಸಮಾರಂಭದಲ್ಲಿ ನಮ್ಮೊಂದಿಗಿದ್ದಾರೆ ಹಿರಿಯರಾದಂತಹ MS ಮೊಹಮ್ಮದ್ ಸರ್ ಅವರು. ಸರ್, ನಿಮಗೆ ಎಲ್ಲ ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ನಮ್ಮ ಅಧ್ಯಕ್ಷರು ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮೊಂದು ಈ ಸಂದರ್ಭದಲ್ಲಿ ಹಿರಿಯರಾದಂತಹ ಕಾವು ಹೇಮನಾಥ್ ಶೆಟ್ರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ಎಲ್ಲ ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಅಧ್ಯಕ್ಷರು ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಅದೇ ರೀತಿ ಗೌರವಾನ್ವಿತ ವಿಶ್ವೇಶ್ವರ್ ಬಂಗಾರಡ್ಕರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ಎಲ್ಲ ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರು ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾರೆ. ಥ್ಯಾಂಕ್ ಯು ಸರ್. ಎಲ್ಲದಕ್ಕಿಂತ ಮೊದಲಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಯುತ ಇಂದಿರಾ ಮೇಡಮ್ ರವರು ಮೊನ್ನೆಯಿಂದ ನಮಗೆ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಎಲ್ಲ ರೀತಿಯ ಧನ್ಯವಾದವನ್ನು ಎಲ್ಲರ ಪರವಾಗಿ ನಾವು ನೀಡ್ತಾ ಇದ್ದೇವೆ. ಮೇಡಮ್, ನಮ್ಮ ಅಧ್ಯಕ್ಷರು ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಮೇಡಮ್. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವಂತಹ ಹನೀಫ್ರವರ ತಂದೆಯಾದಂತಹ ಶ್ರೀಯುತ ಅಬ್ಬಾಸ್ ಹಾಜಿ ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನವೀನ್ ರೋಡ್ರಿಕ್ಸ್ ಅವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ರೊಟೇರಿಯನ್ ಚಂದಪ್ಪ ಮೂಲ್ಯ ಸರ್, ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸರ್, ಇವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ನಮ್ಮ ಅಧ್ಯಕ್ಷರು ಗೌರವಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಿದಂತಹ ಎಲ್ಲ ಹಿರಿಯರು ಕಿರಿಯರು ನಾಗರಿಕರು ಎಲ್ಲ ಹಿತೈಷಿಗಳು ಎಂ ಫ್ರೆಂಡ್ಸಿನ ಎಲ್ಲ ನಮ್ಮ ಸದಸ್ಯರುಗಳು
ಛಾಯಾಗ್ರಾಹಕರಾದಂಥ ನಮ್ಮ ಸ್ನೇಹಿತರಾದ ರಘು ಅವರು, ಅದೇ ರೀತಿ ಪತ್ರಿಕಾ ಮಾಧ್ಯಮದ ಸುದ್ದಿ ಬೆಳಗದ ತಂಡದವರು, ಅದೇ ರೀತಿ ಶ್ರೇಯಸ್ ಹಾಗೂ ತಂಡದವರು, ಅದೇ ರೀತಿ ನಮ್ಮ ಹಸನ್ HM ಸೌಂಡ್ಸ್ನ ಹಾಗೂ ಎಲ್ಲ ನಮ್ಮ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮ ಮಾಡುವಾಗ ಪುತ್ತೂರಿನಿಂದ ಹಾಗೂ ಇನ್ನಿತರ ಕಡೆಗಳಿಂದ ಎಲ್ಲ ರೀತಿಯ ಸಾಮಾಜಿಕ ನೇತಾರರು, ನಾಯಕರು, ಹಿರಿಯರುಗಳೆಲ್ಲ ನಮ್ಮೊಂದು ಕ್ಷಣಕ್ಕೆ ಒಂದು ಸ್ವೀಕರಿಸಿ ಇಲ್ಲಿ ಬಂದು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಇಲ್ಲಿಯ ಮಕ್ಕಳು ಹಾಗೂ ಪೋಷಕರು, ಈ ಊರಿನ SDMCನ ಎಲ್ಲ ಸದಸ್ಯರು ಮೊನ್ನೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದೀರಿ. ನಿಮಗೆ ಕೂಡ ಎಲ್ಲ ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಕೊನೆಗೊಳಿಸ್ತಾ ಇದ್ದೇವೆ. ರಾಷ್ಟ್ರಗೀತೆಯೊಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ವಂದನೆಗಳು. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಬೇಕಾಗಿ ವಿನಂತಿ. ಜಯ ಹೇ ಭಾರತ जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ವಂದನೆಗಳು ಎಲ್ಲರಿಗೂ, ಊರ ನಾಗರಿಕರಿಗೆ ಹಾಗೂ ಅಧ್ಯಕ್ಷರ ಅನುಮತಿಯೊಂದಿಗೆ ಈ ಒಂದು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಲೆಟ್ ಅಸ್ ಜರ್ನಿ ಆಫ್ 1000 ಮೈಲ್ ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್. ನಮ್ಮ ಎಲ್ಲ ಪೋಷಕರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಂಜೆಯ ಲಘು ಉಪಹಾರಕ್ಕಾಗಿ ಬನ್ನಿ.